ಸ್ಟೇಟಸ್ ಮೊಬೈಲ್ ಇದ್ರೆ ಸ್ಟೇಟಸ್ ನಮ್ಮ ಗ್ರೂಪ್ ಹರಡು ಆಮೇಲೆ ಸ್ಟೇಟಸ್ ಓಂ ಶ್ರೀ ಗುರುಭ್ಯೋ ನಮಃ. ವಿದ್ಯಾರ್ಥಿ ದೇವತೆಗೆ ಆರಂಭದಲ್ಲಿ ಕೊಡಮಾಡುತ್ತಾ ಸ್ಥಳ ಸಾನ್ನಿಧ್ಯವಾದಂತಹ ಸೂರ್ಯ ಸದಾಶಿವರುದ್ಧ ದೇವರಿಗೆ ಕೊಡಮಾಡುತ್ತಾ ನಮ್ಮ ನಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 17ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭದ ಸಂಭ್ರಮದಲ್ಲಿ ನಾವೆಲ್ಲ ಈ ಸಭಾಂಗಣದಲ್ಲಿ ಸಮ್ಮಿಳಿತವಾಗಿದ್ದೇವೆ. ಸಮಾರಂಭದ ಉದ್ಘಾಟಕರನ್ನು, ಅಧ್ಯಕ್ಷರನ್ನು, ಹಾಗೆ ಸಂಪನ್ಮೂಲ ವ್ಯಕ್ತಿಗಳನ್ನು, ಅದೇ ರೀತಿ ಬಂದಿರುವಂತಹ ಎಲ್ಲ ಅಭ್ಯಾಗತರನ್ನು ನಮ್ಮ ಸಂಸ್ಥೆಯ ಗುರಿಕಾರರಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಸರ್ ವೇದಿಕೆಗೆ ಕರೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಉದ್ಘಾಟಕರಾಗಿ ಶ್ರೀಯುತ ಮುರಳೀಧರ ಬಲಿಪಾಡಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ನಡ ಇಲ್ಲಿಯ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ಇವರು ವಹಿಸಿಕೊಂಡಿದ್ದಾರೆ. ಹಾಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಕ್ಕರಹಳ್ಳಿ ಇಲ್ಲಿನ ಪ್ರಾಂಶುಪಾಲರಾದಂತಹ ನಾರ್ಮನ್ ಮ್ಯಾಟಿಸ್ ಅವರು ಭಾಗವಹಿಸಿದ್ದಾರೆ. ಹಾಗೆ ಮುಖ್ಯ ಅಭ್ಯಾಗತರಾಗಿ ಪ್ರವೀಣ್ ವಿಜಿ, ಶ್ರೀಯುತ ಶ್ಯಾಮಸುಂದರ್, ಶ್ರೀಯುತ ಮೋಹನ್ ಬಾಬು, ಶ್ರೀಯುತ ಅಜಿತ್ ಆರಿಗ ಇವರು ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಆಸನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇತನದಲ್ಲಿ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ಒಳ್ಳೆಯ ಮಾರ್ಗದಲ್ಲಿ ನಡೆಸು ದೇವ ಎಂದು ಪ್ರಾರ್ಥನಾ ಗೀತೆಯ ಮೂಲಕ ಪ್ರಕೃತಿ ದೇವರನ್ನು ಸ್ಮರಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಾದ ಶ್ವೇತಾ, ನಿಖಿತಾ,
ವೀಕ್ಷಿತ, ಫಾತಿಮಾ ಮತ್ತು ಸನ್ನಿಲಾ ಇವರು. ತಮ್ಮ ಸುಮಧುರ ಕಂಠದಿಂದ ಪ್ರಾರ್ಥನಾ ಗೀತೆಯನ್ನು ಹಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಪ್ರೀತಿಯ ಹಣತೆ ನೆರೆದಿರುವ ಎಲ್ಲರನ್ನು ಪ್ರಸ್ತಾವನೆಯ ನುಡಿಗಳೊಂದಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿರುವವರು ನಮ್ಮ ಸಂಸ್ಥೆಯ ಚುಕ್ಕಾಣಿ ಹಿಡಿದಿರುವಂತಹ ಶ್ರೀಯುತ ಚಂದ್ರಶೇಖರ್ ಸರ್ ಇವರು. ಪ್ರತಿಭಾ ಪುರಸ್ಕಾರ ಸಮಾರಂಭ 2024. ಈ ಸಮಾರಂಭದ ಉದ್ಘಾಟನಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಭೆಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಭಾಸದರು, ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ ಒಂದೆರಡು ಪ್ರಾಸ್ತಾವಿಕ ಮಾತಿನೊಂದಿಗೆ ನಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಬಹಳ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು 2007ರಲ್ಲಿ ಆರಂಭಗೊಂಡು ಸಾಧಾರಣ 17 ಸಂವತ್ಸರಗಳನ್ನು ಕ್ರಮಿಸಿ ಈ ನಡ ಗ್ರಾಮ ಹಾಗೆ ಆಸ್ಪಾಸಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಕಲ್ಪಿಸಿಕೊಡುವ ಮೂಲಕ ಅವರ ಮನೆ ಹಾಗೆ ಮನಗಳನ್ನು ಬೆಳಗಿಸಿ ಅವರಿಗೆ ದಾರಿದೀಪವನ್ನು ತೋರಿಸಿರುವಂಥ ಈ ಸಂಸ್ಥೆ
ಹಾಗೆ ಬಹುಶಃ ಈ ನಮ್ಮ ಸಂಸ್ಥೆಯ ವಿಶೇಷತೆ ಏನಂತಂದರೆ ನಾವು ಕೇವಲ ವಿದ್ಯಾರ್ಥಿಗಳ ಅಂಕಗಳನ್ನು ಗಳಿಸಿಕೊಡುವಂಥದ್ದು, ಹಾಗೆ ಕೇವಲ ಶೇಕಡ ಫಲಿತಾಂಶಕ್ಕೆ ಮಾತ್ರ ನಾವು ಗಮನ ಹರಿಸದೆ ನಾವು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಕ್ರೀಡಾ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಅವರಿಗೆ ಏನು ಸಾಮಾಜಿಕ ಸದ್ಗುಣಗಳು ಹಾಗೆ ಎಲ್ಲ ಗುಣಗಳನ್ನು ಬೆಳೆಸುವಂಥದ್ದು, ನಾಯಕತ್ವ ಗುಣ ಇರ್ಬೋದು, ಅವರ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಅನುವು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಇದಕ್ಕೆ ಸಾಕ್ಷಿಯಾಗಿ ಬಹುಶಃ ಕಳೆದ 2-3 ವರ್ಷಗಳಲ್ಲಿ ನಾವು ನೂತನವಾಗಿ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿದ್ದೇವೆ. ನಂತರ ನಮ್ಮ ವಿದ್ಯಾರ್ಥಿಗಳು ಕೇವಲ ತಾಲೂಕು ಮಟ್ಟದಲ್ಲಿ ಮಾತ್ರ ಅಲ್ಲ, ಪ್ರಥಮ ಸ್ಥಾನವನ್ನು ಈ ಸಲ ಕೂಡ ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗೆ ತಾಲೂಕು ಮಟ್ಟ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಬಹಳಷ್ಟು ಬಹುಮಾನವನ್ನು ಪಡೆದಿರುವಂಥದ್ದು ಬಹುಶಃ ನಾವು ವಿದ್ಯಾರ್ಥಿಗಳಿಗೆ ನೀಡುವಂಥ ಪ್ರೋತ್ಸಾಹದ ಒಂದು ಉದಾಹರಣೆಯಾಗಿದೆ. ವಿಶೇಷವಾಗಿ ಈ ವರ್ಷ ನಾವು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೆ ರಾಜ್ಯ ಮಟ್ಟಕ್ಕೆ ಕೂಡ 2 ವಿದ್ಯಾರ್ಥಿಗಳು ಹೋಗಿ ರಾಜ್ಯ ಮಟ್ಟದಲ್ಲಿ ಕೂಡ ಬಹುಮಾನವನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಬಹುಶಃ ನಮ್ಮ ಸಂಸ್ಥೆಯ ಒಂದು ಹೆಗ್ಗಳಿಕೆಯಾಗಿದೆ. ಹಾಗೆ ನಾವು ಕೇವಲ ಕ್ರೀಡಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಸಾಹಿತ್ಯಿಕ, ಸಾಂಸ್ಕೃತಿಕ ಎಲ್ಲ ಕ್ಷೇತ್ರದಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಮಕ್ಕಳಲ್ಲಿ ಸದ್ಗುಣವನ್ನು ಬೆಳೆಸುವಂತಹ ರೇಂಜಸ್ ಘಟಕ ಇದೆ, ಹಾಗೆ ರೆಡ್ ಕ್ರಾಸ್ ಸಂಸ್ಥೆಯ ಜೂನಿಯರ್ ಘಟಕ ಕೂಡ ಇದೆ, ಹಾಗೆ ಮತದಾರರ ಸಾಕ್ಷರತಾ ಕ್ಲಬ್ ಅನ್ನುವಂಥದ್ದು ಕೂಡ ಇದೆ. ಹೀಗೆ ಹಲವಾರು ಕ್ಲಬ್ಗಳ ಮೂಲಕ ಮಕ್ಕಳನ್ನು ಅಲ್ಲಿ ಸೇರಿಸಿಕೊಳ್ಳುವ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಇದು ಬಹುಶಃ ನಮ್ಮ ಸಂಸ್ಥೆಯ ಒಂದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಉಂಟಾಗುವಂಥ ವಿಚಾರ ಆಗಿದೆ. ಹಾಗೆಯೇ ನಾವು ಕೇವಲ ವಿದ್ಯಾರ್ಥಿಗಳ ಚಟುವಟಿಕೆ ಇದೆ, ಅದು ಸಾಂಸ್ಕೃತಿಕ ಇರ್ಬೋದು, ಸಾಹಿತ್ಯಿಕ ಇರ್ಬೋದು, ಕ್ರೀಡಾ ಇರ್ಬೋದು, ಹಾಗೆ ಪ್ರವಾಸ ಇರ್ಬೋದು, ಪ್ರತಿಯೊಂದು ಏನು ಒಂದು ವಿದ್ಯಾಸಂಸ್ಥೆಯಲ್ಲಿ ನಡೀಬೇಕು ಎಲ್ಲ ಕಾರ್ಯಕ್ರಮವನ್ನು ನಾವು ನಡೆಸಿಕೊಡ್ತಾ ಇದ್ದೇವೆ. ಅದು ಮಾತ್ರ ಅಲ್ಲದೆ ಬಹುಶಃ ನಾವು ಫಲಿತಾಂಶದಲ್ಲಿ ಕೂಡ ಹಿಂದೆ ಬಿಟ್ಟಿಲ್ಲ. ನಾವು ಪ್ರಥಮ PUCಯಲ್ಲಿ ಶೇಕಡ 100 ಫಲಿತಾಂಶವನ್ನು ಕೊಟ್ಟು, ದ್ವಿತೀಯ PUCಯಲ್ಲಿ ಕಳೆದ ವರ್ಷ 97% ಫಲಿತಾಂಶವನ್ನು ಪಡ್ಕೊಂಡಿದ್ದೇವೆ ಅನ್ನುವಂಥದ್ದು ಕೂಡ ನಮ್ಮ ಒಂದು ಸಂಸ್ಥೆಗೆ ಹೆಗ್ಗಳಿಕೆ ಮಾತಾಗಿದೆ. ಇವತ್ತು ಏನಾಗಿದೆ, ಹೆಚ್ಚಿನ ಕಾಲೇಜುಗಳಲ್ಲಿ 100% ಪಡೆಯಲಿಕ್ಕೋಸ್ಕರ ಪ್ರಥಮ PUCಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳ ಪೇಪರನ್ನು ಟೈಟಾಗಿ ವ್ಯಾಲ್ಯೂಯೇಷನ್ ಮಾಡುವಂಥದ್ದು, ಪ್ರಥಮ PUCಯಲ್ಲಿ ಫೈಲ್ ಮಾಡುವಂಥದ್ದು, ಯಾರೆಲ್ಲ ತಲುಪಿದೆ ಸೆಕೆಂಡ್ ಇಯರ್ಗೆ ಬರ್ತಾರೆ ಅಂತ ಅದು ಫೈಲ್ ಮಾಡಿ ಬಿಟ್ಟರೆ ಆಯಿತು. ಸೆಕೆಂಡ್ ಇಯರಲ್ಲಿ ಏನು ಕಷ್ಟ ಇಲ್ಲದೆ 100% ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನಾವು ಆ ರೀತಿ ಮಾಡಲಿಲ್ಲ. ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪ್ರಥಮ PUCಗೆ ಸೇರಿದ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಾವು ಪಾಸ್ ಮಾಡಿದ್ದೇವೆ. ಆದರೂ ಕೂಡ ನಾವು 97% ಗಳಿಸಿರುವಂಥದ್ದು ಇದು ನಮ್ಮ ಸಾಧನೆ ಆಗಿದೆ. ಬಹುಶಃ ಇದೆಲ್ಲ ಸಾಧನೆಗೆ ಮೂಲ ಕಾರಣ ನಮ್ಮಲ್ಲಿರುವಂಥ ಉಪನ್ಯಾಸಕರು. ನಮ್ಮಲ್ಲಿ ಹಿರಿಯ ಉಪನ್ಯಾಸಕರಿದ್ದಾರೆ, ಹಾಗೆ ಹಿರಿಯ ಉಪನ್ಯಾಸಕರಿದ್ದಾರೆ, ಹಳೆದೇರು ಹೊಸ ಚಿಗುರು ಮೇಲೈಸಲು ಮರ ಸೊಗಸನ್ನು, ಹಾಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆ ಬಹುಶಃ ಎಲ್ಲ ರೀತಿಯ ಚಟುವಟಿಕೆ ಮಾಡಿಕೊಡ್ತಾ ಇದ್ದಾರೆ. ಹಾಗೆಯೇ ಈ ವರ್ಷ ಬಹುಶಃ ಒಂದು 10, 15, 20 ದಿನಗಳಿಂದ ವಿದ್ಯಾರ್ಥಿಗಳಲ್ಲಿ ಸೂಕ್ತವಾಗಿ ಅಡಗಿರುವಂಥ ಪ್ರತಿಭೆಗಳನ್ನು ಗುರುತಿಸುವಂಥ ಸ್ಪರ್ಧಾ ಕಾರ್ಯಕ್ರಮವನ್ನು ನಮ್ಮೆಲ್ಲ ಉಪನ್ಯಾಸಕರು ನೆರವೇರಿಸಿಕೊಟ್ಟಿದ್ದಾರೆ. ಕ್ರೀಡೆ ಇರ್ಬೋದು, ಎಲ್ಲ ಚಟುವಟಿಕೆಗಳು ಆಗಿದೆ. ಹಾಗೆ ಆ ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯ ಆಗಿದೆ. ಈಗ ನಾವು ವೇದಿಕೆಯಲ್ಲಿ ಎಲ್ಲ ಪ್ರತಿಭೆಗಳನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಗ್ರಾಮದ ಪ್ರಥಮ ಪ್ರಜೆ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮೆಲ್ಲ ನಮ್ಮ ಕಾರ್ಯಕ್ರಮಗಳಾದರೆ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಅವರು ಧನ ಸಹಾಯ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನೀಡಿ ಸಹಕರಿಸುವವರು. ಅವರು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಗೌರವವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಬೆಳ್ತಂಗಡಿ ಕ್ಷೇತ್ರದ
ಮಾನ್ಯ ಶಾಸಕರಾದ ಶ್ರೀ ಹರೀಶ್ ಪೂಂಜರವರು ನೆರವೇರಿಸಿಕೊಳ್ಬೇಕಾಗಿತ್ತು. ಬಹುಶಃ ಅವರು ಕೆಲಸದ ಒತ್ತಡದಿಂದ ಸಮಯಕ್ಕೆ ಸರಿಯಾಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಬಹುಶಃ ಮುಂದೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸೇರ್ಬೋದು. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಗೌರವವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ನಮ್ಮ ಸ್ನೇಹಿತರು ಶ್ರೀಯುತ ನಾರ್ಬರ್ಟ್ ಮಾರ್ಟಿಸ್ ಅವರು. ಬಹುಶಃ ಇವರು ಪ್ರಸ್ತುತ ಕೊಕ್ರಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಕಳೆದ 6 ವರ್ಷದಿಂದ ಪ್ರಾಂಶುಪಾಲರಾಗಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದವರು. ಹಾಗೆ ಇವರು ಸಾಧಾರಣ 1993ರಲ್ಲಿ ಉಪನ್ಯಾಸಕ ವೃತ್ತಿಯಲ್ಲಿ ಕಾರ್ಕಳ ಪಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿ ನಂತರ ಬೈಲೂರು ಕಾರ್ಕಳ ತಾಲೂಕು ಬೈಲೂರಲ್ಲಿ ಕೂಡ ಹಲವಾರು ವರ್ಷ ಸಮಾಜಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಂತರ ಕಾರ್ಕಳ ಪದವಿ ಪೂರ್ವ ಕಾಲೇಜಲ್ಲಿ ಕೂಡ ಬಹಳಷ್ಟು ವರ್ಷ ಸಮಾಜಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ಅದರ ಜೊತೆಗೆ NSS ಅಧಿಕಾರಿಯಾಗಿ ಕೂಡ 3 ವರ್ಷ ನನ್ನ ಜೊತೆಗೆ ಅವರು ಕೂಡ ಆ ಕೆಲಸವನ್ನು ನಿರ್ವಹಿಸಿದರು. ಹಾಗೆ ನಂತರ 1918ರಲ್ಲಿ ಕೊಕ್ರಾಡಿಗೆ ಅಂದರೆ ಪದೋನ್ನತಿ ಹೊಂದಿ ಕೊಕ್ರಾಡಿಗೆ ಪ್ರಾಂಶುಪಾಲರಾಗಿ ಅವರು ಅಲ್ಲಿ ಸೇರ್ಪಡೆಗೊಂಡಿರ್ತಾರೆ. ಹಾಗೆ ಇವರು ಬಹುಶಃ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಬಡ ಮಕ್ಕಳಿಗೆ ಬಹಳಷ್ಟು ಧನ ಸಹಾಯ ನೀಡಿ ಸಹಕರಿಸುವವರು. ಕಳೆದ ವರ್ಷ ನಾನು ಅವರ ವಾರ್ಷಿಕೋತ್ಸವ ಹೋಗಿದ್ದೆ. ಅಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ 39,000 ಹಾಗೆ ವಿದ್ಯಾರ್ಥಿ ವೇತನವನ್ನು ಕೂಡ ಅಂದರೆ ಬಡ ವಿದ್ಯಾರ್ಥಿಗಳು ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೇವಲ 2 ವಿದ್ಯಾರ್ಥಿಗಳಲ್ಲ, ಪ್ರತಿ ವರ್ಷ ಹಲವಾರು ವಿದ್ಯಾರ್ಥಿಗಳಿಗೆ ತನ್ನ ಸ್ನೇಹಿತರು ಇರ್ಬೋದು ಬೇರೆ ಬೇರೆಯವರನ್ನು ಕೇಳಿ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಕಾರವನ್ನು ನೀಡುವವರು. ಹಾಗೆ ಅವರು ಜೂನಲ್ಲಿ ಆರಂಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಪುಸ್ತಕವನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಅವರು ಬೇರೆ ಬೇರೆ ಸ್ನೇಹಿತರಲ್ಲಿ ಕೇಳಿ ಬಹುಶಃ ಅವರಿಗೆ ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿ ಇರುವವರು, ತಮ್ಮ ಸಂಸ್ಥೆಗೆ ಕೂಡ ಬಹಳಷ್ಟು ಕಾಳಜಿ ಇರುವವರು. ಇದು ಮಾತ್ರ ಅಲ್ಲದೆ ಸಮಾಜ ಸೇವೆಯಲ್ಲಿ ಕೂಡ ತನ್ನನ್ನು ತಾವು ತೊಡಗಿಸಿಕೊಂಡವರು. ಎಷ್ಟೋ ಸಲ ಮನೆ ಬಿದ್ದು ಹೋದಾಗ ಅವರಿಗೆ ಕೂಡ ಅದು ಮನೆ ಕಟ್ಟಿಕೊಟ್ಟಂತ ಖ್ಯಾತಿ ಕೂಡ ಅವರಿಗಿದೆ. ಹಾಗೆ ಯಾರ್ಯಾರು ಕಷ್ಟದಲ್ಲಿ ಅಥವಾ ಹುಷಾರಿಲ್ಲದಿದ್ದರೆ ಅವರ ಮನೆಗೆ ಹೋಗಿ ಧನ ಸಹಾಯ ನೀಡಿ ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದು. ಮನೆ ಹತ್ತಿರ ಹಾಗೆಯೇ ಯಾವುದೇ ಕಷ್ಟ ಕಾಲ ಇದ್ದರೂ ಕೂಡ ಅಲ್ಲಿ ಅವರು ಇರ್ತಾರೆ. ಹಾಗಾಗಿ ಅವರು ಸಮಾಜ ಸೇವಕರು. ಹಾಗೆ ಬಹಳ ಕರುಣಾಮಯಿ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಬಹಳಷ್ಟು ಕರುಣೆಯನ್ನು ಹೊಂದಿದಂಥವರು. ಬಹುಶಃ ಇವರು ಹಾಗೆ ನನಗೂ ಹಾಗೆ ನಾನು ಬಹುಶಃ ನನಗೆ ಗಾಡ್ ಫಾದರ್ ಇದ್ದಾರೆ ಅಂತಂದರೆ ಬಹುಶಃ ಅವರು ಮಾತ್ರ. ಅಂದರೆ ನಾನು ಡಿಗ್ರಿ ಮುಗಿಸಿ ಮತ್ತೆ ವಿದ್ಯಾಭ್ಯಾಸ ಮಾಡುವ ಚಿಂತೆಯಲ್ಲಿ ಇಲ್ಲಿ ಮನೆಯಲ್ಲಿ ಕೂಡ ಕಲಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಒಂದು ವರ್ಷ ಮನೆಯಲ್ಲೇ ನಾನು ಕೂತ್ಕೊಂಡೆ. ನಾನು PUCಯಿಂದ ಡಿಗ್ರಿವರೆಗೆ ನಾನು ಕ್ಲಾಸ್ಮೇಟ್ಸ್. ನಂತರ 1 ವರ್ಷ ಗ್ಯಾಪ್ ಮನೆಯಲ್ಲಿ ನಾನು ಕೂತ್ಕೊಂಡೆ. ನಂತರ ನನಗೆ ಹೊಡೆದಂತೂ ಅವರ ಅಂದರೆ ಅವರಿಗೆ ಈಗಿನ ಹಾಗೆ ಫೋನೆಲ್ಲ ಇರಲಿಲ್ಲ. ಒಂದು ಇಂಗ್ಲೆಂಡ್ ಪತ್ರ ಬರ್ತದೆ, ನನಗೆ MA ಮಾಡಬೇಕಂತ ಆಸಕ್ತಿ ಇದೆ, ನನಗೆ ಸಹಕಾರ ಕೊಡಬೇಕು ಅನ್ನೋದು. ತಕ್ಷಣ ಸ್ಪಂದಿಸಿ ನನಗೆಲ್ಲ ವ್ಯವಸ್ಥೆಯನ್ನು ಮಾಡಿ ಬಹುಶಃ ನೋಡ್ತಿರ್ಬೋದು ಪ್ರತಿಯೊಂದನ್ನು ನೀಡಿ ನಾನು MAಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಲಿಕ್ಕೆ ಬಹುಶಃ ಕಾರಣಕರ್ತರು ಶ್ರೀಯುತ ನಾರ್ಬರ್ಟ್ ಮಾರ್ಟಿಸ್ ಆಗಿದ್ದಾರೆ. ಹಾಗಾಗಿ ಅವರನ್ನು ಯಾವುದು ಕೂಡ ನಾನು ನೆನೆಸುವಂಥದ್ದು, ಅವರಿಗೆ ಜೇರಸ್ ಮಾಡಿ ಹೊಂದಿದೆ ನಾನು. ಹಾಗಾಗಿ ಅವರನ್ನು ಬಹುಶಃ ಮೊನ್ನೆ ನಾನು ಕೇಳಿಕೊಂಡಾಗ ನೀವು ಬರಬೇಕು ಅಂತ ಕೇಳಿಕೊಂಡಾಗ ಅವರು ಒಪ್ಪಿಕೊಂಡು ಇವತ್ತು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಬಹಳ ಗೌರವವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಯನ್ನು ಕೂಡ ನೆರವೇರಿಸಿಕೊಡುವವರು ಶ್ರೀಯುತ ಮುರಳಿ ಬಲಿಪಾಡಿಯವರು. ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ, ಬಹುಶಃ ನಡಗ್ರಾಮಕ್ಕೆ ಅಂತದ್ದು ಬಲಿಪಾ ರೆಸಾರ್ಟ್ ಕೂಡ ಅಲ್ಲಿ ಇದೆ. ಅವರ ಮಾಲಕರು. ಹಾಗೆ ಅವರು ವಕೀಲರು ಮತ್ತು ನೋಟರಿ ಪಬ್ಲಿಕ್ ಬೆಳ್ತಂಗಡಿ ಆ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಇವರನ್ನು ಕೂಡ ನಾವು ಮೊನ್ನೆ ಕೇಳಿಕೊಂಡಾಗ ನಾವು ಸಕಾರಾತ್ಮಕ ಸ್ಪಂದಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಬಹಳಷ್ಟು ಒತ್ತಡ ಇದೆ ಅವರಿಗೆ, ಕೋರ್ಟಿಗೆ ಹೋಗಬೇಕು, ಅದೆಲ್ಲವನ್ನ ಬದಿಗೊತ್ತಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವವರು ನಮ್ಮವರೇ ಆದಂತಹ ಶ್ರೀಯುತ ಮುನಿರಾಜ ಜಿಯವರು. ಇವರು ಬಹುಶಃ ನಮ್ಮ ಸಂಸ್ಥೆ ಆರಂಭ ಆಗಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟವರು. ಅವರು ಮತ್ತೆ ಕೆಲವರಿಗೆ ಬಹುಶಃ ನಮ್ಮ ಹೈಸ್ಕೂಲಿಂದ ಆರಂಭ ಆಗ್ತಿರ್ಲಿಲ್ಲ. ಹಾಗೆ
ನಮ್ಮ ಸಂಸ್ಥೆ ಬಗ್ಗೆ ಬಹಳಷ್ಟು ಕಾಳಜಿ, ನಮ್ಮ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿದವರು. ಯಾವುದೇ ಕಾರ್ಯಕ್ರಮ ನಾವು ಕರೆದರೂ ಕೂಡ ಅವರು ಬರುವಂಥವರು. ಹಾಗೆ ಇವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಳ್ತಂಗಡಿ ಇದರ ಮಾಜಿ ಅಧ್ಯಕ್ಷರು, ಪ್ರಸ್ತುತ ನಿರ್ದೇಶಕರಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆದಂಥವರು. ಹಾಗೆ ಬಹಳಷ್ಟು ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಸಮಾಜ ಸೇವಾ ಮನೋಭಾವನೆಯನ್ನು ರೂಢಿಸಿಕೊಂಡವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಪ್ರಗತಿಪರ ಕೃಷಿಕರು ಕೂಡ ಹಾಗೆಯೇ ಅವರು ಕೂಡ ನಮ್ಮ ಸಂಸ್ಥೆ ಪರವಾಗಿ ಬಹಳ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ಅತಿಥಿಯಾಗಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಶ್ರೀಯುತ ಪ್ರವೀಣ್ ವಿಜಿಯವರು. ಬಹುಶಃ ಮೊನ್ನೆ ನಮ್ಮ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಕೂಡ ಅವರು ಭಾಗವಹಿಸಿದರು. ಹಾಗೆ ಮೊನ್ನೆ ನಮ್ಮ ಕಾಲೇಜು ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದಂಥ ಕ್ರೀಡಾಕೂಟದಲ್ಲಿ ಕೂಡ ಅವರು ಉದ್ಘಾಟಕರಾಗಿ ಆಗಮಿಸಿದರು. ಹಾಗೆ ಅವರು ಪ್ರಸ್ತುತ ಅವರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಕನ್ಯಾಡಿ ಇದರ ಅಧ್ಯಕ್ಷರಾಗಿ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ನಡ ಗ್ರಾಮದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿ ಕೂಡ ಕೆಲಸ ನಿರ್ವಹಿಸಿದ ಅನುಭವವನ್ನು ಹೊಂದಿದಂಥವರು. ಹಾಗೆ ಪ್ರಸ್ತುತ ನಡ ಗ್ರಾಮ ಪಂಚಾಯತ್ನ ಸದಸ್ಯರು ಕೂಡ ಹಾಗೆ ಅವರಾಗಿದ್ದಾರೆ. ಹಾಗೆ ನಮ್ಮ ಮೊನ್ನೆ ಕ್ರೀಡಾಕೂಟ ಇರ್ಬೋದು, ಪ್ರತಿಯೊಂದು ಕೂಡ ಧನ ಸಹಾಯ ನೀಡಿ ಸಹಕರಿಸಿದಂಥವರು. ಹಾಗೆ ಮುಂದೆ ನಮ್ಮ ಸಂಸ್ಥೆಗೆ ಬ್ಯಾಂಡ್ ಸೆಟ್ನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಹಾಗೆ ಹಲವಾರು ಸಂಘಗಳಲ್ಲಿ ತೊಡಗಿಸಿಕೊಂಡವರು, ಸಮಾಜಮುಖಿ ಕೆಲಸವನ್ನು ಮಾಡ್ತಿರುವವರು. ಅವರನ್ನು ಕೂಡ ನಾವು ಕೇಳಿಕೊಂಡಾಗ ಈ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಗೌರವಯುತವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಸರ್. ಹಾಗೆ ಇನ್ನೊಬ್ಬರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಶ್ಯಾಮ್ ಸುಂದರ್. ಇವರು ಕೂಡ ನಮಗೆಲ್ಲರಿಗೂ ಕೂಡ ಚಿರಪರಿಚಿತರು. ಬಹುಶಃ ನಮ್ಮ ಸಂಸ್ಥೆಯ ಬಗ್ಗೆ ಬಹಳಷ್ಟು ಅಭಿಮಾನ ಹೊಂದಿದವರು. ನಮ್ಮ ಅಭಿವೃದ್ಧಿಯಲ್ಲಿ ಕೂಡ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡವರು. ನಮ್ಮ ಕಾಲೇಜು ಹಿಂಭಾಗದಲ್ಲಿ ಬಹುಶಃ ನಾವೆಲ್ಲರೂ ನೋಡಿರಬೇಕು, ಮೊದಲೆಲ್ಲ ದೊಡ್ಡ ಒಂದು ಕಾಡು ಗುಡ್ಡ ಥರ ಇರ್ತದ್ದು. ಬಹುಶಃ ಅದನ್ನು ಈ ಕ್ರೀಡಾಂಗಣವಾಗಿ ನಿರ್ಮಾಣ ಮಾಡುವಲ್ಲಿ ಅವರ ಪಾತ್ರ ಕೂಡ ಅತಿ ಮುಖ್ಯವಾಗಿರುವಂಥದ್ದು. ಅವರು ಏನು ಉದ್ಯೋಗ ಖಾತರಿ ಯೋಜನೆಯಲ್ಲಿ ನಮ್ಮ ಈ ಗ್ರೌಂಡ್ ನಿರ್ಮಾಣ ಮಾಡಲಿಕ್ಕೆ 2 ಹಂತದಲ್ಲಿ ನಮಗೆ ಅನುದಾನ ಸಿಕ್ಕಿದೆ. ಅದನ್ನು ಪಡೆಯಬೇಕಾದ ಅಷ್ಟು ಸುಲಭದ ಮಾತಲ್ಲ. ಬೇರೆ ಬೇರೆ ಕಾರ್ಡನ್ನು ಸಂಗ್ರಹಿಸಬೇಕು, ಕಲೆಕ್ಟ್ ಮಾಡಬೇಕು, ಅದೆಲ್ಲ ಅಷ್ಟಕ್ಕೆ ಸುಲಭದ ಮಾತಲ್ಲ. ಅದೆಲ್ಲವನ್ನು ನೆರವೇರಿಸಿ ನಮ್ಮ ಕ್ರೀಡಾಂಗಣ ನಿರ್ಮಾಣಕ್ಕೆ ಬಹಳಷ್ಟು ಸಹಕಾರ ನೀಡಿದ್ದಾರೆ. ಅದಲ್ಲದೇ ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರನ್ನು ಸಂಪರ್ಕಿಸಿದಾಗ ಎಲ್ಲ ರೀತಿಯ ಸಹಕಾರವನ್ನು ನೀಡುವವರು. ಅವರನ್ನು ಕೂಡ ನಾನು ಹಾಗೆ ಪ್ರಗತಿಪರ ಕೃಷಿಕರು ಕೂಡ ಹಾಗೇನೆ ಅವರನ್ನು ಕೂಡ ಕೇಳಿಕೊಂಡಾಗ ಅವರು ನಮ್ಮ ಕರೆಗೆ ಸ್ಪಂದಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೆ ಇನ್ನೊಬ್ಬರು ವೇದಿಕೆಯಲ್ಲಿ ಇರುವವರು ಶ್ರೀಯುತ ಮೋಹನ್ ಬಾಬುರವರು. ಇವರು ನಮ್ಮವರೇ. ನಮ್ಮ ಸಂಸ್ಥೆಯ ಪ್ರೌಢಶಾಲಾ ವಿಭಾಗದ ಮುಖ್ಯ ಉಪಾಧ್ಯಾಯರಾಗಿ 1 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಹಲವಾರು ವರ್ಷದಿಂದ ಹಿಂದಿ ಅಧ್ಯಾಪಕರಾಗಿ ಕೆಲಸ ನಿರ್ವಹಿಸುವವರು. ಹಾಗೆ ಬಹಳಷ್ಟು ಒಳ್ಳೆಯ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರನ್ನು ಕೂಡ ಕೇಳಿಕೊಂಡಾಗ ಅದಕ್ಕೆ ಸ್ಪಂದಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಶ್ರೀಯುತ ಅಜಿತ್ ಆರಿಗ. ಬಹುಶಃ ತಮಗೆಲ್ಲರಿಗೂ ನಮ್ಮವರೇ. ನಮ್ಮ ಕಾಲೇಜು ಅಭಿವೃದ್ಧಿಯ ಸಮಿತಿಯ ಉಪಾಧ್ಯಕ್ಷರು. ನಮ್ಮೆಲ್ಲ ಈ ಕಾಲೇಜು ಅಭಿವೃದ್ಧಿ ಇಷ್ಟೆಲ್ಲ ಹೊಂದಬೇಕಾದ್ರೆ ಅವರ ಪರಿಶ್ರಮ ಕೂಡ ಬಹಳಷ್ಟು ಇದೆ. ಯಾವುದೇ ಕಾರ್ಯಕ್ರಮಕ್ಕೆ ಅವರನ್ನು ಕರೆದಾಗ ಅವರು ಸ್ಪಂದಿಸಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಬಗೆಹರಿಸ್ತಾ ಇದ್ದಾರೆ. ನಮ್ಮ ಜೊತೆ ಅವರು ಯಾವತ್ತೂ ಕೂಡ ಇದ್ದಾರೆ. ಇವರು ಕೂಡ ಹಾಗೆಯೇ ಬೆಳ್ತಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪ್ರಸ್ತುತ ಅಧ್ಯಕ್ಷರು, ಹಾಗೆ ಹಾಲು ಉತ್ಪಾದಕ ಸಂಘದ ನಿರ್ದೇಶಕರು, ಹಾಗೆ ಹಲವಾರು ಸಂಸ್ಥೆಯಲ್ಲಿ ತೊಡಗಿಸಿಕೊಂಡವರು, ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರುವವರು, ಪ್ರಗತಿಪರ ಕೃಷಿಕರು ಕೂಡ ಹಾಗೆಯೇ. ಹಾಗೆ ಇವರನ್ನು ಕೂಡ ನಮ್ಮ ವೇದಿಕೆಗೆ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಾನು ಗೌರವಯುತವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆ ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿ ನಾಯಕ ರಕ್ಷಿತ್, ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯ ವಿಭಾಗದಲ್ಲಿರುವವರು ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ಕೃಷ್ಣಪ್ಪ ಗೌಡರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ
ನಮ್ಮವರೇ ಪ್ರಸ್ತುತ ಕೊಯ್ಯೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ನಿರ್ವಹಿಸಿರುವಂಥ ಶ್ರೀಯುತ ಮೋಹನ್ ಗೌಡ್ ಕೂಡ ಸಭಾಂಗಣದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು ಅಥವಾ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಇರ್ಬೋದು, ಅವರಿಗೂ ಕೂಡ ಸ್ವಾಗತ. ಹಾಗೆ ವಿದ್ಯಾರ್ಥಿ ಪೋಷಕರು ಇರ್ಬೋದು, ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಉಪನ್ಯಾಸಕ ವೃಂದದ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ರೀತಿಯ ವಿದ್ಯಾರ್ಥಿನಿ ಕೂಡ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ಮತ್ತೊಮ್ಮೆ ನಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಥೆಯ ಸಾಧನೆಯ ಪಕ್ಷಿ ವೀಕ್ಷಣೆಯನ್ನು ನೀಡಿದಿರುವಂತಹ ಪ್ರಾಂಶುಪಾಲರು ನೆರೆದಿರುವಂತಹ ಎಲ್ಲ ಗಣ್ಯರನ್ನು ಶಾಲು ಹಾಕಿ ಪ್ರೀತಿಯ ದ್ಯೋತಕವಾದಂತಹ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಎಲ್ಲರನ್ನು ಹಿರಿತನದ ಕಾಳಜಿಯಿಂದ ಪ್ರೀತಿಯಿಂದ ಸ್ವಾಗತಿಸಿದಂತಹ ಮಾನ್ಯ ಪ್ರಾಂಶುಪಾಲರಿಗೆ ಕೂಡ ಹೃತ್ಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ಮೋಹನ್ ಗೌಡ ಸರ್ ಇವರು ಹೂ ನೀಡಿ ಶಾಲು ಹಾಕಿ ಸನ್ಮಾನಿಸಬೇಕು ಅಂತ, ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
2023-24ನೇ ಶೈಕ್ಷಣಿಕ ವರ್ಷದ ಮತ್ತು ಪ್ರಸ್ತುತ ಇಲ್ಲಿಯವರೆಗಿನ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯದ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭೂತಕಾಲದ ಸಂಕಲನವೇ ನಮ್ಮ ಈ ವರದಿ ವಾಚನ. ಈ ವರದಿ ವಾಚನವನ್ನು ಮಂಡಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಲಿಲ್ಲಿ ಪಿ.ವಿ. ಮೇಡಮ್ ಇವರು. ಎಲ್ಲ ಗಣ್ಯರಿಗೂ ವಂದಿಸುತ್ತಾ ವಾರ್ಷಿಕ ವರದಿ 2024-25 ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ನರ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಇದರ 2024-25ನೇ ಸಾಲಿನ ವಾರ್ಷಿಕ ವರದಿ. ಇಂದಿನ ಈ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರತಕ್ಕಂತಹ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಉದ್ಘಾಟಕರೇ, ಆಮಂತ್ರಿತರೇ, ಅಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರೇ, ಪೋಷಕ ಬಂಧುಗಳೇ, ಅಧ್ಯಾಪಕ ಮಿತ್ರರೇ ಹಾಗೂ ನಲ್ಮೆಯ ವಿದ್ಯಾರ್ಥಿಗಳೇ, ಇಂದು ನಿಮ್ಮ ಮುಂದೆ ನಮ್ಮ ವಿದ್ಯಾರ್ಥಿಗಳ ಸಾಧನೆಯ ಕಿರು ವಿವರಣೆಯನ್ನ ನಿಮ್ಮ ಮುಂದಿಡಲು ಹರ್ಷಿಸುತ್ತಿದ್ದೇನೆ. 2007ರಲ್ಲಿ ಸ್ಥಾಪನೆಗೊಂಡಂತಹ ಈ ಸಂಸ್ಥೆ 17 ಸಂವತ್ಸರಗಳನ್ನು ಪೂರ್ಣಗೊಂಡ ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಶೈಕ್ಷಣಿಕ ಬೆಳವಣಿಗೆ ಸ್ತುತ್ಯಾರ್ಹವಾಗಿದೆ. ಕಾಲೇಜಿನ ಆಡಳಿತ ಮಂಡಳಿ ನಮ್ಮ ಕಾಲೇಜಿನ ವ್ಯವಸ್ಥಿತ ನಿರ್ವಹಣೆಗಾಗಿ ಇಲಾಖೆಯ ನಿರ್ದೇಶನದಂತೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂತಹ ಶ್ರೀ ಹರೀಶ್ ಪುಂಡರ್ ಅವರ ಅಧ್ಯಕ್ಷತೆಯಲ್ಲಿ ಕಾಲೇಜಿನ ಅಭಿವೃದ್ಧಿ ಸಮಿತಿಯನ್ನು ರಚಿಸಲಾಗಿದೆ. ಸದಸ್ಯರುಗಳು ಉಪಾಧ್ಯಕ್ಷರು ಶ್ರೀ ಅಜಿತ್ ಕುಮಾರ್ ಆರಿಗ, ಕಾರ್ಯದರ್ಶಿ ಶ್ರೀ ಚಂದ್ರಶೇಖರ್ ಪ್ರಾಂಶುಪಾಲರು, ಸದಸ್ಯರುಗಳು ಶ್ರೀ ಮಹಾಲಿಂಗಮೂಲ್ಯ, ಶ್ರೀ ಕೃಷ್ಣಪ್ಪ ಗೌಡ, ಶ್ರೀಮತಿ ಸವಿತಾ, ಶ್ರೀ ಕೃಷ್ಣಪ್ಪ ನಾವೂರು ಮತ್ತು ಶಿಕ್ಷಣ ಕ್ಷೇತ್ರದಿಂದ ಶ್ರೀ ಪ್ರಭಾಕರ್ ಮಯ್ಯ ಇವರು. ಫಲಿತಾಂಶ 2023-24ನೇ ಸಾಲಿನ ದ್ವಿತೀಯ ಪಿಯುಸಿ ಅಂತಿಮ ಪರೀಕ್ಷೆಯಲ್ಲಿ 69 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 67 ಮಂದಿ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿ 97% ಫಲಿತಾಂಶವು ದಾಖಲಾಗಿರುತ್ತದೆ. 6 ಮಂದಿ ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ಆಯಿಷುಲ್ ಫರ್ಹಾನ, ವಂದನಾ, ಫಾತಿಮತ್ ಮಿಶ್ರಿಯಾ, ರೆನೀಶಾ, ಸೌಮ್ಯ ಮತ್ತು ಸುದೀಕ್ಷಾ ಇವರೇ ನಮ್ಮ ವಿಶಿಷ್ಟ ಶ್ರೇಣಿಯ ಹೆಮ್ಮೆಯ ವಿದ್ಯಾರ್ಥಿಗಳು. ದಾಖಲಾತಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಕಲಾ ವಿಭಾಗದಲ್ಲಿ 29 ವಿದ್ಯಾರ್ಥಿಗಳು ಸೇರ್ಪಡೆಗೊಂಡಿದ್ದು, ವಾಣಿಜ್ಯ ವಿಭಾಗದಲ್ಲಿ 40 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ದ್ವಿತೀಯ ಕಲಾ ವಿಭಾಗದಲ್ಲಿ 28 ವಿದ್ಯಾರ್ಥಿಗಳು ಮತ್ತು ದ್ವಿತೀಯ ವಾಣಿಜ್ಯ ವಿಭಾಗದಲ್ಲಿ 38 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ವಿದ್ಯಾರ್ಥಿ ಸಂಘ ಕಾಲೇಜಿನಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ಮಾದರಿಯಲ್ಲೇ ವಿದ್ಯುನ್ಮಾನ ಮತಯಂತ್ರವನ್ನೇ ಮೊಬೈಲ್ನಲ್ಲಿ ಅಳವಡಿಸಿ ಚುನಾವಣೆಯನ್ನ ನಡೆಸಲಾಯಿತು. ಇದರ ನೇತೃತ್ವವನ್ನ ಶ್ರೀಮತಿ ಶಿಲ್ಪಾಡಿ ರಾಜ್ಯಶಾಸ್ತ್ರ ಉಪನ್ಯಾಸಕರು ವಹಿಸಿದ್ದರು. ಈ ವರ್ಷದ ವಿದ್ಯಾರ್ಥಿ ನಾಯಕನಾಗಿ ರಕ್ಷಿತ್ ವೈ ಸೆಕೆಂಡ್ ಕಾಮರ್ಸ್, ಉಪನಾಯಕನಾಗಿ ಅಭಿಷೇಕ್ ಫಸ್ಟ್ ಕಾಮರ್ಸ್, ಸಾಂಸ್ಕೃತಿಕ ಮಂತ್ರಿಯಾಗಿ ಶ್ವೇತಾ ಸೆಕೆಂಡ್ ಆರ್ಟ್ಸ್, ಸ್ವಚ್ಛತಾ ಮಂತ್ರಿಯಾಗಿ ವಿಜಯ್ ಸೆಕೆಂಡ್ ಕಾಮರ್ಸ್, ಕ್ರೀಡಾ ಮಂತ್ರಿಯಾಗಿ ವಿಶಾಂತ್ ಸೆಕೆಂಡ್ ಆರ್ಟ್ಸ್, ನೀರಾವರಿ ಮಂತ್ರಿಯಾಗಿ ಲಾರೆನ್ಸ್ ಸೆಕೆಂಡ್ ಆರ್ಟ್ಸ್ ಇವರು ಆಯ್ಕೆಗೊಂಡಿರುತ್ತಾರೆ. ವಿದ್ಯಾರ್ಥಿ ಸಂಘದ ಉದ್ಘಾಟನೆಯನ್ನ ಶ್ರೀ ಡಾಕ್ಟರ್ ಗಣೇಶ್ ಭಟ್ ಇವರು ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿ ಇವರು ದೀಪ ಪ್ರಜ್ವಲನದೊಂದಿಗೆ ಉದ್ಘಾಟಿಸಿ ಮಾತನಾಡಿದರು. ಸಿಬ್ಬಂದಿ ಮಾಹಿತಿ ಪ್ರಾಂಶುಪಾಲರಾದ ಶ್ರೀ ಚಂದ್ರಶೇಖರ್ ಸರ್ ಅವರ ನೇತೃತ್ವದಲ್ಲಿ ಉತ್ತಮವಾದಂತಹ ಬೋಧಕ ವರ್ಗ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಸಮಾಜಶಾಸ್ತ್ರ ಉಪನ್ಯಾಸಕರಾಗಿ ಪ್ರಾಂಶುಪಾಲರೇ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಕನ್ನಡ ಉಪನ್ಯಾಸಕಿಯಾಗಿ ಲಿಲಿ ಪಿವಿಯಾದ ನಾನು, ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಶ್ರೀಮತಿ ವಸಂತಿ ಪಿ ಇವರು, ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಶ್ರೀಮತಿ ಶಿಲ್ಪಾಡಿ ಇವರು, ವಾಣಿಜ್ಯ ಶಾಸ್ತ್ರ ಅತಿಥಿ ಉಪನ್ಯಾಸಕರಾಗಿ ಶ್ರೀಮತಿ ಪವಿತ್ರ ಮತ್ತು ಶ್ರೀಮತಿ ಸುಕೇತಾ, ಇತಿಹಾಸ ಅತಿಥಿ ಉಪನ್ಯಾಸಕರಾಗಿ ಶ್ರೀಮತಿ ಶರ್ಮಿಳಾ, ಆಂಗ್ಲ ಭಾಷಾ ಅತಿಥಿ ಉಪನ್ಯಾಸಕರಾಗಿ ಶ್ರೀಮತಿ ಚೇತನಿ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಶ್ರೀ ಮೋಹನ್ ಗೌಡ ಆಂಗ್ಲ ಭಾಷಾ ಉಪನ್ಯಾಸಕರು ಪ್ರಭಾರ ಪ್ರಾಂಶುಪಾಲರಾಗಿ ಕೊಯ್ಯೂರಿಗೆ ನಿಯೋಜನೆಗೊಂಡಿರುತ್ತಾರೆ. ಶೈಕ್ಷಣಿಕ ಚಟುವಟಿಕೆಗಳು ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಹಲವು ಪಠ್ಯೇತರ ಚಟುವಟಿಕೆಗಳನ್ನು ನಡೆಸಲಾಯಿತು. ಜೂನ್ ತಿಂಗಳಲ್ಲಿ ಪ್ರಥಮ ಪಿಯುಸಿ ಮಕ್ಕಳಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲಾ ವಿದ್ಯಾರ್ಥಿಗಳನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡರು. ಅರ್ಥಶಾಸ್ತ್ರದಲ್ಲಿ ಅಧಿಕ ಅಂಕಗಳನ್ನು ಗಳಿಸಿದಂತಹ ಪ್ರತಿಭೆಗಳನ್ನ ಶ್ರೀಮತಿ ವಸಂತಿ ಪಿ ಅವರು ನಗದು ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಿದರು. ಆಗಸ್ಟ್ ತಿಂಗಳಲ್ಲಿ ಆಟಿಡುಂಚಿ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ವಾಣಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಯದುಪತಿ ಗೌಡ ಇವರು ಭತ್ತದ ಕಳಸೆಯಲ್ಲಿ ತೆಂಗಿನ ಸಿರಿ ಅರಳಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ತುಳುನಾಡಿನ ವಿವಿಧ ಬಗೆಯ ಖಾದ್ಯಗಳನ್ನ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲೇ ತಯಾರಿಸಿ ತಂದು ಅದರ ಸವಿಯನ್ನ ಪ್ರೀತಿಯಿಂದ ಎಲ್ಲರಿಗೂ ಉಣಬಡಿಸಿದರು. ಶ್ರೀ ಕ್ಷೇತ್ರ ಧರ್ಮ
ಜನಜಾಗೃತಿ ವತಿಯಿಂದ ನಶಮುಕ್ತ ಭಾರತ ಎಂಬ ವಿಷಯದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ತಿಳುವಳಿಕೆಯನ್ನು ಮೂಡಿಸಲಾಯಿತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಪತ್ರಕರ್ತರು ಹಾಗೂ ಜನಜಾಗೃತಿ ವೇದಿಕೆ ತಾಲೂಕು ಸಮಿತಿ ಸದಸ್ಯರಾದ ಅಚ್ಚು ಮುಂಡಾಗೆ ಇವರು ಮಾತನಾಡಿ ವ್ಯಸನಗಳ ವಿಧಗಳು, ಅವು ನೀಡುವಂತಹ ಪರಿಣಾಮ ಹಾಗೂ ಅದರಿಂದ ಹೊರಬರಲುವಂತಹ ಮಾರ್ಗಗಳ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ಕಾನೂನು ಅರಿವು ಕಾರ್ಯಕ್ರಮ ಜುಲೈ 27ರಂದು ನಮ್ಮ ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಬೆಳ್ತಂಗಡಿ, ವಕೀಲರ ಸಂಘ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಡ ಇದರ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನ ನಮ್ಮ ಸಭಾಂಗಣದಲ್ಲಿ ನಡೆಸಲಾಯಿತು. JMFC ನ್ಯಾಯಾಲಯದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾಗಿರತಕ್ಕಂತಹ ಶ್ರೀಯುತ ವಿಜಯೇಂದ್ರ TH ಇವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾನೂನು ಅರಿವಿನ ಬಗ್ಗೆ ಯುವ ಪೀಳಿಗೆಗೆ ತಿಳಿ ಹೇಳಿ ಆತ್ಮವಿಶ್ವಾಸದಿಂದ ಬದುಕಲು ಕಾನೂನು ಹೇಗೆ ನೆರವಾಗಬಹುದು ಎಂಬುದರ ಕುರಿತು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ವಿದ್ಯಾರ್ಥಿಗಳು ಬಹಳ ವಿಶೇಷವಾಗಿ ಆಯೋಜಿಸಿ ಅಧ್ಯಾಪಕರುಗಳಿಗೆ ಅನೇಕ ಸ್ಪರ್ಧೆಗಳನ್ನ ಮಾಡಿ ರಂಜಿಸಿದರು. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯನ್ನ ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿ ಆಚರಿಸಲಾಯಿತು. ಅಂದು ರೆಡ್ ಕ್ರಾಸ್ನ ವತಿಯಿಂದ ಗ್ರಾಮ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಡ ಗ್ರಾಮದ ಜನರ ಗಮನವನ್ನು ಸೆಳೆಯುವಂತೆ ಮಾಡಿತು. 70ನೇ ವನ್ಯಜೀವಿ ಸಪ್ತಾಹ ಆಚರಣೆಯ ಅಂಗವಾಗಿ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅನೇಕ ಸ್ಪರ್ಧೆಗಳನ್ನ ನಮ್ಮ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಅದರಲ್ಲಿ ಭಾಷಣದಲ್ಲಿ ರಕ್ಷಿತ್ ಸೆಕೆಂಡ್ ಕಾಮರ್ಸ್ ಮತ್ತು ಮೇಘನಾ ಸೆಕೆಂಡ್ ಆರ್ಟ್ಸ್ ರಸಪ್ರಶ್ನೆಯಲ್ಲಿ ಬಹುಮಾನವನ್ನು ಗಳಿಸಿಕೊಂಡಿದ್ದು ಮತ್ತು ಅವರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದರು. ಸೆಪ್ಟೆಂಬರ್ ಶಾಲಾ ಶಿಕ್ಷಣ ಇಲಾಖೆ ಇವರ ನಿರ್ದೇಶನದಂತೆ ಬೆಳ್ತಂಗಡಿ ತಾಲೂಕು ಮಟ್ಟದ ಬಾಲಕಿಯರ ವಾಲಿಬಾಲ್ ಪಂದ್ಯಾವಳಿಯನ್ನ ನಮ್ಮ ಕಾಲೇಜಿನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸಲಾಯಿತು. ಡಾಕ್ಟರ್ ಪ್ರದೀಪ್ ಕುಮಾರ್ ಇವರು ಉದ್ಘಾಟನೆಯನ್ನ ಮಾಡಿ ಮಾತನಾಡಿದರು. ನಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಶ್ರೀ ದಿವಾಕರ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ರೂಪುಗೊಂಡಿತು. ಅನೇಕ ಕಾಲೇಜುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವು. ಊರಿನವರ ತನು ಮನ ಧನಗಳ ಸಹಕಾರದೊಂದಿಗೆ ಈ ಪಂದ್ಯಾವಳಿಯನ್ನ ಅತ್ಯಪೂರ್ವ ವಿಜಯೋತ್ಸವವಾಗಿ ನಡೆಸಲು ಸಾಧ್ಯವಾಯಿತು. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಅಧ್ಯಾಪಕರು ಮಕ್ಕಳಿಗೆ ಅನೇಕ ಸ್ಪರ್ಧೆಗಳನ್ನ ಏರ್ಪಡಿಸಿ ಅವರನ್ನು ರಂಜಿಸಿದರು. ಶೈಕ್ಷಣಿಕ ಸಾಧನೆಗಳು ರೇಂಜರ್ಸ್ ಘಟಕ ನಮ್ಮ ಕಾಲೇಜಿನಲ್ಲಿ ರೇಂಜರ್ಸ್ ಘಟಕವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿನಿಯರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಲ್ಲಿ ಶ್ರಮಿಸುತ್ತಾ ಬಂದಿದೆ. ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಶ್ರೀಮತಿ ವಸಂತಿ ಪಿ ಅರ್ಥಶಾಸ್ತ್ರ ಉಪನ್ಯಾಸಕರು ಇವರ ನೇತೃತ್ವದಲ್ಲಿ ನಡೆಸಿಕೊಂಡು ಬಂದಿದೆ. ಮುಖ್ಯವಾಗಿ ಜೂನ್ ತಿಂಗಳಲ್ಲಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಾಯಿತು. ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ ಮಾರಿ ಎಂಬುದರ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಯೋಗ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ನ್ಯಾಚುರೋಪತಿ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಅಭಿಜ್ಞಾನಿಂದ ಯೋಗ ಪ್ರಾತ್ಯಕ್ಷಿಕೆಯನ್ನ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ನೀಡಲಾಯಿತು. ಕಾರ್ಯ ವಿಜಯೋತ್ಸವ 25ನ್ನ ನಮ್ಮ ಕಾಲೇಜು ಸಭಾಂಗಣದಲ್ಲಿ ವಿವಿಧ ಸಂಘಗಳ ಸಹಕಾರದೊಂದಿಗೆ ನಡೆಸಲಾಯಿತು. ನಿವೃತ್ತ ಯೋಧರಾದ ಡಾಕ್ಟರ್ ಗೋಪಾಲ್ ಕೃಷ್ಣ ಭಟ್ ಕಾಂಚೋಳು ಇವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ರಿಯಲ್ ಹೀರೋ ಮತ್ತು ರೀಲ್ ಹೀರೋಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮವನ್ನು ಬಿತ್ತಿದರು. ದಿನಾಂಕ 1/8/24ರಂದು ಸ್ಕೌಟ್ ಅಂಡ್ ಗೈಡ್ ಸಂಸ್ಥೆಯ ಆದೇಶದಂತೆ ಸ್ಕೌಟ್ ಸನ್ರೈಸ್ ಡೇ ಮತ್ತು ಸ್ಕಾಫ್ ಡೇ ಅನ್ನ ಆಚರಿಸಲಾಯಿತು. 27/8/2024ರಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆ ಕರ್ನಾಟಕ ಇದರ ವತಿಯಿಂದ ಬೆಳ್ತಂಗಡಿ ವಲಯ ಮಟ್ಟದಲ್ಲಿ ನಡೆದ ಜನಪದ ಗೀತ ಗಾಯನ ಸ್ಪರ್ಧೆಯಲ್ಲಿ ನಮ್ಮ ಸಂಸ್ಥೆಯ 6 ಮಂದಿ ರೇಂಜರ್ಸ್ ವಿದ್ಯಾರ್ಥಿನಿಯರು ಭಾಗವಹಿಸಿ ದ್ವಿತೀಯ ಸ್ಥಾನವನ್ನ ಪಡೆದು ವಿಜಯಿಗಳಾಗಿದ್ದಾರೆ. ಅಕ್ಟೋಬರ್ 2ರಂದು ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಜನಜಾಗೃತಿ ವೇದಿಕೆಯವರು ಆಯೋಜಿಸಿದ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ಕಾಲೇಜಿನ 20 ರೇಂಜರ್ಸ್ ವಿದ್ಯಾರ್ಥಿನಿಯರು ಸ್ವಯಂ ಸೇವಕರಾಗಿದ್ದು ಗಾಂಧೀಜಿ ಮತ್ತು ಶಾಸ್ತ್ರೀಜಿಯವರ ಪುಣ್ಯ ಸ್ಮರಣೆಯನ್ನ ಅನುಸ್ಮರಿಸಿದರು. ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ನಮ್ಮ ಕಾಲೇಜಿನ ಕಲ್ಪನಾ ಚಾವ್ಲಾ ರೇಂಜರ್ಸ್ ಘಟಕದ ವತಿಯಿಂದ ಪಾರ್ಶ್ವವಾಯು ಪೀಡಿತರಾದ ಶ್ರೀನಿವಾಸರ ಮನೆಗೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳುವುದರ ಜೊತೆಗೆ ರು 12,000 ಆರ್ಥಿಕ ನೆರವನ್ನು ಕೂಡ
ನೀಡಲಾಯಿತು. ನಮ್ಮ ಪ್ರಾಂಶುಪಾಲರು ಕೂಡ ಈ ಸೇವಾ ಕಾರ್ಯದಲ್ಲಿ ತಮ್ಮ ಕೈ ಜೋಡಿಸಿದರು. ಕ್ರೀಡಾ ಸಾಧನೆಗಳು. ನಮ್ಮ ಕಾಲೇಜಿನಲ್ಲಿ ಈ ವರ್ಷ ನಡೆದ ಅನೇಕ ಕ್ರೀಡಾಕೂಟಗಳಲ್ಲಿ ಅತ್ಯುನ್ನತ ಸಾಧನೆಯನ್ನು ಗೈಯುವಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸಾಧ್ಯವಾಗಿದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ವಿದ್ಯಾರ್ಥಿಗಳಲ್ಲಿರುವಂತಹ ಕ್ರೀಡಾ ಪ್ರತಿಭೆ ಮತ್ತು ಆಸಕ್ತಿ. ಇದಕ್ಕೆ ಬೆಂಬಲವಾಗಿ ನಿಂತವರು ನಮ್ಮ ಮಾನ್ಯ ಪ್ರಾಂಶುಪಾಲರು ಮತ್ತು ಕ್ರೀಡಾ ಸಂಯೋಜಕಿಯಾಗಿರತಕ್ಕಂತಹ ಶ್ರೀಮತಿ ವಸಂತಿ ಪಿ ಇವರು. 10/9/24ರಂದು ಪ್ರಸನ್ನ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ತಾಲೂಕು ಮಟ್ಟದ ಕಬಡ್ಡಿ ಸ್ಪರ್ಧೆಯಲ್ಲಿ ಬಾಲಕರ ತಂಡವು ದ್ವಿತೀಯ ಸ್ಥಾನವನ್ನ ಮತ್ತು ಬಾಲಕಿಯರ ತಂಡವು ಫೈನಲ್ ಅನ್ನ ಪ್ರವೇಶಿಸಿತು. 26/9/24ರಂದು ಬೆಳ್ತಂಗಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜರುಗಿದ ತಾಲೂಕು ಮಟ್ಟದ ಖೋಖೋ ಸ್ಪರ್ಧೆಯಲ್ಲಿ ಬಾಲಕರ ಹಾಗೂ ಬಾಲಕಿಯರ ತಂಡವು ಪ್ರಥಮ ಸ್ಥಾನವನ್ನ ಗಳಿಸುತ್ತಾ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದೆ. 30/9/2024ರಂದು ಮಂಗಳೂರಿನ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಖೋಖೋ ಸ್ಪರ್ಧೆಯಲ್ಲಿ 2 ತಂಡಗಳು ಚತುರ್ಥ ಸ್ಥಾನವನ್ನ ಗಳಿಸಿತು. ಮಾತ್ರವಲ್ಲದೆ ಕಿಶನ್ ಕುಮಾರ್ ಸೆಕೆಂಡ್ ಕಾಮರ್ಸ್ ಮತ್ತು ಶ್ವೇತಾ ಸೆಕೆಂಡ್ ಆರ್ಟ್ಸ್ ಅವರು ರಾಜ್ಯ ಮಟ್ಟದ ಖೋಖೋ ಪಂದ್ಯಾಟಕ್ಕೆ ಆಯ್ಕೆಯಾಗಿ ನಮ್ಮ ಕಾಲೇಜಿನ ಹೆಸರನ್ನು ಹಸಿರಾಗಿಸಿದ್ದಾರೆ. ಕಿಶನ್ ಕುಮಾರ್ ಭಾಗವಹಿಸಿದ ರಾಜ್ಯ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಬೆಳ್ತಂಗಡಿ ತಾಲೂಕು ಮಟ್ಟದ ಅಥ್ಲೆಟಿಕ್ಸ್ ನಲ್ಲಿ ನಮ್ಮ ಸಂಸ್ಥೆಯಿಂದ 20 ವಿದ್ಯಾರ್ಥಿಗಳು ಭಾಗವಹಿಸಿದ್ದು 3 ಪ್ರಥಮ, 6 ದ್ವಿತೀಯ ಹಾಗೂ 3 ತೃತೀಯ ಬಹುಮಾನಗಳನ್ನು ಪಡೆದು ನಮ್ಮ ಸಂಸ್ಥೆಗೆ ಹೆಸರನ್ನ ತಂದಿದ್ದಾರೆ. 4x400 ಮೀಟರ್ ರಿಲೇಯಲ್ಲಿ ಬಾಲಕಿಯರ ವಿಭಾಗ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಂಡಿರುತ್ತಾರೆ. ಹಾಗೆಯೇ ಬಾಲಕರ ವಿಭಾಗದಲ್ಲೂ ಕೂಡ 4x100 ಮೀಟರ್ ರಿಲೇಯಲ್ಲಿ ತೃತೀಯ ಸ್ಥಾನವನ್ನ ಗಳಿಸಿರುತ್ತಾರೆ. ಕಾಮರ್ಸ್ ಫೆಸ್ಟ್. ಶ್ರೀ ಮಂಜುನಾಥೇಶ್ವರ ಧರ್ಮಸ್ಥಳ ಪದವಿ ಪೂರ್ವ ಕಾಲೇಜು ಉಜಿರೆ ಇಲ್ಲಿ ದಿನಾಂಕ 28/9/24ರಂದು ಪಿನಾಕಲ್ 2K24 ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳನ್ನು ನಡೆಸಲಾಯಿತು. ತಾಲೂಕಿನ ಅನೇಕ ಕಾಲೇಜಿನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದರು. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಮಾರ್ಕೆಟಿಂಗ್ ಇವೆಂಟ್ ನಲ್ಲಿ ರಕ್ಷಿತ್ ವೈ ಸೆಕೆಂಡ್ ಕಾಮರ್ಸ್ ಮತ್ತು ಧೀರಜ್ ಸೆಕೆಂಡ್ ಕಾಮರ್ಸ್ ದ್ವಿತೀಯ ಸ್ಥಾನವನ್ನ ಪಡೆದು ಕಾಲೇಜಿಗೆ ಹೆಮ್ಮೆಯನ್ನ ತಂದಿದ್ದಾರೆ. ಅದೇ ರೀತಿ ವಿಡಿಯೋಗ್ರಫಿ ಇವೆಂಟ್ ನಲ್ಲಿ ನಮ್ಮ ಸಂಸ್ಥೆಯ ಮೊಹಮ್ಮದ್ ಅಫೀಫ್ ಸೆಕೆಂಡ್ ಕಾಮರ್ಸ್ ಇವರು ಪ್ರಥಮ ಸ್ಥಾನವನ್ನ ಪಡೆದು ಕಾಲೇಜಿನ ಹೆಸರನ್ನ ಹಸಿರಾಗಿಸಿದ್ದಾರೆ. ದಿನಾಂಕ 9/11/24ರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೆಲಂತಪೆಟ್ಟು ಇಲ್ಲಿ ಇಗ್ನೈಟ್ 2K24 ಅನ್ನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿನ ಸ್ಪರ್ಧೆಗಳಲ್ಲೂ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಅಹಮದ್ ಯಾಸಿನ್ ಸೆಕೆಂಡ್ ಕಾಮರ್ಸ್ ಮತ್ತು ಫಾತಿಮತುಲ್ ಗಸೀನಾ ಸೆಕೆಂಡ್ ಕಾಮರ್ಸ್ ಇವರು ರಸಪ್ರಶ್ನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಈ ಎಲ್ಲಾ ಮಕ್ಕಳಿಗೆ ಮಾಹಿತಿಯನ್ನು ನೀಡಿ ನೇತೃತ್ವವನ್ನು ವಹಿಸಿದವರು ಅತಿಥಿ ಉಪನ್ಯಾಸಕರಾದ ಶ್ರೀಮತಿ ಪವಿತ್ರ ಮತ್ತು ಶ್ರೀಮತಿ ಸುಕೇತಾ ಇವರು. 2024-25ನೇ ಸಾಲಿನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯು ಅಂಬಿಕಾ ಪದವಿ ಪೂರ್ವ ಕಾಲೇಜು ಪುತ್ತೂರು ಇಲ್ಲಿ ನಡೆಸಲಾಯಿತು. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳನ್ನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಲಿಲಿ ಪಿರಿಯಾದ ನಾನು ಇವರ ನೇತೃತ್ವದಲ್ಲಿ 11 ವಿದ್ಯಾರ್ಥಿಗಳನ್ನ ಇಲ್ಲಿನ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಕರೆದುಕೊಂಡು ಹೋಗಲಾಯಿತು ಮತ್ತು ಅಲ್ಲಿ ವಿದ್ಯಾರ್ಥಿಗಳು ತನ್ನ ಉತ್ತಮ ಪ್ರದರ್ಶನವನ್ನ ನೀಡಿದರು. ರಾಷ್ಟ್ರೀಯ ಚುನಾವಣಾ ಆಯೋಗವು ವಿದ್ಯಾರ್ಥಿಗಳಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸುವಂತಹ ಉದ್ದೇಶದಿಂದ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ ನಮ್ಮ ಸಂಸ್ಥೆಯ ಶ್ರೀಮತಿ ಶಿವಪಾಡಿ ಅಭ್ಯಶಾಸ್ತ್ರ ಉಪನ್ಯಾಸಕರು ಇವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನ ಆಯೋಜಿಸಲಾಗಿತ್ತು. ರಸಪ್ರಶ್ನೆ, ಭಿತ್ತಿಚಿತ್ರ ರಚನೆ ಮತ್ತು ಪ್ರಬಂಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಇಂದು ಸ್ಪರ್ಧಿಸಲಿದ್ದಾರೆ. ಸಹಾಯಧನ. KR ನರೇಂದ್ರನಾಥ್ ನಾಯಕ್ ಹ್ಯಾರಿಸ್ಬರ್ಗ್ ಲರ್ನಿಂಗ್ ಫೌಂಡೇಶನ್ USA ಇವರಿಂದ ನಮ್ಮ ಕಾಲೇಜಿನ ಎಲ್ಲ ಮಕ್ಕಳಿಗೂ ಕೂಡ ತಲಾ 800ರಂತೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಿರುತ್ತಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ಇದಕ್ಕೆ ಮುಖ್ಯ ಕಾರಣಕರ್ತರು ಶ್ರೀಮತಿ ಜಾಹ್ನವಿ ಮೇಡಮ್ ಇವರು. ಕಳೆದ ವರ್ಷವೂ ಕೂಡ
ಸಹಾಯಧನ ನೀಡಿದಂತಹ ಲರ್ನಿಂಗ್ ಫೌಂಡೇಶನ್ ಗ್ರೂಪ್ಗೂ ಮತ್ತು ನಮ್ಮ ಶ್ರೀಮತಿ ಜಾಹ್ನವಿ ಮೇಡಮ್ ಇವರಿಗೂ ಕೂಡ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಂಸ್ಥೆಯು ಆಭಾರಿಯಾಗಿದೆ. ಅರ್ಥಶಾಸ್ತ್ರ ಉಪನ್ಯಾಸಕರಾದ ಶ್ರೀಮತಿ ವಸಂತಿ ಪಿ ಇವರು ತಮ್ಮ ಮಾತೃಶ್ರೀಯವರ ಸಂಸ್ಮರಣಾರ್ಥ ರೂಪಾಯಿ 5,000 ಬೆಳಕು ಠೇವಣಿಯನ್ನ ಇರಿಸಿ ಪ್ರತಿ ವರ್ಷವೂ ಅದರಿಂದ ಬರುವಂತಹ ಜಮೆಯಾಗುವಂತಹ ಬಡ್ಡಿಯನ್ನ ದ್ವಿತೀಯ PUCಯಲ್ಲಿ ಅರ್ಥಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದಾರೆ. ಅಲ್ಲದೆ 2023-24 ಸಾಲಿನಲ್ಲಿ ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ವಿಷಯವಾದ ಉಪನ್ಯಾಸಕರು ನಗದು ಬಹುಮಾನವನ್ನ ನೀಡಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುತ್ತಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಸದಾಶಿವ ರುದ್ರ ದೇವಸ್ಥಾನ ಸುರ್ಯ ಇಲ್ಲಿನ ಆಡಳಿತ ಮುಕ್ತೇಶ್ವರರು ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಅತಿ ಹೆಚ್ಚು ಅಂಕ ಗಳಿಸಿದ ಕಲಾ ವಿಭಾಗದ ಮತ್ತು ವಾಣಿಜ್ಯ ವಿಭಾಗದ 4 ವಿದ್ಯಾರ್ಥಿಗಳಿಗೆ ರು 5,000ದಂತೆ ಧನ ಸಹಾಯವನ್ನ ನೀಡಿರುತ್ತಾರೆ. ಹಾಗೆಯೇ ರೋಟರಿ ಕ್ಲಬ್ ಬೆಳ್ತಂಗಡಿ ಮತ್ತು ರೋಟರಿ ಕ್ಲಬ್ ಇಂದಿರಾನಗರ್ ಬ್ಯಾಂಗಲೂರು ಇವರ ಸಹಯೋಗದೊಂದಿಗೆ ತಾಲೂಕಿನಲ್ಲಿ 85% ಅಧಿಕ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ರೂಪಾಯಿ 4,000ದಂತೆ ಧನ ಸಹಾಯವನ್ನ ನೀಡಿರುತ್ತಾರೆ. ನಮ್ಮ ಸಂಸ್ಥೆಯ 7 ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನ ಪಡೆದುಕೊಂಡಿದ್ದಾರೆ. The Malabar Group National Scholarship Program for 2024-25 is a program to support the education of girls. ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ನವರು ಸ್ತ್ರೀ ಶಿಕ್ಷಣದ ಉತ್ತೇಜನಕ್ಕಾಗಿ ನೀಡುವ ಧನ ಸಹಾಯವು ನಮ್ಮ ಸಂಸ್ಥೆಯ 11 ವಿದ್ಯಾರ್ಥಿನಿಯರಿಗೆ ರೂಪಾಯಿ 5,000ದಂತೆ ನೀಡಿ ಸಹಕರಿಸಿರುತ್ತಾರೆ. ಕೃತಜ್ಞತೆಯು ನಮಗೆ ನಾವೇ ಮುದ್ರಿಸಬಹುದಾದಂತಹ ಕರೆನ್ಸಿಯಾಗಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ನೆರವಿನ ಹಸ್ತವನ್ನು ಚಾಚಿರುವಂತಹ ಎಲ್ಲ ಮಹಾದಾನಿಗಳಿಗೂ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಹೃದಯದ ಅಭಿನಂದನೆಗಳು. ನಮ್ಮ ಕಾಲೇಜಿನ ಅವಶ್ಯಕತೆಗಳು. ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂತಹ ನಮ್ಮ ಸಂಸ್ಥೆಯು ಆರಂಭದಿಂದಲೂ ಕೂಡ ಉತ್ತಮ ಫಲಿತಾಂಶವನ್ನು ದಾಖಲಿಸುವುದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಉನ್ನತ ಮಟ್ಟಕ್ಕೇರಿದೆ. ಆದರೂ ಶೈಕ್ಷಣಿಕ ಪ್ರಗತಿಗೆ ವಾಣಿಜ್ಯಶಾಸ್ತ್ರ, ಇತಿಹಾಸ, ಆಂಗ್ಲ ಭಾಷೆಗಳ ಉಪನ್ಯಾಸಕರ ಹುದ್ದೆಯೂ ಕೂಡ ಆಗಬೇಕಾಗಿದೆ. ಹಾಗೆಯೇ ಪ್ರಥಮ ಸಹಾಯಕರ ಹುದ್ದೆಯೂ ಕೂಡ ಖಾಲಿಯಾಗಿಯೇ ಉಳಿದಿದೆ. ಅದೇ ರೀತಿ ಗ್ರಂಥಾಲಯ, ಕುಡಿಯುವ ನೀರಿನ ವ್ಯವಸ್ಥೆ, ಕ್ರೀಡಾಂಗಣಕ್ಕೆ ಗ್ಯಾಲರಿಯ ವ್ಯವಸ್ಥೆ, ಕಂಪ್ಯೂಟರ್ ಲ್ಯಾಬ್ ಮತ್ತು ಕಂಪ್ಯೂಟರ್ ಇವೆಲ್ಲ ಈ ಸಂಸ್ಥೆಯ ಮುಖ್ಯ ಅವಶ್ಯಕತೆಗಳಾಗಿವೆ. ಅದೇ ರೀತಿ ಶಾರೀರಿಕ ಉಪನ್ಯಾಸಕರ ಅವಶ್ಯಕತೆಯೂ ಕೂಡ ನಮ್ಮ ಈ ಸಂಸ್ಥೆಗಿದೆ. ಕಾಲೇಜಿನ ಪ್ರಗತಿಗಾಗಿ ಅವಿರತವಾಗಿ ಶ್ರಮಿಸುತ್ತಿರುವ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದ ಶ್ರೀ ಅಜಿತ್ ಆರಿಗ ಸರ್ ಹಾಗೂ ಸರ್ವ ಸದಸ್ಯರು, ಪೋಷಕರ, ಊರ ಮಹನೀಯರ, ಪಂಚಾಯತ್ ಅಧ್ಯಕ್ಷರ ಮತ್ತು ಸರ್ವ ಸದಸ್ಯರು, ಉಪನ್ಯಾಸಕ ವರ್ಗ ಮತ್ತು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಕಾಲೇಜಿನ ಸಮಗ್ರ ಅಭಿವೃದ್ಧಿ ಸಾಗುತ್ತಿದೆ. ಮಾತ್ರವಲ್ಲದೆ ಆರ್ಥಿಕ ಸಹಾಯ, ದತ್ತಿ ನಿಧಿಯ ನಗದು ರೂಪದಲ್ಲಿ, ಇನ್ನಿತರ ರೂಪಗಳಲ್ಲಿ ನಮಗೆ ಸಹಕರಿಸುತ್ತಿರತಕ್ಕಂತಹ ಎಲ್ಲ ಸಹೃದಯ ದಾನಿಗಳನ್ನ ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಾ ಮುಂದಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನ ಕೋರುತ್ತಾ ನಮ್ಮ ಈ ವರದಿಯನ್ನ ಪೂರ್ಣಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು. ಸುದೀರ್ಘವಾದಂತಹ ವರದಿಯನ್ನು ಮಂಡಿಸಿದಂತಹ ಲೀಲಿ ಮೇಡಮ್ ಇವರಿಗೆ ವಂದನೆಗಳು. ಪಶ್ಚಿಮ ಘಟ್ಟದ ಮಡಿಲಲ್ಲಿ ಇರುವಂತಹ ಅತ್ಯಂತ ರಮಣೀಯವಾದ ಪ್ರಾಕೃತಿಕ ಸೌಂದರ್ಯದ ತಾಣ ನಮ್ಮ ಈ ಕಾಲೇಜು. 17 ವಸಂತಗಳನ್ನು ಪೂರೈಸಿದಂತಹ ತುಂಬು ಯೌವನದ ಯುವತಿಯಂತೆ ಕೈಗೊಳಿಸುತ್ತಿರುವಂತಹ ನಮ್ಮ ಹೆಮ್ಮೆಯ ಸಂಸ್ಥೆ ಇದೀಗ ಪ್ರತಿಭಾ ಪುರಸ್ಕಾರ ಸಮಾರಂಭದ ಉದ್ಘಾಟನೆಯ ಶುಭಗಳಿಗೆ ಸಮೀಪಿಸಿದೆ. ಉದ್ಘಾಟಿಸಲಿರುವವರು ಗೌರವಾನ್ವಿತರಾದಂತಹ ಬೆಳ್ತಂಗಡಿಯ ಪ್ರಸಿದ್ಧ ನೋಟರಿ ವಕೀಲರಾಗಿರುವಂತಹ ಶ್ರೀ ಮುರಳೀಧರ ಬಲಿಪಾಣಿಯವರು. ಇವರೊಂದಿಗೆ ಎಲ್ಲ ಗಣ್ಯ ಅತಿಥಿಗಳು ಕೂಡ ಜೊತೆ ಸೇರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ದೀಪ ಪ್ರಗತಿಯ ಸಂಕೇತ, ದೀಪ ಜ್ಞಾನದ ಸಂಕೇತ. ದೀಪಂ ಜ್ಯೋತಿ ಪರಂ ಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತಿ ಪಾಪಾನಿ, ಸಂಧ್ಯಾ ದೀಪ ನಮೋಸ್ತುತೆ. ನಮ್ಮ ಪಾಪವನ್ನು ಪರಿಹರಿಸಬಲ್ಲ, ಅಜ್ಞಾನವೆಂಬ ಅಂಧಕಾರವನ್ನು ಅಳಿಸಿ ಹಾಕಬಲ್ಲ ಸಾಮರ್ಥ್ಯ ಜ್ಞಾನದ ದೀಪಕ್ಕಿದೆ. ಅಂತಹ ಪವಿತ್ರ ದೀಪವನ್ನು ಉರಿಸುತ್ತಿದ್ದಾರೆ ಉದ್ಘಾಟಕರಾದಂತಹ ಶ್ರೀ
ನಿರ್ಮಲ ಚಿತ್ತದಿಂದ ದೀಪವನ್ನು ಬೆಳಗಿದಂತಹ ಶ್ರೀಯುತ ಮುರಳೀಧರ ಬಲಿಪಾಡಿಯವರು ಉದ್ಘಾಟನಾ ನುಡಿಗಳನ್ನಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಉದ್ಘಾಟನಾ ಮಾತುಗಳಿಗಾಗಿ ಈಗ ವೇದಿಕೆ. ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿರುವ ಶ್ರೀಯುತ ಕೃಷ್ಣ ಪ್ರಸಾದ್ ಅವರು ವೇದಿಕೆ ಬರಬೇಕಾಗಿದೆ. ಇವತ್ತಿನ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ವಂದಿಸ್ತಾ ಈ ಕಾಲೇಜಿನ ಆಡಳಿತ ಮಂಡಳಿ, ವಿದ್ಯಾರ್ಥಿ ವೃಂದ, ಪೋಷಕರು ಹಾಗೂ ಎಲ್ಲರನ್ನು ಗೌರವಪೂರ್ವಕವಾಗಿ ವಂದಿಸ್ತಾ, ಶಿಕ್ಷಕ ವರ್ಗದವರು ವಂದಿಸ್ತಾ, ಇವತ್ತು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಾಲಾಭಿವೃದ್ಧಿ ಸಮಿತಿಗೆ, ಅದೇ ಥರ ಎಲ್ಲರಿಗೂ ಸಹ ವಂದಿಸ್ತಾ ನನ್ನ 2 ಮಾತುಗಳು. ಮಾನ್ಯ ಪ್ರಾಚಾರ್ಯರು, ಪ್ರಾಂಶುಪಾಲರು ತಮ್ಮ ಪ್ರಸ್ತಾವಿಕ ಭಾಷಣದಲ್ಲಿ ಹೇಳಿದರು, ಈ ಶಾಲೆ ಬರೀ ಮಾರ್ಕ್ ಗಳಿಸುವಂತಹ ಫ್ಯಾಕ್ಟ್ರಿ ಅಲ್ಲ, ಇದು ಸರ್ವ ಪ್ರತಿಭೆಯನ್ನ ಅನಾವರಣಗೊಳಿಸುವಂತಹ ಒಂದು ಸ್ಟೇಜ್ ಅಂತ ಹೇಳಿದ್ರು. ಬಹಳ ಖುಷಿಯಾಯಿತು. ಯಾಕಂತ ಹೇಳಿದ್ರೆ ಈಗ ಶಿಕ್ಷಣ ಅನ್ನುವಂಥದ್ದು ಒಂದು ವ್ಯಾಪಾರ ಆಗಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಲ್ಲಿ ಏನು ಅಂತಂದ್ರೆ ಬರೀ ಮಾರ್ಕ್ ಗಳಿಸುವುದು, ಒಂದಷ್ಟು ಮಾರ್ಕ್ಗಳನ್ನು ಗಳಿಸುವುದು ಮಾತ್ರ ನಮ್ಮ ಧ್ಯೇಯ ಅಂತ ನಾವು ತಿಳ್ಕೊಂಡಿದ್ದೇವೆ. ಅಂಥದ್ರಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಎಂತ ಹೇಳಿದ್ರೆ ಈ ಹಳ್ಳಿಯ ಪ್ರತಿಭೆಗಳು, ಹಳ್ಳಿಯಲ್ಲಿ ಬಹಳಷ್ಟು ಪ್ರತಿಭೆಗಳಿದ್ದಾವೆ, ಆ ಪ್ರತಿಭೆಗಳು ಹೇಗೆ ಬೆಳಗುದಿಲ್ಲ ಅಂದ್ರೆ ಕಾಡಿನಲ್ಲಿ ಚೆಲ್ಲಿ ಹೋಗ್ತಿರುವಂತಹ ಬೆಳಗಿನ ತರ ವೇಸ್ಟ್ ಆಗ್ತಾ ಇದ್ದಾವೆ ಅಂತ ಹೇಳ್ಕೊಂಡು ಹೇಳಿಕ್ಕೆ ಹೇಳ್ತಾರೆ. ಯಾಕಂತಂದ್ರೆ ಒಂದಷ್ಟು ಪ್ರತಿಭೆಗಳು ಹಳ್ಳಿಯಲ್ಲಿ ಇರ್ತವೆ, ಆದ್ರೆ ಅವುಗಳಿಗೆ ಬೆಳಗಲಿಕ್ಕೆ ಅವಕಾಶ ಇರುವುದಿಲ್ಲ. ಅಂಥದ್ರಲ್ಲಿ ಇಂಥ ಒಂದು ಶಿಕ್ಷಣ ಸಂಸ್ಥೆ, ಅದು ಸರ್ಕಾರಿ ಒಂದು ಪದವಿ ಪೂರ್ವ ಕಾಲೇಜಲ್ಲಿ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸಹ ನಿಮ್ಗೆಲ್ಲರಿಗೂ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ಹಾಗೂ ವಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ವರದಿ ಭಾಷಣದಲ್ಲಿ ಮೇಡಮ್ ಅವರು ಒಂದಷ್ಟು ವರದಿ ಹೇಳಿದ್ರು. ನನಗೆ ಅಲ್ಲಿ ಕೂತ್ಕೊಂಡಲ್ಲಿ ಒಂದು ಅನುಮಾನ ಬಂತು, ಇದು 1 ವರ್ಷದ ವರದಿಯೇ ಅಥವಾ 12 ವರ್ಷದ ವರದಿಯಾ ಅಂತ. ಯಾಕಂದ್ರೆ ಅಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು, ಅಷ್ಟೊಂದು ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಂಡು ಒಂದು ಶಾಲೆಯನ್ನ ಸಂಘಟಿಸಿ ತಗೊಂಡು ಹೋಗ್ತಿರಲ್ಲ, ಇದು ನಿಜವಾಗ್ಲೂ ಸಹ ಹೆಮ್ಮೆಯ ವಿಚಾರ, ನಿಜವಾಗ್ಲೂ ಹ್ಯಾಟ್ಸ್. ಇಲ್ಲಿ ನಾನು 1-2 ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವಿವರವಾಗಿ ಮಾತಾಡಲಿಕ್ಕೆ ಮಾನ್ಯರಿದ್ದಾರೆ. ಇಲ್ಲಿ ಒಂದು ಮುಖ್ಯವಾದ ವಿಚಾರವನ್ನು ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಸಣ್ಣ ನಿದರ್ಶನದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅಂತ ಹೇಳುವಂಥದ್ದನ್ನ ಒಂದು ಸಣ್ಣ ನಿದರ್ಶನದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಪ್ರಪಂಚದಲ್ಲಿ ಪ್ರಪಂಚ 2 ಇದರಲ್ಲಿ ಡಿವೈಡ್ ಆಗಿದೆ. ಒಂದು ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ, ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ ಅಂತ ಡಿವೈಡ್ ಆಗಿದೆ. ಈ ಉತ್ತರ ಧ್ರುವದಲ್ಲಿ ಒಂದು ಜಾತಿಯ ಹಕ್ಕಿಗಳು ಅಂದ್ರೆ ಕೊಕ್ಕರೆ, ಇಲ್ಲಿ ನಾವು ಹೇಳ್ಬೇಕಂದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಕೊಕ್ಕರೆ ಜಾತಿಯ ಒಂದು ಹಕ್ಕಿಗಳು ಉತ್ತರ ಧ್ರುವದಲ್ಲಿ ವಾಸವಾಗಿದ್ದವು. ಈ ಉತ್ತರ ಧ್ರುವದ ವಾತಾವರಣ ಹೇಗಿರ್ತದೆ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಇರ್ತದೆ. ಸೆಕೆ ಟೈಮಲ್ಲಿ ಬಹಳಷ್ಟು ಸೆಕೆ ಇರ್ತದೆ ಅಲ್ಲಿ. ಅದೇ ರೀತಿ ಚಳಿ ಟೈಮಲ್ಲಿ ಬಹಳ ಚಳಿ ಎಷ್ಟು ಚಳಿ ಇರ್ತದೆ ಅಂತ ಹೇಳಿದ್ರೆ ಎಲ್ಲವೂ ಮಂಜುಗಡ್ಡೆ ಆಗ್ತದೆ, ಅಷ್ಟರ ಮಟ್ಟಿಗೆ ಚಳಿ ಇರ್ತದೆ. ಈ ಹಕ್ಕಿಗಳು ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿದ್ದು, ಹಕ್ಕಿಗಳಿಗೆಲ್ಲ ಗೊತ್ತಿತ್ತು. ಆ ಹಕ್ಕಿಗಳು ಏನ್ ಮಾಡ್ತಿದ್ವು ಅಂತ ಹೇಳಿದ್ರೆ ಈ ಚಳಿ ಟೈಮಲ್ಲಿ ಅಲ್ಲಿ ವಾಸ ಖಂಡಿತ ಕಷ್ಟ ಆಗ್ತದೆ ಅಂತ ಗೊತ್ತಿತ್ತು ಅವ್ರಿಗೆ. ಅವಾಗ ಏನ್ ಮಾಡ್ತಿದ್ವು ಅಂತ ಹೇಳಿದ್ರೆ ಅದು ಈ ಕಡೆಗೆ ವಲಸೆ ಬಂದು ಅಲ್ಲಿ ಅವುಗಳು ಮೊಟ್ಟೆ ಇಟ್ಟು ಮರಿ ಮಾಡಿ ಸಂತಾನಾಭಿವೃದ್ಧಿ ಮಾಡಿ ಅಲ್ಲಿಂದ ಮತ್ತೆ ಪುನಃ
ಒಂದು ಟೈಮ್ ಕಳೆದ ಮೇಲೆ ಅದು ಅಲ್ಲಿಗೆ ವಾಪಸ್ ಹೋಗ್ತಾ ಇದ್ರು, ವಲಸೆ ಹೋಗ್ತಾ ಇದ್ರು, ವಲಸೆ ಬಂದು ವಲಸೆ ಹೋಗ್ತಾ ಇದ್ರು. ಈ ತರ ಎಷ್ಟೋ ವರ್ಷಗಳಿಂದ ನಡೀತಾ ಇತ್ತು. ಒಂದ್ಸರಿ ಒಂದು ಹಕ್ಕಿ, ಒಂದು ಸಣ್ಣ ಪುಟ್ಟ ಹಕ್ಕಿ ಮರಿ, ಎಲ್ಲ ಹಕ್ಕಿಗಳು ಹೊರಡುವಾಗ ಹಕ್ಕಿ ಮರಿ ಏನ್ ಮಾಡಿತ್ತು, ನಾನು ಬರುವುದಿಲ್ಲ, ನಾನು ಇಲ್ಲೇ ಇರ್ತೇನೆ, ಅದೇನ್ ಬೇಕಾದ್ರೂ ಆಗ್ಲಿ ಅಂತ ಹೇಳಿತ್ತು. ದೊಡ್ಡ ಹಕ್ಕಿಗಳು ಎಷ್ಟೇ ಬುದ್ಧಿವಾದ ಹೇಳಿದ್ರು ಸಹ ಆ ಸಣ್ಣ ಮರಿ ಹಕ್ಕಿ ಅದನ್ನು ಕೇಳಲೇ ಇಲ್ಲ. ಇಲ್ಲ, ನಾನು ಇಲ್ಲೇ ಇರ್ತೇನೆ, ಏನ್ ಬೇಕಾದ್ರೂ ಆಗ್ಲಿ, ನಾನು ಬರುವುದಿಲ್ಲ. ದೊಡ್ಡ ಹಕ್ಕಿಗಳು ಹೋಗ್ಲೇಬೇಕು, ಯಾಕಂದ್ರೆ ಅದರ ಅಳಿವು ಉಳಿವಿನ ಪ್ರಶ್ನೆ ಇಲ್ಲಿಂದ ಖಂಡಿತವಾಗ್ಲೂ ಬದುಕುದಿಲ್ಲ ಅಂತ ಹಕ್ಕಿಗಳಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಈ ಮೊಂಡುತನದ ವಾದದ ಹಕ್ಕಿಯನ್ನು ಅಲ್ಲಿ ಬಿಟ್ಟು ಉಳಿದ ಹಕ್ಕಿಗಳು ಅಲ್ಲಿಂದ ಬರ್ತವೆ, ಈ ಕಡೆಗೆ ಬರ್ತವೆ. ಈ ಮೊಂಡು ಹಕ್ಕಿ ಅಲ್ಲಿ ಉಳಿತದೆ. ಒಂದು ದಿವಸ ಕಳೆದು 2 ದಿವಸ ಆಗಬೇಕು ಅಂತ ಹೇಳಿದ್ರೆ ಶೀತದ ವಾತಾವರಣ ಶುರುವಾಗ್ತದೆ, ಮಂಜುಗಡ್ಡೆಗೆ ಶುರು ಆಗ್ತದೆ, ಎಲ್ಲ ಕಡೆ ಮಂಜುಗಡ್ಡೆ ಆಗ್ತದೆ. ಹಕ್ಕಿಗೆ ನಾನಿಲ್ಲಿ ನಿಂತರೆ ಖಂಡಿತವಾಗ್ಲೂ ಉಳಿಯುವುದಿಲ್ಲ, ಸಾಯ್ತೇನೆ ಅಂತ ಹೇಳ್ಕೊಂಡು ಹೆದರಿಕೆ ಶುರು ಆಗ್ತದೆ ಅವಾಗ. ಆದ್ರೆ ಏನು ಗೊತ್ತು ಗುರಿ ಇಲ್ಲ, ಯಾವ ಕಡೆ ಹೋಗ್ಬೇಕು ಅನ್ನುವಂತಹ ಪರಿಜ್ಞಾನವೇ ಇಲ್ಲ. ಏನ್ ಮಾಡುವಂತ ಯೋಚನೆ ಮಾಡಿ 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 ಕೊನೆಗೆ ನಾನಿಲ್ಲಿ ಉಳ್ಕೊಂಡೆ, ಖಂಡಿತವಾಗ್ಲೂ ನಾನು ಸಾಯ್ತೇನೆ ಅಂತ ಹೇಳ್ಕೊಂಡು ಹಕ್ಕಿ ಹಾರಲಿಕ್ಕೆ ಶುರು ಮಾಡ್ತದೆ. ಹಾರಲಿಕ್ಕೆ ಶುರು ಮಾಡಿ ಒಂದಷ್ಟು ದೂರ ಹಾರ್ತದೆ. ಸಮುದ್ರ, ವಿಶಾಲವಾದಂತಹ ಸಮುದ್ರ, ಎಲ್ಲೂ ಸಹ ಒಂದು ಭೂಭಾಗ ಕಾಣಿಸುವುದಿಲ್ಲ. ಹಾರ್ತಾ 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 ಹೋಗ್ತಾ ಇರ್ತದೆ. ಇನ್ನು ನಾನು ಸತ್ಯ ಹೋದೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಸಣ್ಣ ದ್ವೀಪ ಆ ಹಕ್ಕಿಗೆ ಕಾಣ್ತದೆ. ಬದುಕೊಂಡೆ ಸದ್ಯ ಅಂತ ಹೇಳ್ಕೊಂಡು ಆ ಹಕ್ಕಿ ಮರಿ ಸೀದಾ ಆ ದ್ವೀಪಕ್ಕೆ ಹೋಗಿ ಬೀಳ್ತದೆ. ಆ ದ್ವೀಪಕ್ಕೆ ಹೋಗಿ ಬಿದ್ದ ಜಾಗ ಒಬ್ಬ ರೈತನಿಗೆ ಸೇರಿದ ಜಾಗ ಆಗಿರ್ತದೆ. ಆ ರೈತನ ಹೆಂಡತಿ ಬೆಳಿಗ್ಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 5 ಗಂಟೆ ಹೊತ್ತಿಗೆ ಅಲ್ಲಿ ಅವಳ ಹಟ್ಟಿಯಲ್ಲಿ ಹಸುವನ್ನು ಸಾಕಿರ್ತಾರೆ ಅವರು. ಆ ಹಟ್ಟಿಯಿಂದ ಸಗಣಿಯನ್ನೆಲ್ಲ ತೆಗೆದು ಅದನ್ನು ಹೊರಗೆ ಹಾಕ್ತಿರ್ತಾಳೆ. ಗ್ರಾಚಾರಕ್ಕೆ ಬದುಕಿದೆ ಅಂತ ಹೇಳ್ಕೊಂಡು ಹಕ್ಕಿ ಬಂದು ಬಿದ್ದರೆ ಇವಳು ತಂದು ತೆಗೆದು ಸಗಣಿಯನ್ನ ತಂದು ಆ ಹಕ್ಕಿ ಮರಿಯ ಮೇಲೆ ಹಾಕ್ತಾಳೆ. ಅಷ್ಟೊತ್ತಿಗೆ ಮತ್ತೊಂದ್ಸರಿ ಹಕ್ಕಿ ಚಡಪಡಿಸ್ತದೆ ನಾನು ಸತ್ತೋದೆ ಅಂತ ಹೇಳ್ಕೊಂಡು. ಮತ್ತೆ ಪುನಃ ಅತ್ಯಂತ ಪ್ರಯತ್ನ ಪಟ್ಟು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದರ ಕೊಕ್ಕಿನಿಂದ ಒಂದು ಸಣ್ಣ ತೂತನ್ನ ಮಾಡಿ ಹೊರಗಿಂದ ಗಾಳಿ ಬರುವಷ್ಟು ಒಂದು ಸಣ್ಣ ತೂತನ್ನು ಮಾಡ್ತದೆ. ಆವಾಗ ಆರಾಮವಾಗಿ ಗಾಳಿ ಒಳಗೆ ಬರ್ತದೆ. ಗಾಳಿ ಒಳಗೆ ಬಂದಾಗ ಉಸಿರಾಟಕ್ಕೆ ಆರಾಮ ಆಗ್ತದೆ. ಒಂದು ಕಡೆಯಿಂದ ಸಗಣಿ ತಳ್ಕೊಳ್ಳಿಕ್ಕೆ ಬೆಚ್ಚಗೆ ಸುತ್ತ ಸಗಣಿನೂ ಉಂಟು, ಆರಾಮವಾಗಿರ್ತೇನೆ ಅಂತ ಹೇಳ್ಕೊಂಡು ಯೋಚನೆ ಮಾಡಿಕೊಂಡು ಅವಾಗ ಏನ್ ಮಾಡ್ತದೆ, ಖುಷಿಯಿಂದ ಹಾಡ್ಲಿಕ್ಕೆ ಶುರು ಮಾಡ್ತದೆ. ಹಾಡ್ಲಿಕ್ಕೆ ಶುರು ಮಾಡುವಾಗ ಏನಾಗ್ತದೆ, ಅಲ್ಲಿಯ ಪಕ್ಕದಲ್ಲಿ ಈ ರೈತನ ಒಂದು ಬೆಕ್ಕು ಸುತ್ತಾಡ್ತಾ ಇರ್ತದೆ. ಆ ಬೆಕ್ಕು ಈ ಹಕ್ಕಿಯ ಹಾಡನ್ನು ಗಮನಿಸ್ತದೆ. ಇಲ್ಲೆಲ್ಲೋ ಪಕ್ಕದಲ್ಲಿ ಹಕ್ಕಿ ಉಂಟಂತ ತಿಳಿಯುತ್ತದೆ. ಹುಡುಕಾಡ್ಕೊಂಡು ಬಂದಾಗ ಈ ಸಗಣಿ ಮಧ್ಯದಲ್ಲಿ ಆ ಹಕ್ಕಿ ಮರಿ ಇರ್ತದೆ. ಆ ಹಕ್ಕಿ ಮರಿಯನ್ನ ಸಗಣಿಯಿಂದ ತೆಗೆದು ತಿಂದಾಕಿ ಬಿಡ್ತದೆ. ಅಲ್ಲಿಗೆ ಹಕ್ಕಿ ಮರಿ ಕತೆ ಮುಗಿಯಿತು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ಜೀವನವು ಹೀಗೆ. ಇಲ್ಲಿ 2-3 ವಿಷಯಗಳನ್ನ ನಾವಿಲ್ಲಿ ಇದರಿಂದ ಈ ಕಥೆಯಲ್ಲಿ ತಿಳಿಬೇಕು. ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಆ ಸಗಣಿ ಫಸ್ಟಿಗೆ ಆ ಹಕ್ಕಿ ಏನಾಯ್ತು ಅಂತ ಹೇಳಿದ್ರೆ ಬಂದು ಅಲ್ಲಿ ಒಂದು ಕಡೆ ಬಿತ್ತು, ಅಲ್ಲಿ ಆರಾಮವಾಗಿತ್ತು, ಸುಮ್ಮನೆ ಇರ್ಬೋದಾಗಿತ್ತು. ಅದಕ್ಕೆ ಆರಾಮಾಗಿದ್ದಾಗ ಅದು ಅದರ ಇದನ್ನು ತೋರ್ಪಡಿಸ್ಲಿಕ್ಕೆ ಶುರು ಮಾಡಿತ್ತು. ಅಷ್ಟೊತ್ತಿಗೆ ಅದು ಹಕ್ಕಿ ಬೆಕ್ಕಿಗೆ ಗೊತ್ತಾಯಿತು. ಬೆಕ್ಕಿಗೆ ಗೊತ್ತಾಗಿ ಅದು ಬೆಕ್ಕ ಅದನ್ನು ಹೊಡೆದಾಕಿತ್ತು. ಇದೊಂದು ಏನು ಸಂದೇಶ ಕೊಡ್ತೇವೆ ನಮಗೆ ಅಂತ ಹೇಳಿದ್ರೆ, ನಾವು ಆರಾಮವಾಗಿದ್ದೇವೆ, ನಾವು ಚೆನ್ನಾಗಿ ದುಡಿದ್ದೇವೆ, ನಾವು ಚೆನ್ನಾಗಿದ್ದೇವೆ ಅಂತ ಹೇಳ್ಕೊಂಡು ಇನ್ನೊಬ್ಬರನ್ನ ಕೀಟನೆ ಮಾಡೋದು ಅಥವಾ ಇನ್ನೊಬ್ಬರ ಇದರಲ್ಲಿ ನಮ್ಮ ಇದನ್ನ ಅಂತಸ್ತನ್ನು ಶೋ ಮಾಡೋದಲ್ಲ, ಅವರಿಗೆ ನಮ್ಮಿಂದ ಆದಂತ ಹೆಲ್ಪ್ ಮಾಡ್ಬೇಕು ಅಂತ ಹೇಳುತ್ತಾ ಇದನ್ನ ನಮಗೆ ಸಾಕ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇದರಲ್ಲಿ ಆ ಬೆಕ್ಕು ಅದನ್ನ ಸಗಣಿಯಿಂದ ತೆಗೆದು ಹೊರಗೆ ಹಾಕಿತ್ತು. ನಿಜವಾಗ್ಲೂ ಸಹ ನಮ್ಮನ್ನು ಸಗಣಿಯಿಂದ ತೆಗೆದು ಹೊರಗಾಕಿದವರು ಅಥವಾ ಕೊಳಕಿಂದ ತೆಗೆದು ಹೊರಗಾಕಿದವರು ಒಳ್ಳೆಯವರು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆ ನಮ್ಮನ್ನು ಹೊರಗಾಕಿದ್ದು ಅಂತ ಹೇಳಿದ್ರೆ, ಆ ಬೆಕ್ಕು ಅದನ್ನ ತಿನ್ಲಿಕ್ಕಾಗಿ ಹೊರಗಾಕಿದ್ದು. ಹಾಗಾಗಿ ಅಲ್ಲಿಂದ ಹೊರಗಾಕಿದ್ದು ನಮ್ಮನ್ನ ಸಮಾಜದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳ್ಕೊಂಡು ನಾವು ನಮ್ಮಷ್ಟಕ್ಕೆ ನಾವೇ ಡಿಸೈಡ್ ಮಾಡಬೇಕು. ಯಾವತ್ತೂ ಸಹ ನಾವು ದೊಡ್ಡವರು ಹೇಳಿದಂತ ಮಾತನ್ನು ಕೇಳಬೇಕು. ಯಾಕೆ ನಾವು ದೊಡ್ಡವರು ಗುರು ಹಿರಿಯರು ಹೇಳಿದ ಮಾತನ್ನು ಕೇಳಬೇಕು ಅಂತ ಹೇಳಿದ್ರೆ, ದೊಡ್ಡವರು ಗುರು ಹಿರಿಯರು ಈ ಸಮಾಜದಲ್ಲಿ ಬೇಕಾದಷ್ಟು ಪೆಟ್ಟುಗಳನ್ನು ತಿಂದಿರ್ತಾರೆ. ಪೆಟ್ಟುಗಳನ್ನು ತಿಂದು ಪಾಠಗಳನ್ನು ಕಲಿತು ಈಗ ನನಗೆ ಈ ತರ ಮಾಡಿದೆವು ಅಂತ ಹೇಳ್ತಾರೆ, ಒಳ್ಳೆ ಮಾತನ್ನು ಹೇಳ್ತಾರೆ. ನಾವು ಯಾವತ್ತೂ ನಮ್ಮ ಗುರು ಹಿರಿಯರನ್ನ, ನಮ್ಮ ಹೆತ್ತವರನ್ನ ಹಾಗೂ ಹಿರಿಯರನ್ನ ನಾವು ಪ್ರೀತಿಸ್ತೇವ, ಗೌರವಿಸ್ತೇವ, ಅಷ್ಟು ನಾವು ಮುಂದೆ ಹೋಗ್ತೇವೆ. ನಮಗೆ ಆತ್ಮವಿಶ್ವಾಸ ಬಹಳ ಮುಖ್ಯ. ಮಕ್ಕಳೇ, ವಿದ್ಯಾರ್ಥಿಗಳು ನಾನು ಹೇಳುವಂಥದ್ದು, ನಮಗೆ ಆತ್ಮವಿಶ್ವಾಸ ಬಹಳ ಮುಖ್ಯ. ಹಿಂದಿನ ಸಾರಿ ನನ್ನನ್ನು ಇಲ್ಲಿ ಕರೆದಿದ್ದಾಗಲೂ ನಾನು ಅದೇ ಮಾತನ್ನು ಹೇಳಿದ್ದೆ. ಈ ಆತ್ಮವಿಶ್ವಾಸ ಇರುವಂತ ವ್ಯಕ್ತಿ
ಅಥವಾ ಆತ್ಮವಿಶ್ವಾಸ ಇಲ್ಲದಂತ ವ್ಯಕ್ತಿಯ ಮಧ್ಯೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಒಂದು 20 ಫೀಟ್ ಉದ್ದದ ಕರೆಂಟ್ ಕಂಬ, ಅದೇ ತರ ಒಂದು ಗಿಡ ಸಣ್ಣ ಗಿಡ ಇರ್ತದೆ. ಆ 20 ಫೀಟ್ ಉದ್ದದ ಕರೆಂಟ್ ಕಂಬ ಅದೇ ಎತ್ತರದಲ್ಲಿ ಇರ್ತದೆ. ಈ ಗಿಡ ಬೆಳೀತಾ 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 ಹೋಗ್ತದೆ. ಮುಂದೆ 20 ಫೀಟ್ ಇದ್ದು 30 ಫೀಟ್ ಗಿಡ ಆಗ್ತದೆ. ಯಾಕಂದ್ರೆ ಅದರಲ್ಲಿ ಆತ್ಮವಿಶ್ವಾಸ ಉಂಟು, ನಾನು ಬೆಳಿತೇನೆ ಅಂತ ಬೆಳಿಬೇಕು ಹೇಳುವಂತ ಒಂದು ಕ್ಷಣ ಅದರಲ್ಲಿ ಇರ್ತದೆ. ನಾವು ನೋಡ್ತಾ ಇದ್ದೇವೆ, ಒಂದು ಸಣ್ಣ ಕಾಂಕ್ರೀಟ್ ಬ್ರಿಡ್ಜ್ ತಗೊಳ್ಳಿ ನೀವು. ಬ್ರಿಡ್ಜಿನ ಮಧ್ಯದಲ್ಲಿ ಒಂದು ಸಣ್ಣ ಗ್ಯಾಪ್ ಇರ್ತದೆ. ಯಾಕಂದ್ರೆ ಏರ್ ಗ್ಯಾಪ್ ಅಂತ ಹೇಳ್ತಾರೆ ಅದಕ್ಕೆ. ಬೇಸಿಗೆಯಲ್ಲಿ ಅದು ರೆಸ್ಪಾಂಡ್ ಆಗ್ತದೆ, ಮಳೆಗಾಲದಲ್ಲಿ ಸಣ್ಣದಾಗ್ತದೆ, ಬೇಕಾಗಿ ಸಣ್ಣ ಒಂದು ಏರ್ ಗ್ಯಾಪ್ ಅಲ್ಲಿ ಇಟ್ಟಿರ್ತಾರೆ. ಆ ಏರ್ ಗ್ಯಾಪಿನ ಮಧ್ಯದಲ್ಲಿ ಒಂದಷ್ಟು ಇದರ ಗಿಡಗಳು, ಯಾವುದು ಹುಲ್ಲಿನ ಗಿಡಗಳು, ಹುಲ್ಲಿನ ಬೀಜಗಳು ಬಿದ್ದು ಅದರಲ್ಲಿ ಮೊಳಕೆ ಹೊಡಿತವೆ. ಅದರಲ್ಲಿ ಮೊಳಕೆ ಹೊಡೆದು ನೀರಿರುವಷ್ಟು ಸಮಯ ಅದು ಚಿಗುರ್ತಾ ಇರ್ತದೆ. ನೀರು ಯಾವತ್ತು ಕಡಿಮೆ ಆಯಿತು ಆ ಟೈಮಲ್ಲಿ ಅದು ಒಣಗ್ತದೆ. ಒಣಗಿದ್ರು ಸಹ ಅದರ ಜೀವನದ ಸಾರ್ಥಕತೆ ಏನು ಅಂತ ಹೇಳಿದ್ರೆ, ಅದು ಬೀಜ ಇದಾಗಿ ಆ ಬೀಜವನ್ನು ಭೂಮಿಗೆ ಹಾಕಿ ಹೋಗ್ತದೆ. ಅದರ ಕೆಲಸ ಎಷ್ಟು ಉಂಟಾ ಅಷ್ಟು ಕೆಲಸವನ್ನು ಅದು ಮುಗಿಸ್ತಾ ಹೋಗ್ತದೆ. ಇದು ಆತ್ಮವಿಶ್ವಾಸ. ಒಂದು ಹೂ, ಸಣ್ಣ ಒಂದು ಗುಲಾಬಿ ಹೂ ಇರ್ಬೋದು, ಮಲ್ಲಿಗೆ ಹೂ ಇರ್ಬೋದು, ಬೆಳಿಗ್ಗೆ ಅರಳ್ತದೆ, ಸಂಜೆ ಮುದುಡ್ತದೆ. ಆದ್ರೆ ಬೆಳಗ್ಗಿಂದ ಸಂಜೆ ಆಗುವಷ್ಟೊತ್ತಿಗೆ ಅದರ ಸುವಾಸನೆಯನ್ನ ಇಡೀ ಪರಿಸರಕ್ಕೆ ಪಸರಿಸಿ ಹೋಗ್ತದೆ ಅದು. ಇದು ಆತ್ಮವಿಶ್ವಾಸ. ಈ ತರ ಆತ್ಮವಿಶ್ವಾಸ ನಮ್ಮಲ್ಲಿ ನೆಲೆಯಾಗಿದ್ರೆ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಉಂಟು. ಖಂಡಿತವಾಗಿಯೂ ಸಹ ಈ ಶಾಲೆಯ ಮಕ್ಕಳಲ್ಲಿ ಆತ್ಮವಿಶ್ವಾಸ ಉಂಟು. ಅದೇ ತರ ನಿಮಗೆ ಗುರುಗಳಿಂದ, ಅಧ್ಯಾಪಕ ವೃಂದದಿಂದ ಹಾಗೂ ಪೋಷಕರಿಂದ ಪ್ರೇರಣೆ ಸಹ ಉಂಟು ಅಂತ ಹೇಳ್ತಾ ನಿಮಗೆ ಶುಭವಾಗಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಶ್ರೀಯುತ ಮುರಳೀಂದ್ರ ಬರಿಪಯ್ಯವರು, ಇವರ ವಿದ್ಯಾರ್ಥಿ ದೆಸೆಯಿಂದಲೇ ನಾನು ಬಲ್ಲೆ. ಬಹುಶಃ ಅವರು ಇವತ್ತೊಬ್ಬ ಪ್ರಸಿದ್ಧ ವಕೀಲರಾಗಬೇಕಾದ್ರೆ ಅವರ ಹಿನ್ನೆಲೆಯಲ್ಲಿ ಎಷ್ಟೆಲ್ಲ ಸಂಕಷ್ಟಗಳನ್ನು ಎದುರಿಸಿದ್ದಾರೆ ಅಂತ ನನಗೆ ಗೊತ್ತು. ಆ ಸ್ವಾನುಭವಗಳನ್ನೇ ಎಲ್ಲರ ಮುಂದೆ ಹಂಚಿಕೊಂಡಿದ್ದಾರೆ. ಮಾತ್ರವಲ್ಲ, ಹಳ್ಳಿಯ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿಕೊಟ್ಟಂತಹ ನಮ್ಮ ಸಂಸ್ಥೆಯ ಬಗ್ಗೆ, ಹಾಗೆ ಸಂಸ್ಥೆಯ ಸಾಧನೆಯ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ. ಅವರಿಗೆ ಪೂರಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ವಿದ್ಯಾಲಯದ ಮುಗ್ಧ ಮನಸ್ಸುಗಳನ್ನು ಹರಸಲು ಬಂದವರು ನೀವು. ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಯುತ ನಾರ್ಬರ್ಟ್ ಮಾರ್ಟಿಸ್, ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಕ್ರಾಡಿ, ಇವರನ್ನು ಸನ್ಮಾನಿಸುವ ಸಂದರ್ಭ. ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಲಿದ್ದಾರೆ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಲಿನಿಯನ್ ಪಿವಿ ಮೇಡಮ್ ಇವರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಡ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ. ಆದರಣೀಯರಾದ ಶ್ರೀ ನಾರ್ಬರ್ಟ್ ಮಾರ್ಟಿಸ್ ಇವರಿಗೆ ಗೌರವ ಆದರಗಳೊಂದಿಗೆ ನೀಡುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ವಿಚಾರ ಶ್ರೀಮಂತಿಕೆಯನ್ನ ಮಾತ್ರ ಹೊಂದಿರದೆ ಆಚಾರದಲ್ಲೂ ಮೌಲ್ಯಯುತ ಚಿಂತನೆಯನ್ನ ತನ್ನದಾಗಿಸಿ ಅನುಷ್ಠಾನಕ್ಕೆ ತಂದಿರುವ ತಾವು ಎಡಗೈಯಲ್ಲಿ ನೀಡಿದ್ದನ್ನ ಬಲಗೈಗೂ ಗೊತ್ತಾಗದ ಹಾಗೆ ಎಲೆಯ ಮರೆಯ ತಾಯಿಯಂತೆ ವಿದ್ಯಾರ್ಥಿಗಳ ಸಂಕಷ್ಟಗಳನ್ನ ಅರಿತು ಸಹಾಯ ಹಸ್ತವನ್ನ ನೀಡುವ ಹೃದಯವಂತಿಕೆ ಉಳ್ಳವರಾಗಿದ್ದೀರಿ. ಮಂಗಳೂರು ವಿಶ್ವವಿದ್ಯಾಲಯದಿಂದ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರುವ ನೀವು 1993ರಲ್ಲಿ ಸರ್ಕಾರಿ ಸೇವೆಗೆ ಸೇರಿ ವಿವಿಧ ಕಾಲೇಜುಗಳಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುಗಳಾಗಿದ್ದೀರಿ. ಪ್ರಸ್ತುತ 2018ರಲ್ಲಿ ಪದೋನ್ನತಿಯನ್ನ ಪಡೆದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಕ್ರಾಡಿ ಇಲ್ಲಿ ಪ್ರಾಂಶುಪಾಲರಾಗಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದೀರಿ. ಮುಂಬರುವ 2025ರ ಮೇ ತಿಂಗಳಲ್ಲಿ ನಿವೃತ್ತಿಯನ್ನು ಹೊಂದಲಿರುವ ತಾವುಗಳು ಸುಮಾರು 32 ವರ್ಷಗಳ ಸುದೀರ್ಘ ಸೇವೆಯನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ್ದೀರಿ. ಸಮಾಜ ಸೇವಾ ಕಳಕಳಿಯನ್ನ ಹೊಂದಿರುವ ತಾವು ಉತ್ತಮ ಶಿಕ್ಷಕರು ಮಾತ್ರವಲ್ಲದೆ ಉತ್ತಮ ಕೃಷಿಕರೂ ಹೌದು. ಊರಿನ ಮತ್ತು ತಮ್ಮ ಸಮುದಾಯದ ಚರ್ಚ್ ಪಾಲನಾ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಲ್ಲದೆ ಸಮಾಜ
ಸಂಸ್ಕಾರಯುತ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿರುವ ತಾವುಗಳು ಸಮಚಿತ್ತದ ವ್ಯಕ್ತಿತ್ವವನ್ನು ಹೊಂದಿರುವ ಹಾಗೂ ಉದಾರ ದಾನಿಗಳೆಂದು ಜನಾನುರಾಗಿಯಾಗಿರುತ್ತೀರಿ. ಮುಂದೆ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದುತ್ತಿರುವ ತಮ್ಮ ಮುಂದಿನ ಬದುಕು ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿರಲು ಆ ಭಗವಂತನ ಕೃಪಾಶೀರ್ವಾದ ಕೂಡಿ ಬರಲಿ ಎಂಬುದೇ ನಮ್ಮೆಲ್ಲರ ಆಶಯ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಕಾಲೇಜು ಅಭಿವೃದ್ಧಿ ಸಮಿತಿ, ಶ್ರೀ ಚಂದ್ರಶೇಖರ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕ ವೃಂದ, ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರ ಪರವಾಗಿ ಧನ್ಯವಾದಗಳು ಸರ್. ನಮ್ಮ ನಲ್ಮೆಯ ಸನ್ಮಾನ ಸ್ವೀಕಾರಕ್ಕೆ ಇದೀಗ ಸನ್ಮಾನಿತರಾದ ಶ್ರೀಯುತ ನಾರ್ಬರ್ಟ್ ಮಾರ್ಟಿಸ್ ಇವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಡ ಇಲ್ಲಿನ 15ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭದ ವೇದಿಕೆಯಲ್ಲಿರುವಂತಹ ಈ ಸಮಾರಂಭದ ಅಧ್ಯಕ್ಷರೇ, ಎಲ್ಲ ಅತಿಥಿ ಅಪ್ಯಾಗತರೇ, ನನ್ನ ಮಿತ್ರರಾದ ಈ ಸಂಸ್ಥೆಯ ಪ್ರಾಚಾರ್ಯರಾದ ಚಂದ್ರಶೇಖರ್ ಸರ್ ಅವರೇ, ಎಲ್ಲ ಉಪನ್ಯಾಸಕ ವೃಂದದವರೇ, ಸಿಬ್ಬಂದಿ ಅವರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿನಿಯರೇ, ಮೊಟ್ಟ ಮೊದಲಿಗೆ ನಾನು ಎಣಿಸಲೇ ಇಲ್ಲ, ಚಂದ್ರಶೇಖರ್ ಸರ್ ನನಗೆ ಮತ್ತೆ ನೀವು ಎಲ್ಲ ಸನ್ಮಾನ ಮಾಡಿದ್ರಿ,
ನಿಮಗೆಲ್ಲರಿಗೆ ಕೈ ಮುಗಿದು ನಾನು ನಿಮಗೆ ಧನ್ಯವಾದಗಳನ್ನು ಮೊಟ್ಟ ಮೊದಲಿಗೆ ತಿಳಿಸ್ತೇನೆ. ಇದು ನಾನು 2ನೇ ಸಲ ಈ ಕಾಲೇಜಿಗೆ ವಾರ್ಷಿಕೋತ್ಸವದ ವೇದಿಕೆಗೆ ಬರುವಂಥದ್ದು. ಕೆಲ ದಿನಗಳ ಹಿಂದೆ ಚಂದ್ರಶೇಖರ್ ನನಗೆ ಫೋನ್ ಮಾಡಿದರು, ಹೇಳಿದ್ರು ನೀವು ಈ ಸಲ ಈ ಕಾಲೇಜಿಗೆ ಬರಬೇಕು. ನನ್ನ ಬೇಡ ಮಾರೆ, ನಾನು ಇದರ ಹಿಂದೆ ಬಂದಿದ್ದೇನೆ, ಅವರು ನನ್ನ ಕರೀರಿ ಇವರನ್ನು ಕರೀರಿ ಅಂತ ನಾನೇ ಸೂಚಿಸಿದೆ. ಅವರೆಲ್ಲರೂ ಗೊತ್ತಾಗಿದೆ, ನೀವು ಈ ಸಾರಿ ಬರಬೇಕು ಅಂತ ಹೇಳಿ. ಆಯ್ತಂತೆ, ಯಾಕಂದರೆ ನಿಮ್ಮದು ಇದು ಕೊನೆಯ ವರ್ಷ, ಮುಂದೆ ನಮಗೆ ವೇದಿಕೆಗೆ ನಿಮ್ಮನ್ನು ಕರೀಲಿಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಬರಬೇಕು ಅಂತ ಹೇಳ್ಕೊಂಡು. ಅದರಿಂದ ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಇವತ್ತು ನಿಮ್ಮ ಮುಂದೆ ಇದ್ದೇನೆ. ಯಾಕಂತಂದರೆ ನಾವು PUCಯಲ್ಲಿ ಜೈನ ಪದವಿ ಪೂರ್ವ ಕಾಲೇಜಲ್ಲಿ ಒಂದೇ ಬೆಂಚಲ್ಲಿ ಜೊತೆ ಕೂತವರು, ಡಿಗ್ರಿಯಲ್ಲಿ ದಬಳ ಕಾಲೇಜಿನಲ್ಲಿಯೇ ಒಂದೇ ಬೆಂಚಲ್ಲಿ ಜೊತೆ ಕೂತವರು. ನನ್ನ ಪೋಸ್ಟ್ ಗ್ರಾಜುಯೇಟ್ ಹೋದಾಗ ನಾನು ಹೋದೆ, ಅವರು 1 ವರ್ಷ ಮನೆಯಲ್ಲಿ ಕೂತವರು, ಅವರನ್ನು ಬಡಿದೆಬ್ಬಿಸಿ ಕರೆದವರು ನಾನು. ಅದ ನಂತರ ಒಟ್ಟಿಗೆ ಉಪನ್ಯಾಸಕರಾಗಿ ನೇಮಕಾತಿ ಹೊಂದಿದ್ದವರು. ಅವರು ಮುಲ್ಕಿಗೆ ಹೋದ್ರು, ನಾನು ಪಳ್ಳಿಗೆ ಹೋದೆ. ಅದ ನಂತರ 2018ರಲ್ಲಿ ಒಟ್ಟಿಗೆ ಪದೋನ್ನತಿ ಹೊಂದಿದವರು ನಾವು. PUCಯಲ್ಲಿ ಒಟ್ಟಿಗೆ ಕೂತವರು ಇವತ್ತು ಒಟ್ಟಿಗೆ ಕೂತಿದ್ದೇವೆ. ಅದು ನಮ್ಮ ಯೋಗ ಮತ್ತು ಭಾಗ್ಯ ಅಂತ ನಾನು ಯೋಚಿಸ್ತೇನೆ. ವಿದ್ಯಾರ್ಥಿಗಳೇ, ನಾನು ಬಂದದ್ದು ನಿಮ್ಮ ಹತ್ರ ಮಾತಾಡಲಿಕ್ಕೆ. ನಮ್ಮದು ಇವತ್ತು ನಿಮ್ಮ ದಿನ. ನಿಮ್ಮ ಹತ್ರ ಎಲ್ಲರ ಹತ್ರ ಮೊಬೈಲ್ ಇದೆ. ಆವಾಗಲೇ ಕೆಳಗಡೆ ನೋಡಿದೆ, ಎಲ್ಲರ ಕಿಸೆಯಲ್ಲಿ ಒಂದು ಕಿಸೆ ದಪ್ಪ ಇದೆ. ದಯಮಾಡಿ ನಿಮ್ಮ ಮೊಬೈಲನ್ನು ಬಲಗೈಯಲ್ಲಿ ಇಟ್ಕೊಂಡು ಅದನ್ನು ಬಲ ಕಿಸೆಯಲ್ಲಿ ಇಡಿ. ನಾನು ಬಂದು ಪುನಃ ನಿಮ್ಮ ಹತ್ರ ಮಾತಾಡಲಿಕ್ಕೆ. ಇವತ್ತು ನಿಮ್ಮ ದಿನ, ಭಾಳ ಸಂತೋಷದ ದಿನ. ಮತ್ತು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಂದರೆ ವರ್ಷವಿಡೀ ನೀವೇನು ಮಾಡಿದ್ರಿ, ವರದಿ ಕೇಳಿದ್ರಲ್ಲ, ಆ ವರದಿಯ ವಿಶ್ಲೇಷಣೆಯನ್ನು ಒಂದೇ ಮಾತಲ್ಲಿ ಹೇಳ್ತೇನೆ. ಸರ್ ಕೂಡ ಅದನ್ನು ಮೆನ್ಷನ್ ಮಾಡಿದ್ರು. ಕೇವಲ ಅಂಕಗಳ ಹಿಂದೆ ನಾವು ಹೋಗುವುದಿಲ್ಲ. ಸರ್ಕಾರಿ ಕಾಲೇಜಿನವರು, ಯಾವುದೇ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನವರು 100% ಬರಬೇಕು, ಅವ ಡಿಸ್ಟಿಂಕ್ಷನ್ ಬರಬೇಕು, ಹಾಗೆ ಬರಬೇಕು, ಹೀಗೆ ನಾವು ಅದರ ಹಿಂದೆ ಅಂಕಗಳ ಹಿಂದೆ ಹೋಗುವುದಿಲ್ಲ. ಮಕ್ಕಳ ಬದುಕಿನ ಬುದ್ಧಿಯನ್ನು ತುಂಬಿಸುವ ಕಾಯಕದಲ್ಲಿ ತೊಡಗುವವರು ನಾವು. ಸೊ ವರ್ಷವಿಡೀ ನಡೆದ ಕಾರ್ಯಕ್ರಮಗಳಿಗೆ ತೆರೆ ಎಳೆಯುವ ದಿನ ಇವತ್ತು. ಅದನ್ನು ಮೌಲ್ಯಮಾಪನ ಮಾಡುವ ದಿನ, ಸಂದೇಶವನ್ನು ಕೊಡುವ ಹಾಗೂ ಸಂದೇಶವನ್ನು ಪಡ್ಕೊಂಡು ಹೋಗುವ ದಿನ. ನಿಮಗೆ ಇವತ್ತು ಬಹಳಷ್ಟು ಬಹುಮಾನಗಳು, ಪ್ರಶಸ್ತಿಗಳೆಲ್ಲ ನೋಡಿ ಇಲ್ಲೆಲ್ಲ ಸಾಲಾಗಿ ಇರಿಸಿದ್ದಾರೆ. ಎಲ್ಲವೂ ಮತ್ತೆ ಇದು ಡೆಸ್ಕ್ ಮಾತ್ರ ಉಳಿತದೆ, ಮತ್ತೆಲ್ಲ ನಿಮ್ಮ ಕೈ ಸೇರ್ತದೆ. ಬಹಳಷ್ಟು ಸಾಧನೆ ಮಾಡಿದ ಸಂಸ್ಥೆ ಇದು 17 ವರ್ಷಗಳಿಂದ. ವಿದ್ಯಾರ್ಥಿಗಳೇ, ಮಕ್ಕಳೇ, ನೀವೇ ಈ ಸಂಸ್ಥೆಯ ಆಸ್ತಿ. ಸರ್ ನೆಕ್ಸ್ಟ್ ಇಯರ್ ನಾನು ಮೇಗೆ ರಿಟೈರ್ಡ್ ಅಂತ ಅವರು ಸೆಪ್ಟೆಂಬರಿಗೆ ನನ್ನ ಜೊತೆ ನಮ್ಮ ಗ್ರೂಪಿಗೆ ಸೇರ್ತಾರೆ. ಸ್ಟಾಫ್ನವರು ಬರ್ತಾರೆ ಹೋಗ್ತಾರೆ. ಬಟ್ ವಿದ್ಯಾರ್ಥಿಗಳು ಒಂದು ಸಂಸ್ಥೆಯ ಆಸ್ತಿ, ಮಕ್ಕಳು ಸಂಸ್ಥೆಯ ಆಸ್ತಿ. ಹಾಗೂ ಮಕ್ಕಳು ನಮ್ಮೆಲ್ಲ ಸಿಬ್ಬಂದಿಗಳ, ಯಾರು ಶಿಕ್ಷಕ ವೃಂದ ಇದ್ದೇವಲ್ಲ, ಉಪನ್ಯಾಸಕ ವೃಂದ, ಪ್ರಾಂಶುಪಾಲರು ಇದ್ದೇವಲ್ಲ, ನಮ್ಮೆಲ್ಲ ಶಿಕ್ಷಕ ವೃಂದದ ನೀವು ಮಕ್ಕಳೇ ನಮ್ಮ ಅನ್ನದ ಬಟ್ಟಲು ಎಂದು ತಿಳಿದವನ್ನ. ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರೂ ನೀವು ಒಂದೊಂದು ಕುಟುಂಬಕ್ಕೆ ಸೇರಿದ್ದೀರಿ. ನಿಮ್ಮ ಕುಟುಂಬ ನಿಮಗೆ ಎಷ್ಟು ಜವಾಬ್ದಾರಿಗಳನ್ನು ಕಲಿಸಿದೆ ನನಗೆ ಗೊತ್ತಿಲ್ಲ. ಆದರೆ ಶಾಲೆ, ಕಾಲೇಜು ನಿಮ್ಮನ್ನು ಜವಾಬ್ದಾರಿಯುತ ಜೀವನಕ್ಕೆ ಪರಿಚಯಿಸಿದೆ. ನೆನಪಿಡಿ, ಪ್ರತಿ ಕುಟುಂಬ, ನಮ್ಮದು ನಿಮ್ಮದು ಎಲ್ಲರೂ, ಪ್ರತಿ ಕುಟುಂಬ ಒಂದು ಡೊಮೆಸ್ಟಿಕ್ ಅಂದರೆ ಸ್ಥಳೀಯ ಒಂದು ದೇವಸ್ಥಾನ, ಇಟ್ಸ್ ಎ ಡೊಮೆಸ್ಟಿಕ್ ಚರ್ಚ್ ಅವರ ಡೊಮೆಸ್ಟಿಕ್ ಮಾಸ್ಕ್, ಅದೊಂದು ಡೊಮೆಸ್ಟಿಕ್ ಸ್ಥಳೀಯ ಬಸದಿ. ಪ್ರತಿಯೊಬ್ಬರ ಕುಟುಂಬ ಒಂದು ಸ್ಥಳೀಯ ಚರ್ಚ್, ಸ್ಥಳೀಯ ದೇವಸ್ಥಾನ, ಸ್ಥಳೀಯ ಮಸೀದಿ, ಸ್ಥಳೀಯ ಬಸದಿ. ಮೊದಲು ನಮ್ಮ ಕುಟುಂಬಗಳು ಭಕ್ತಿ, ನಂಬಿಕೆ, ವಿಶ್ವಾಸದ ತುಟ್ಟಿಲುಗಳಾಗ್ತಿವೆ. ಅಲ್ಲಿಂದ ಎಲ್ಲವೂ ಮೂಡಿ ಬರುವುದು ಮತ್ತು ಅಲ್ಲಿಂದ ಎಲ್ಲವೂ ಒದಗಿ ಬರುವುದು. ಯಾಕಂತಂದರೆ ನೈತಿಕತೆ ಸಾಯ್ತಾ ಇರುವ ಪ್ರಪಂಚದಲ್ಲಿ ನಾವು ಉಸಿರಾಡ್ತಾ ಇದ್ದೇವೆ, ಬದುಕ್ತಾ ಇದ್ದೇವೆ. ನೈತಿಕತೆ ಸಾಯ್ತಾ ಇದೆ. ನೀವು ವೃದ್ಧಾಶ್ರಮಗಳಿಗೆ ಹೋಗಿ ಭೇಟಿ ಕೊಟ್ಟರೆ ಗೊತ್ತಾಗ್ತದೆ ಎಷ್ಟೋ ಮಂದಿ ಅಪ್ಪ ಅಮ್ಮ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಎಂಬುದು. ನೀವು ಕೆಲವರು ಫಸ್ಟ್ PUCಯಲ್ಲಿ ಇದ್ದೀರಿ, ಕೆಲವರು ಸೆಕೆಂಡ್ PUCಯಲ್ಲಿ ಇದ್ದೀರಿ. ಭವಿಷ್ಯದ ಬಗ್ಗೆ ನಿಮಗೆ ಒಳ್ಳೆಯ ಕಲ್ಪನೆ ಇರ್ತದೆ, ಅದರ ಬಗ್ಗೆ ಎರಡನೇ ಹೆಜ್ಜೆ ಆಗಿ ಚಿಂತನೆ ಇರ್ತದೆ.
ಒಳ್ಳೆಯ ಆಚಾರ, ವಿಚಾರ, ಸಂಸ್ಕಾರ ಇದನ್ನು ಇಟ್ಟುಕೊಳ್ಳಿ, ಅದನ್ನು ಬೆಳೆಸಿ. ಇದು ನಿಮ್ಮ ಬದುಕಿನ ಇನ್ಬಾಕ್ಸ್ ಅಲ್ಲಿ ಇರಬೇಕಾದ ತತ್ವಗಳು. ಒಳ್ಳೆಯ ಕಲ್ಪನೆ, ಚಿಂತನೆ, ಒಳ್ಳೆಯ ಆಚಾರ, ವಿಚಾರ, ಸಂಸ್ಕಾರ ನಿಮ್ಮ ಬದುಕಿನ ಇನ್ಬಾಕ್ಸ್ ಅಲ್ಲಿ ಇರಬೇಕಾದಂಥ ಕಂಟೆಂಟ್ಸ್ಗಳು. ಈ ಮೆಸೇಜ್ ಜೊತೆಗೆ ಜೀವನದಲ್ಲಿ ಸಾಧಿಸಬೇಕೆಂಬ ಹಂಬಲ ಇರಬೇಕು. ಜೀವನದಲ್ಲಿ ಸಾಧಿಸಬೇಕೆಂಬ ಹಂಬಲ ಇರಬೇಕು. ನೋಡಿ, ಇಲ್ಲಿ ಕೆಲವು ವಿದ್ಯಾರ್ಥಿಗಳು SSLCಯಲ್ಲಿ 500 ಅಂಕಗಳನ್ನು ಹಿಡ್ಕೊಂಡು ಬಂದವರು ಇರ್ಬೋದು. ಇವತ್ತು ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಸಮೂಹದಲ್ಲಿ PUCಯಲ್ಲಿ ಟಾಪ್ ಬಂದು ಕೆಲವು ಪ್ರೌಢಶಾಲೆಗಳಲ್ಲಿ, ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಯಾವುದು ಪ್ರಚಾರಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅಲ್ಲಿ ರಿಸಲ್ಟ್ ಬಂದು ಮರುದಿವಸದಲ್ಲಿ ಡಿಸ್ಟಿಂಕ್ಷನ್ ಬಂದವರು, ಟಾಪ್ ಬಂದವರು ಫ್ಲೆಕ್ಸ್ಗಳು 3 ಮಾರ್ಗದಲ್ಲಿ ನೆಟ್ಟಗಾದವು. ಅಲ್ಲಿಗೆ ಮುಗಿ ಸ್ವರ್ಗಕ್ಕೆ 2 ಮೆಟ್ಟು. PUCಯಲ್ಲಿ ಅಷ್ಟೇ ಸರ್ಕಾರಿ ನೌಕರಿಗಳು PDO ಮತ್ತೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಕೂತ್ಕೊಳ್ಳಿ ಅಂತ ಹೇಳಿದ್ರು ನಮ್ಮ ಮಕ್ಕಳಿಗೆ ಅದು ಬೇಡ ಅಂತ ಹೇಳ್ತಾರೆ. ಫ್ಲೆಕ್ಸಲ್ಲಿ ಫೋಟೋ ಬಂದ ಬಿಡಲ ಸಾಧನೆ ಆಯ್ತು. ಅದಷ್ಟೇ ಅಲ್ಲ, ನಾನು ಯಾಕೆ ನೀವು ಮಾರ್ಕ್ಸ್ ಹೇಳಿದೆ ಅಂತ ಹೇಳಿದ್ರೆ, ಸಾಧಿಸಬೇಕೆಂಬ ಹಂಬಲ ಇರಬೇಕು. ನನ್ನದು SSLCಯಲ್ಲಿ ಮಾರ್ಕ್ಸ್ ಎಷ್ಟು ಗೊತ್ತಾ? ಆ್ಯಂಡ್ ಫಸ್ಟ್ ಅಮಂಗ್ ದ ಲಾಸ್ಟ್ 272, 272 ಟೋಟಲ್ ಇಟ್ಕೊಂಡು ನಾನು PUCಗೆ ಜೈನ ಪದವಿ ಪೂರ್ವ ಕಾಲೇಜಿಗೆ ಹೋದವು. ಸತ್ಯ ಹೇಳ್ತೇನೆ, ನನಗೆ ಆರ್ಟ್ಸ್ ಅಂತದ್ದು ಕಾಮರ್ಸ್ ಅಂತ ಗೊತ್ತಿರಲಿಲ್ಲ ಅವಾಗ. ನಾನು ಅಡ್ಮಿಷನ್ ಹೋದಾಗ ದಿವಂಗತ SN ದಿವಾಕರ್ ಅಂತ ಹೇಳ್ಬಿಟ್ಟು ನನ್ನ ಬದುಕಿನಲ್ಲಿ ನಾನು ಕಂಡಂಥ ಅತ್ಯಂತ ಶ್ರೇಷ್ಠ ಪ್ರಾಂಶುಪಾಲರು, ಆದರಣೀಯ ಪ್ರಾಂಶುಪಾಲರು. ಅವರು ಹೇಳಿದರು, ನಾವು ನಮ್ಮ ಮನೆಗೆ 5 ಜನ ಮಕ್ಕಳು, 3 ಮಂದಿ ನನಗಿಂತ ದೊಡ್ಡವರು ಎಲ್ಲ ಕಾಮರ್ಸ್ ಕಲ್ತವರು. ನಾನು ಹೇಳಿದೆ, ನನಗೆ ಆರ್ಟ್ಸ್ ಅಂತ ಕಾಮರ್ಸ್ ಅಂತ ಗೊತ್ತಿಲ್ಲ. ದಿವಾಕರ್ ಹೇಳಿದ್ರು, ಮಾಡಿಸಿ ನನ್ನ ತಂದೆ ಇದ್ದರು, ಮಾಡಿಸಿ ನೀನು ಆರ್ಟ್ಸ್ ತಗೊಂಡು ಒಳ್ಳೆದಾಗ್ತೀಯಾ ಅಂತ ಹೇಳಿದ್ರು. ಆರ್ಟ್ಸ್ ತಗೊಂಡೆ ನಾನು. ಒಳ್ಳೆಯ ಗುರುಗಳೊಂದೇ ಇತ್ತು ಜೈನ ಪದವಿ ಪೂರ್ವ ಕಾಲೇಜಲ್ಲಿ, ಇವತ್ತಿಗೂ ಇದೆ. ಅವರ ಮಾರ್ಗದರ್ಶನದಲ್ಲಿ 3rd ಕ್ಲಾಸ್ ಪಾಸಾಗಿ ಹೋದವನು ಅವನು, ಡಿಗ್ರಿಯಲ್ಲಿ ಟಾಪ್ ಬಂದರೆ ಮತ್ತು PGಯಲ್ಲಿ ಸೆಕೆಂಡ್ ರ್ಯಾಂಕ್ ಪಡ್ಕೊಂಡು ಬಂದವನು ನಾನು. ಯಾಕೆ ನಾನು ಹೇಳ್ತಿದ್ದೆ ಅಂದರೆ, ನನ್ನ ಬೆಲ್ಲ ನಾನು ಕಟ್ಟಲಿಕ್ಕೆಲ್ಲ, ಸಾಧನೆಯ ಹಂಬಲ ಇರಬೇಕು. ಸೊ ಸಾಧನೆಯ ಗೆಲುವು ಎಲ್ಲಿಂದ ಬರ್ತದೆ? ನಮ್ಮ ಅಂಗೈಯಲ್ಲಿರುವ ಅಗ್ರಸ್ಥ ರೇಖೆಯಿಂದ ಇಲ್ಲ ಬರುವುದಿಲ್ಲ, ಅದರ ಬದಲಿಗೆ ದುಡಿಯುವ ಕೈಗಳಿಂದ ಬರ್ತದೆ. ಇದನ್ನು ನೆನಪಿಡಿ. ಸಾಧನೆಯ ಗೆಲುವು ಇರುವುದು ನಮ್ಮ ದುಡಿಯುವ ಕೈಗಳಿಂದ ಹೊರತು ಅಂಗೈಯಲ್ಲಿನ ಅಗ್ರಸ್ಥ ರೇಖೆಗಳಿಂದ ಅಲ್ಲ. ಅದಕ್ಕೋಸ್ಕರ ನಮ್ಮ ಚಿಂತನೆ ಧನಾತ್ಮಕವಾಗಿರಬೇಕು. ಇವತ್ತು ನಿಮಗೆ ನಾನು 2 ಮೆಸೇಜ್ ಕೊಡ್ತೇನೆ. ಕಾಲೇಜಿಗೆ ಮುಗಿಬಹುದು, ಸಂಜೆ ಕಾರ್ಯಕ್ರಮ ಮುಗಿತಾರೆ, ಬಟ್ ಮುಂದೆ ನೀವು ನೆನಪಿಡಬೇಕು. ಅದಕ್ಕೋಸ್ಕರ ಒಂದು ಸಂವೇದನಾಶೀಲತೆ, ಇನ್ನು ಪ್ರಾಮಾಣಿಕತೆ. ಸಂವೇದನಾಶೀಲತೆ ನೋಡಿ, ಒಂದು ಬಯಲುಸೀಮೆ ಪ್ರದೇಶ, ನೀವು ಹಾಸನಕ್ಕೆ ಹೋದರೆಲ್ಲ ಕಾಣಿ ಸಿಗ್ತದೆ. ದೊಡ್ಡ ಮೈದಾನ, ಸ್ವಲ್ಪ ಮರಗಳು, ಹುಲ್ಲುಗಾವಲು ಇರ್ತದೆ. ಈ ಬಯಲುಸೀಮೆ ಪ್ರದೇಶದಲ್ಲಿ ಒಬ್ಬ ಹುಡುಗ ದನಗಳನ್ನು ಮೇಯಿಸ್ತಿದ್ದ. ಹೀಗೆ ಮೇಯಿಸಬೇಕಾದ್ರೆ ಒಂದು ಮರಕ್ಕೆ ಹೊರಗೆ ಕೊಂಡು ಕೂತಿದ್ದ. ಒಬ್ಬ IAS ಆಫೀಸರ್ ತನ್ನ ಹೆಂಡತಿ ಮತ್ತು ಒಬ್ಬನೇ ಮಗನನ್ನು ಕರ್ಕೊಂಡು ವಿಹಾರಕ್ಕೆ ಬಂದವರು ಈ ಹುಡುಗನ ಹತ್ರ ಮಾತಾಡ್ತಾರೆ. ಆ ಹುಡುಗ ಹೊರಗೆ ಕೂತ ಮರದ ಮೇಲೆ ಒಂದು ಬೀಜದ ಹಕ್ಕಿಯ ಗೂಡಿರ್ತದೆ. ಈ IAS ಆಫೀಸರ್ನ ಮಗ ಹೇಳ್ತಾನೆ, ಅಪ್ಪ ನನಗೆ ಆ ಗೂಡು ಬೇಕು, ಕೊಡಿಸಿ ಅಂತ. ಆವಾಗ IAS ಆಫೀಸರ್ ಈ ಹುಡುಗನ ಹತ್ರ ಹೇಳ್ತಾನೆ, ದನಕಾಯಿ ಮೇಯುವ ಮೇಯಿಸುವ ಹುಡುಗನ ಹತ್ರ ಹೇಳ್ತಾನೆ, ನೋಡಪ್ಪ ನನ್ನ ಮಗನಿಗೆ ಆ ಗೂಡು ಬೇಕಂತೆ, ನನಗೆ ಅದನ್ನು ತೆಗೆದುಕೊಡು. ಅದರಲ್ಲಿ 3 ಮರಿಗಳಿವೆ, ತಾಯಿ. ಅವ ಒಪ್ಪಲಿಲ್ಲ. ನಿಮಗೆ 1,000 ರೂಪಾಯಿ ನಾನು ಕೊಡ್ತೇನೆ, ನೀನು ನನಗೆ ತೆಗೆದುಕೊಡು ಅಂತ. ಅದಕ್ಕೂ ಒಪ್ಪಲಿಲ್ಲ. 5,000 ರೂಪಾಯಿ ಕೊಡ್ತೇನೆ, ನಾನು ತೆಗೆದುಕೊಡ್ತೀಯಾ ಅಂತ ಕೇಳಿ ಒಪ್ಪಲಿಲ್ಲ. ನಂತರ ಅವರು ಮಾತನಾಡಿದ, ಸರ್ ನೀವು ದೊಡ್ಡವರು, ನೀವು ನೋಡಿದಾಗ ಒಳ್ಳೆ ಕಲಿತವರಾಗಿ ಕಾಣ್ತೀವಿ, ನಾನು ಸ್ಕೂಲಿಗೆ ಹೋಗಿಲ್ಲ, ನೀವು 10,000 ರೂಪಾಯಿ ಕೊಟ್ಟು ನಾನು ಅದನ್ನು ತೆಗೆದುಕೊಡುವುದಿಲ್ಲ. ಯಾಕೆಂದರೆ ಅದರಲ್ಲಿ 3 ಜೀವಂತ ಮರಿಗಳಿವೆ, ಅವರ ಬದುಕನ್ನು ಹಾಳು ಮಾಡಿ, ಅದರ ಬದುಕನ್ನು ಹಾಳು ಮಾಡಲಿಕ್ಕೆ ನಾನು ತಯಾರಿಲ್ಲ.
ಇದು ಸಂವೇದನಾಶೀಲತೆ. ಒಬ್ಬ ವಿದ್ಯಾವಂತ IAS ಆಫೀಸರಿಗೂ ಒಬ್ಬ ದನವೀಸ ಹುಡುಗರಿಗೆ ಇರುವ ವ್ಯತ್ಯಾಸ ನೋಡಿ. ಒಂದು, ಶಿಕ್ಷಣ ಪಡೆದವರೆಲ್ಲರೂ ಸಂವೇದನಾಶೀಲರಾಗ್ತಾರಂತ ಹೇಳ್ಬೇಕಂತ ಇಲ್ಲ, ಆಗಲೇಬೇಕಂತಿಲ್ಲ. ಅವಿದ್ಯಾವಂತ ಅಶಿಕ್ಷಿತ ಒಬ್ಬ ಹುಡುಗನ ಹತ್ರ ಇದ್ದ ಸಂವೇದನಾಶೀಲತೆ ಒಂದು, ಇರುವ ಒಂದು ಪರಿಸರಕ್ಕೆ ಸ್ಪಂದಿಸುವುದು. ಇನ್ನೊಬ್ಬರ ಬದುಕನ್ನು ಹಾಳು ಮಾಡುವ ಹಕ್ಕು ನಮಗೆ ಯಾರಿಗೂ ಇಲ್ಲ. ಅಂತಹ ಭಾವನೆ ಇಟ್ಕೊಂಡು ಬೆಳೆಯುವ ಹುಡುಗನಲ್ಲಿ ಇರುವಂತಹ ಭಾವನೆ ಒಬ್ಬ IAS ಕಲಿತ ವ್ಯಕ್ತಿ ಅಥವಾ ಇಲ್ಲ ಎಂಬುದನ್ನು ನಿಮಗೆ ತೋರಿಸಿ ಹೇಳುವುದು ಸಂವೇದನಾಶೀಲತೆ ಬೆಳೆಸ್ಕೊಳ್ಳಿ. ಪ್ರಾಮಾಣಿಕತೆ ಎರಡನೇ. ಸರ್ ಸಿ ವಿ ರಾಮನ್ ಹೆಸರು ಹೇಳ್ತೀರಾ? ಹೈಸ್ಕೂಲಲ್ಲಿ ಇರುವಾಗ ಕೇಳಿ ಬರ್ತಾರೆ. ಸರ್ ಸಿ ವಿ ರಾಮನ್ ವಿಜ್ಞಾನಿ ಅಲ್ವಾ? ಹಾಂ, ಅವರು ಒಂದು ದಿವಸ ತಮ್ಮ ಇನ್ಸ್ಟಿಟ್ಯೂಟಲ್ಲಿ ಅಭಿಯಂತರರಿಗೆ ಅಂದರೆ ಇಂಜಿನಿಯರ್ಸ್ಗಳಿಗೆ ಒಂದು ಇಂಟರ್ವ್ಯೂ ಇಟ್ಟು ನೇಮಕಾತಿ ಮಾಡಬೇಕಿತ್ತು. ಇಂಟರ್ವ್ಯೂ ಇತ್ತು, ಭಾಳೊಂದು ಇಂಜಿನಿಯರ್ಸ್ಗಳು ಬಂದಿತ್ತು. ಇಂಟರ್ವ್ಯೂ ಆಯಿತು, ಸಿಲೆಕ್ಷನ್ ಕೂಡ ಆಯಿತು. ಅದರಲ್ಲಿ ಇಬ್ಬರಿಗೆ ನೇಮಕಾತಿ ಆದೇಶವನ್ನು ತಕ್ಷಣ ಕೊಟ್ಟಾಯಿತು. ಎಲ್ಲ ಬಂದ ಅಭ್ಯರ್ಥಿಗಳಿಗೆ ಆ ಸಂಸ್ಥೆ TA ಕೊಟ್ಟಿತ್ತು, ಪ್ರಯಾಣ ಭತ್ಯೆ, ಬಂದು ಹೋಗಿ ಬರುವ ಖರ್ಚನ್ನು ಕೊಟ್ಟಿತ್ತು. ಎಲ್ಲರೂ ಹಿಡ್ಕೊಂಡು ಆದರೆ ಸಂಜೆ 5 ಗಂಟೆ ಆಗುವಾಗ ಒಬ್ಬ ಅಭ್ಯರ್ಥಿ ಕಾರಿಡಾರಲ್ಲಿ ಸುತ್ತಾಡ್ತಾ ಇದ್ದಾರೆ. ಸರ್ ಸಿ ವಿ ರಾಮನ್ ಕಂಡು ಆ ಯುವಕನನ್ನು ಕರೆದು ಹೇಳಿದರು, ನೋಡಪ್ಪ ಇಂಟರ್ವ್ಯೂ ಹೋಗಿದೆ, ನಮ್ಮದು ಸಿಲೆಕ್ಷನ್ ಆಗಿದೆ, ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಕೊಟ್ಟಾಗಿದೆ, ನೀನು ಏನು ಮಾಡ್ತಾ ಇದ್ದೀವಿ, ನೀವು ಇಂಟರ್ವ್ಯೂ ಇರಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಈ ಹುಡುಗ ಹೇಳಿದ, ಸರ್ ನಾನು ಬೆಳಿಗ್ಗೆ ಬಂದಿದ್ದೆ, ಇಂಟರ್ವ್ಯೂ ಫೇಸ್ ಮಾಡಿದೆ, ನನಗೆ ಎಲ್ಲಿಗೂ ನೀವು TA ಕೊಟ್ಟರಿ, ನೀವು ನನಗೆ ಕೊಟ್ಟ ಟಿಯಲ್ಲಿ 5 ರೂಪಾಯಿ ಹೆಚ್ಚಿದೆ, ಅದನ್ನು ನಾನು ಯಾರ ಹಿಂದೆ ಕೊಟ್ಟು ನನಗೆ ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಕಾಯ್ತಾ ಇದ್ದೇನೆ, ಸರಿ 5 ರೂಪಾಯಿಯನ್ನು ತಗೊಳ್ಳಿ, ನನಗೆ ಬೇಡ. ಇಮಿಡಿಯೇಟ್ ಆಗಿ ಸರ್ ಸಿ ವಿ ರಾಮನ್ ಹೇಳಿದರು, ನಮಗೆ ಭಾಳಷ್ಟು ಬುದ್ಧಿವಂತ ಇಂಜಿನಿಯರ್ಸ್ಗಳು ಭಾಳ ಸಿಗ್ತಾರೆ, ಬಟ್ ನಿಮ್ಮಂಥ ಪ್ರಾಮಾಣಿಕರು ಸಿಗುವುದಿಲ್ಲ. ನಾವು ಇವಾಗಲೇ 2 ಅಪಾಯಿಂಟ್ ಮಾಡಿದ್ದೇವೆ, ನೀವು ನಮಗೆ ಬೇಕು ಅಂತ ಹೇಳ್ಕೊಂಡು ಅವರನ್ನು ಚೇಂಬರ್ಗೆ ಕರ್ಕೊಂಡೋಗಿ ವಿದೌಟ್ ಬೇರೆ ಯಾವುದೇ ಪ್ರಶ್ನೆಗಳು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟವರು ಸರ್ ಸಿ ವಿ ರಾಮನ್. ಇದು ಪ್ರಾಮಾಣಿಕತೆ. ಪ್ರಾಮಾಣಿಕತೆಗೆ ಪ್ರಪಂಚ ಎಷ್ಟೇ ಫಾಸ್ಟ್ ಆಗಲಿ ಇದಾಗಲಿ ಗೊತ್ತಾ, ಚೇಂಜ್ ಆಗಲಿ, ಬಟ್ ಪ್ರಾಮಾಣಿಕತೆಗೆ ಬೆಲೆ ಇದ್ದೇ ಇರುತ್ತದೆ. ಆದ್ದರಿಂದ ಹೇಗೆ 5 ರೂಪಾಯಿ ಯಾವುದೋ ಒಂದು ಕಾಲದಲ್ಲಿ ನಮ್ಗೆ ಈಗ ಸಣ್ಣದಂತ ಕಾಣ್ಬೋದು, ಅದು 5 ಆಗಲಿ 50 ಆಗಲಿ ಅದನ್ನು ಹಿಂದೆ ಕೊಡುವಂಥ ಮನಸ್ಸು, ಆ ಪ್ರಾಮಾಣಿಕತೆ ಆ ರಕ್ತದಲ್ಲಿ ಇರುವಂಥದ್ದು, ಅದು ನಿಮ್ಮಲ್ಲಿ ಬೆಳೆಸ್ಬೇಕು. ನೀವು ನಿಮ್ಮ ಜೀವನದಲ್ಲಿಯೂ ಈ 2 ಗುಣಗಳನ್ನು, ಸಂವೇದನಾಶೀಲತೆ ಮತ್ತು ಪ್ರಾಮಾಣಿಕತೆಯನ್ನು ಡೆವಲಪ್ ಮಾಡಿ ಬೆಳೆಸ್ಕೊಳ್ಳಿ. ಇದು ನಿಮ್ಮ ಭವಿಷ್ಯದಲ್ಲಿ ಮತ್ತು ಬದುಕಿನಲ್ಲಿ 100% ಒದಗಿ ಬರ್ತದೆ. ನೆನಪಿಡಿ, 100% ಒದಗಿ ಬರ್ತದೆ. ಒದಗಿ ಬರೋದಂದ್ರೆ ಏನು ಗೊತ್ತು ನಿಮಗೆ? ಇಡ್ಲಿ ಮಾಡಬೇಕಾದ್ರೆ ರುಬ್ಬಿದ ಅಕ್ಕಿಗೆ ಈಸ್ಟ್ ಹಾಕ್ತಾರೆ ಗೊತ್ತಾ ನಿಮಗೆ, ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಶೇಂದಿ ಹಾಕ್ತಾರೆ. ಅದು ಮಧ್ಯಾಹ್ನ ದಿವಸ ಬೆಳಿಗ್ಗೆ ಹಾಗೇನೆ ಇರ್ತದ ಮೇಲೆ ಬರ್ತದ, ಮೇಲೆ ಬರ್ತದೆ. ಅದು ಓದಾಗುವುದು. ಪ್ರಾಮಾಣಿಕತೆ ಮತ್ತು ಸಂವೇದನಾಶೀಲತೆ ನಿಮ್ಮ ಬದುಕಿನಲ್ಲಿ ಭವಿಷ್ಯದಲ್ಲಿ ಅದನ್ನು ಅಳವಡಿಸಿ ಖಂಡಿತವಾಗಿ 100% ನಿಮ್ಮ ಬದುಕಿನಲ್ಲಿ ಅದು ಒದಗಿಕೊಂಡು ಬರ್ತದೆ. ಆವಾಗ ಹೇಳಿದೆ ನಾನು, ಧನಾತ್ಮಕ ಚಿಂತನೆ. ನಿಮ್ಮ ಜೀವನ ಒಂದು ಪ್ರೇರಣಾತ್ಮಕ ಜೀವನ ಆಗಬೇಕು. ನೆನಪಿಡಿ, ಕೊನೆಯ ಒಂದು ಮಾತು ಹೇಳುವುದು, ಇಫ್ ಯುವರ್ ಹಾರ್ಟ್ ಈಸ್ ಗುಡ್, ಯುವರ್ ಥಾಟ್ಸ್ ಆರ್ ಗುಡ್. ಇಫ್ ಯುವರ್ ಥಾಟ್ಸ್ ಆರ್ ಗುಡ್, your works are good. If your works are good, your actions are good. If your actions are good, your habits are good. If your habits are good, your character is good. And if your character is good, then you are good. ಸಾವಿರಾರು ವಿದ್ಯಾರ್ಥಿಗಳ ಜ್ಞಾನದ ಹಾಗೂ ಬದುಕಿನ ಬುದ್ಧಿ ತುಂಬಿಸಿದ ಈ ಸಂಸ್ಥೆ ಯುಗಾಂತರಕ್ಕೂ ಬಾಳಲಿ, ಬೆಳೆಯಲಿ, ಬೆಳಗಲಿ ಎಂಬ ಹರಕೆ ಹಾಗೂ ಹಾರೈಕೆಯೊಂದಿಗೆ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ನನಗೆ ಈ ವೇದಿಕೆಗೆ ಕರ್ಕೊಂಡ್ಬಂದದಕ್ಕೆ ನಿಮ್ಮೆಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಸಾಧನೆಯ ಹಂಬಲ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯಾಗಿ ಇರಬೇಕು ಎಂದು ಮನಮುಟ್ಟುವಂತೆ ತಮ್ಮ ಮಾತುಗಳಲ್ಲಿ ತಿಳಿಸಿದ ಸರ್, ತಮಗೆ ಧನ್ಯವಾದಗಳು.
ವಿಶಿಷ್ಟ ಶ್ರೇಣಿ ಸಾಧಕರಿಗೆ ಸನ್ಮಾನ. ದ ಸೀಕ್ರೆಟ್ ಆಫ್ ಸಕ್ಸಸ್ ಫಾರ್ ಮೆನ್ ಅಂಡ್ ವಿಮೆನ್ ಈಸ್ ಯೂಸ್ ದ ಆಪರ್ಚುನಿಟಿ ವೆನ್ ಇಟ್ ಕಮ್ಸ್. ಅವಕಾಶದ ಸದ್ಬಳಕೆಯೇ ಯಶಸ್ಸಿನ ಗುಟ್ಟು. ಹೀಗೆ ಬದುಕಿನ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಶೈಕ್ಷಣಿಕವಾಗಿ ಉನ್ನತ ಸಾಧನೆಗೈದು ಸಂಸ್ಥೆಯ ಕೀರ್ತಿ ಬೆಳಗಿದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ. ಇದರ ನಿರ್ವಹಣೆಗಾಗಿ ವೇದಿಕೆ ರಾಜ್ಯಶಾಸ್ತ್ರ ಉಪನ್ಯಾಸಕರಾದಂತಹ ಶ್ರೀಮತಿ ಶಿಲ್ಪಾ ಮೇಡಮ್ ಇವರಿಗೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಮ್ಮಿಂದ ಯಾವತ್ತೂ ಯಾರೂ ಕದಿಯದ ಆಸ್ತಿ ಅಂದ್ರೆ ಅದು ವಿದ್ಯೆ. ಬದುಕಿಗೆ ಪರಿಪೂರ್ಣತೆಯನ್ನು ಕೊಡುವಂಥದ್ದು ನಾವು ಶಿಕ್ಷಣದಿಂದ ಪಡೆದ ಜ್ಞಾನ. ಇಲ್ಲಿ ಯಶಸ್ಸು ಆಕಸ್ಮಿಕವಾಗಿ ಸಿಗುವಂಥದ್ದಲ್ಲ. ಈ ಶೈಕ್ಷಣಿಕ ಯಶಸ್ಸಿಗೆ ಕಠಿಣ ಪರಿಶ್ರಮ ಬೇಕು, ಸಾಧಿಸುವ ಛಲ ಬೇಕು. ಅಂತಹ ಸಾಧಕರನ್ನ ಇವತ್ತು ನಾವು ಸನ್ಮಾನಿಸಲಿದ್ದೇವೆ. 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿನಿಯರನ್ನ ಇದೀಗ ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇವೆ. ಆಯಿಷತುಲ್ ಫರ್ಹಾನ, ವಂದನಾ, ಫಾತಿಮತ್ ಮಿಶ್ರಿಯಾ, ನಿಶಾ, ಸೌಮ್ಯ, ಸುದೀಕ್ಷಾ ವೇದಿಕೆಗೆ ಆಗಮಿಸಬೇಕಾಗಿ ಕೋರುತ್ತೇವೆ. ಶೈಕ್ಷಣಿಕ ಸಾಧನೆ ಮಾಡಿದ ನಮ್ಮ ಈ ಎಲ್ಲ ಹೆಮ್ಮೆಯ ವಿದ್ಯಾರ್ಥಿನಿಯರ ಸಾಧನೆ ನಿಮ್ಮೆಲ್ಲರಿಗೂ ಪ್ರೇರೇಪಣೆಯನ್ನು ನೀಡುವಂತಾಗಲಿ ಎಂಬ ಆಶಯದೊಂದಿಗೆ ಮೊದಲನೇದಾಗಿ ಕುಮಾರಿ ಆಯಿಷತುಲ್ ಫರ್ಹಾನ, ಶ್ರೀಯುತ ಮುರಳಿ ಬಲಿಪಾ ಸರ್ ಅವರು ಈ ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕಾಗಿ ಕೋರುತ್ತೇನೆ. ಕುಮಾರಿ ಆಯಿಷತುಲ್ ಫರ್ಹಾನ ದ್ವಿತೀಯ ವಾಣಿಜ್ಯ ವಿಭಾಗದಲ್ಲಿ 581 ಅಂಕವನ್ನು ಗಳಿಸಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿರುತ್ತಾರೆ. ನಮ್ಮ ನಡ ಸಂಸ್ಥೆಯ ಇತಿಹಾಸದಲ್ಲಿ ಮೊದಲನೆಯ ಬಾರಿಗೆ ಇದು ಅತಿ ಹೆಚ್ಚು ಅಂಕ ಆಗಿರುತ್ತದೆ. ಶ್ರೀಯುತ ಮುರಳಿ ಸರ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೋರುತ್ತೇನೆ. ಬರೋದಿರ್ತೀರಿ ಬರೋದು ಅದಾಯ್ತಾ ಬಂದು ಬರ್ತೀನಿ ಇಲ್ಲಿ ಬಂದರೆ ಅಲ್ಲಿ 2-3 ಅದೇನೇ ಬಂದೆ. ಧನ್ಯವಾದಗಳು ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ. ಇದೀಗ ಕ್ರೀಡೆಯಲ್ಲಿ ನಮ್ಮ ಕಾಲೇಜನ್ನು ಪ್ರತಿನಿಧಿಸಿ ಸಾಧನೆಗೈದ ಕ್ರೀಡಾ ಸಾಧಕರಿಗೆ ಹಾಗೂ ಟ್ರೈನರ್ಸ್ಗಳಿಗೆ ಸನ್ಮಾನ. ಈ ಕಾರ್ಯಕ್ರಮದ ನಿರೂಪಣೆಗೈಯಲ್ಲಿದ್ದಾರೆ ನಮ್ಮ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಶ್ರೀಮತಿ ವಸಂತಿ ಪಿ ಮೇಡಮ್ ಇವರು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ, ಮೈಮನಗಳನ್ನು ಮುದಗೊಳಿಸುವಂತಹ ಕ್ರೀಡಾ ಸ್ಪರ್ಧೆಯಲ್ಲಿ ಸಾಧನೆಗೈದ 2024-25ನೇ ಸಾಲಿನ ಕ್ರೀಡಾ ಸಾಧಕರನ್ನು ಗೌರವಿಸುವಂತಹ ಹೊತ್ತು ಆರಂಭದಲ್ಲಿ ವಿಶಾಂತ್, ಕಿಶನ್, ದೀಪಕ್, ಜಿತೇಶ್, ಮೊಹಮ್ಮದ್ ನಿಯಾಸ್, ರಕ್ಷಿತ್, ಕಿರಣ್, ಮೊಹಮ್ಮದ್ ಅನ್ಸೀರ್ ಮತ್ತು ಧೀರಜ್ ಇವರು ಒಂದು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿಶಾಂತ್ ಸನ್ಮಾನ ಕಾರ್ಯ ಮುಂದುವರಿತಾ ಹೋಗಿ ಅವರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ವಿಶಾಂತ್ ನನ್ನ ಕಾಲೇಜಿನ ಕ್ರೀಡಾ ನಾಯಕ, ಖೋಖೋದಲ್ಲಿ ತಾಲೂಕಿನಲ್ಲಿ ಪ್ರಥಮ, ಖೋಖೋದಲ್ಲಿ ಜಿಲ್ಲೆಯಲ್ಲಿ ಚತುರ್ಥ, ಕಬಡ್ಡಿಯಲ್ಲಿ ತಾಲೂಕಿನಲ್ಲಿ ದ್ವಿತೀಯ, ಹಾಗೆ ಬೆಸ್ಟ್ ಡೋಜರ್ ಖೋಖೋದಲ್ಲಿ ಪ್ರಶಸ್ತಿ ಬಂದಿದೆ. ತಾಲೂಕಿನ ಉದ್ದ ಜಿಗಿತದಲ್ಲಿ ದ್ವಿತೀಯ, ಡಿಸ್ಕಸ್ ಥ್ರೋದಲ್ಲಿ ದ್ವಿತೀಯ, ಹಾಗೆ 4x400 ಮೀಟರ್ ರಿಲೆಯಲ್ಲಿ ತಾಲೂಕಿನಲ್ಲಿ ತೃತೀಯ. ಇಷ್ಟು ಬಹುಮಾನಗಳನ್ನು ಗಳಿಸಿದಂತಹ ಕ್ರೀಡಾ ನಾಯಕ ಇವನು. ಹಾಗೆ ಕಿಶನ್ ಕುಮಾರ್ ಇವನು ಖೋಖೋದಲ್ಲಿ ತಾಲೂಕು ಪ್ರಥಮ. ಸನ್ಮಾನ ಕಾರ್ಯವನ್ನು ಮುಂದುವರಿಸಬಹುದು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ನಾನು ಸನ್ಮಾನವನ್ನು ಮಾಡ್ತಾ ಹೋಗ್ಬೋದು, ಅವರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ಕಿಶನ್ ಕುಮಾರ್ ಖೋಖೋ ತಾಲೂಕು ಪ್ರಥಮ, ಖೋಖೋದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಚತುರ್ಥ, ಹಾಗೆ ರಾಜ್ಯ ಮಟ್ಟದಲ್ಲಿ ರಾಮನಗರದಲ್ಲಿ ನಡೆದಂತಹ ಖೋಖೋದಲ್ಲಿ ಆಯ್ಕೆಯಾಗಿ ಅಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಕಬಡ್ಡಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ, ಬೆಸ್ಟ್ ರೈಡರ್ ಕಬಡ್ಡಿಯಲ್ಲಿ ಬೆಸ್ಟ್ ರೈಡರ್
ಯಶಸ್ಸು ಬಂದಿರುತ್ತದೆ. 800 ಮೀಟರ್ ತಾಲೂಕು ಮಟ್ಟ ದ್ವಿತೀಯ, ಜಾವೆಲಿನ್ ಥ್ರೋನಲ್ಲಿ ತಾಲೂಕು ಮಟ್ಟ ದ್ವಿತೀಯ, 4x400 ತಾಲೂಕು ಮಟ್ಟ ತೃತೀಯ ಇಷ್ಟು ಸ್ಥಾನಗಳನ್ನು ಗಳಿಸಿರ್ತಾನೆ. ಹಾಗೆ ದೀಪಕ್ ಇನ್ನೊಬ್ಬ ಕ್ರೀಡಾಪಟು, ಇವನು ಖೋಖೋದಲ್ಲಿ ತಾಲೂಕು ಪ್ರಥಮ, ಜಿಲ್ಲೆಯಲ್ಲಿ ಚತುರ್ಥ, ಹಾಗೆ ಕಬಡ್ಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ. ಸಿದ್ದೇಶ್ ಕಬಡ್ಡಿ ತಾಲೂಕು ದ್ವಿತೀಯ. ಮಕ್ಕಳೆಲ್ಲ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಬಡ್ಡಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ, SDM ತಂಡದ ಜೊತೆಗೆ ಭಾಗವಹಿಸಿರುವಂತಹ ಕ್ರೀಡಾಪಟು ಸಿದ್ದೇಶ್. ಮಹಮ್ಮದ್ ನಿಯಾಜ್ ಇವನು ತಾಲೂಕು ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ, ಹಾಗೆ SDM ತಂಡದೊಂದಿಗೆ ಭಾಗವಹಿಸಿ ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ಕ್ರೀಡಾಪಟು. ರಕ್ಷಿತ್ ಇವನು ಕಾಲೇಜು ನಾಯಕ, ತಾಲೂಕು ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ, ಜಿಲ್ಲಾ ಮಟ್ಟದ ವಾಲಿಬಾಲ್ SDM ತಂಡದೊಂದಿಗೆ ಸೇರಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅಥ್ಲೆಟಿಕ್ಸ್ನಲ್ಲಿ 4x400 ಜಿಲ್ಲೆಯಲ್ಲಿ ಪ್ರಥಮ ತೃತೀಯ. ಹಾಗೆ ಕಿರಣ್ ಕಬಡ್ಡಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ, ಮಹಮ್ಮದ್ ಅನ್ಸಿರ್ ಕಬಡ್ಡಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ, ಜೊತೆಗೆ ಇವನು ಅತ್ಯುತ್ತಮ ವಾಲಿಬಾಲ್ ಆಟಗಾರ. ನಮ್ಮ ಕಾಲೇಜಿನಲ್ಲೇ ನಡೆದಂತಹ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ಎಲ್ಲರ ಎದೆ ನಡುಗಿಸಿದಂತಹ ವಾಲಿಬಾಲ್ ಆಟಗಾರನು. ಹಾಗೆ ಧೀರಜ್ ಖೋಖೋದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ, ಖೋಖೋದಲ್ಲಿ ಜಿಲ್ಲೆಯಲ್ಲಿ ಚತುರ್ಥ, ಹಾಗೆ ಕಬಡ್ಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ. ವೇದಿಕೆ ಸ್ವಲ್ಪ ಇಕ್ಕಟ್ಟಾಗಿರೋದ್ರಿಂದ ಎಲ್ಲರನ್ನು ಒಟ್ಟಿಗೆ ಸನ್ಮಾನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗೆ 9 ಮಂದಿಯನ್ನು ನಾವಿಗೆ ಸನ್ಮಾನ ಮಾಡಿದ್ದೇವೆ. ಇನ್ನು ವಾರಗಳಲ್ಲಿ 9 ಮಂದಿ ಮುಂದಿನ ಹಂತದಲ್ಲಿ ಸನ್ಮಾನಿತರಾಗಿದ್ದಾರೆ. ನಿತಿನ್, ಅಕ್ಷಯ್, ಮೊಹಮ್ಮದ್ ಮುಫೀದ್, ದೀಕ್ಷಿತ್, ಮೊಹಮ್ಮದ್ ಫಾಜಿಲ್, ಮೊಹಮ್ಮದ್ ಸ್ವಾಲಿ, ತೇಜಸ್. ನಾನು ಓದಿ ಹೇಳಿದರೆ ಅವಳಲ್ಲಿ ಬರೆದುಕೊಳ್ಬೇಕು. ಸುಮನ್, ಹರೀಶ್, ನಿತಿನ್, ಅಕ್ಷಯ್, ಮೊಹಮ್ಮದ್ ಮುಫೀದ್, ದೀಕ್ಷಿತ್, ಮೊಹಮ್ಮದ್ ಫಾಜಿಲ್, ಮೊಹಮ್ಮದ್ ಸ್ವಾಲಿ, ತೇಜಸ್. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿ ಇವರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸುಮನ್ ತಾಲೂಕು ಮಟ್ಟದ ಕಬಡ್ಡಿಯಲ್ಲಿ
ದೀಕ್ಷಿತ್ ತಾಲೂಕು ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ. ಮಹಮ್ಮದ್ ಫಾಜಿಲ್ ತಾಲೂಕು ಮಟ್ಟದ ಖೋಖೋದಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದ ಖೋದಲ್ಲಿ ಚತುರ್ಥ ಸ್ಥಾನ. ಮಹಮ್ಮದ್ ಫಾಜಿಲ್ ತಾಲೂಕು ಮಟ್ಟದ ಖೋದಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದ ಖೋದಲ್ಲಿ ಚತುರ್ಥ ಸ್ಥಾನ. ತೇಜಸ್ ತಾಲೂಕು ಮಟ್ಟದ ಖೋದಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದ ಖೋದಲ್ಲಿ ಚತುರ್ಥ ಸ್ಥಾನವನ್ನು ಗಳಿಸಿಕೊಂಡಿದ್ದಾನೆ. ಪ್ರಥಮ PUC ಇವನು ಮುಂದಿನ ವರ್ಷದ ನಮ್ಮ ಭವಿಷ್ಯದ ಖೋಖೋ ಆಟಗಾರ. ಸನ್ಮಾನಿತರಾದ ಕ್ರೀಡಾಪಟುಗಳು ಅಭಿನಂದನೆಗಳು. ಈಗ ವಿದ್ಯಾರ್ಥಿನಿಯರು ನಿಕ್ಷಿತಾ, ಶ್ವೇತಾ, ನಿಶ್ಮಿತಾ, ಸುದೀಕ್ಷಾ, ನಿಖಿತಾ, ಶ್ರೇಯಾ, ಮನ್ವಿತಾ, ಪ್ರಣಮ್ಯ, ಸ್ವಪ್ನ, ಹೀನಾ ಕೌಸರ್, ಸುಪ್ರೀತಾ, ಸುದೀಕ್ಷಾ. ಎಲ್ಲ ಗಣ್ಯರು ಸೇರಿ ಇವರನ್ನು ಸನ್ಮಾನಿಸಬೇಕು ಎಂದು ಕೇಳಿಕೊಳ್ತೇನೆ. ನಿಕ್ಷಿತಾ ಇವಳು ಖೋಖೋದಲ್ಲಿ ತಾಲೂಕಿನಲ್ಲಿ ಪ್ರಥಮ, ಖೋಖೋದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಚತುರ್ಥ, ಕಬಡ್ಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ಸೆಮಿಫೈನಲ್ ಹಂತವನ್ನು ಪ್ರವೇಶಿಸಿದ್ದಾರೆ. ತಾಲೂಕು ಮಟ್ಟದ 4x400 ರಿಲೇಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಶ್ವೇತಾ ಇವಳು ಖೋಖೋದಲ್ಲಿ ತಾಲೂಕಿನಲ್ಲಿ ಪ್ರಥಮ, ಖೋಖೋದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಚತುರ್ಥ, ಮುಂದೆ ರಾಷ್ಟ್ರ ಮಟ್ಟದ ಖೋಖೋ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಸಂಸ್ಥೆಯ ಹೆಮ್ಮೆಯ ಕ್ರೀಡಾಪಟು ಇವಳು. ತಾಲೂಕು ಮಟ್ಟದ ರಿಲೇಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾಳೆ. ಹಾಗೆ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಕಬಡ್ಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ಸೆಮಿಫೈನಲ್ ಹಂತವನ್ನು ತಲುಪಿದ್ದಾರೆ. ನಿಶ್ಮಿತಾ ಇವಳು ಖೋಖೋದಲ್ಲಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ ಚತುರ್ಥ ಸ್ಥಾನ, ಕಬಡ್ಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ಸೆಮಿಫೈನಲ್ ಹಂತ, ತಾಲೂಕು ಮಟ್ಟದ 4x400 ರಿಲೇಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸುದೀಕ್ಷಾ ನಮ್ಮ ಕಾಲೇಜಿನ ಅತ್ಯಂತ ವೇಗದ ಓಟಗಾರ್ತಿ.
ಚಿನ್ನದ ಹುಡುಗಿ ಅಂತ ನಾವು ಹೇಳುವುದವರನ್ನು. ಇವಳು ಖೋಖೋದಲ್ಲಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ ಚತುರ್ಥ ಸ್ಥಾನ, ಕಬಡ್ಡಿಯಲ್ಲಿ ಸೆಮಿಫೈನಲ್ ಅಂತ, ಅಥ್ಲೆಟಿಕ್ಸ್ನಲ್ಲಿ ತಾಲೂಕು ಮಟ್ಟದಲ್ಲಿ 4x400 ರಿಲೇಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಅಥ್ಲೆಟಿಕ್ಸ್ನಲ್ಲಿ 3000 ಮೀಟರ್ ಓಟ ಪ್ರಥಮ, 1500 ಮೀಟರ್ ಓಟ ಪ್ರಥಮ, ಹಾಗೆ 400 ಮೀಟರ್ ಓಟದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂತ ಹೆಮ್ಮೆಯ ವಿದ್ಯಾರ್ಥಿ ನಿಖಿತಾ. ಇವಳು ಕಾಲೇಜಿನ ಕ್ರೀಡಾ ನಾಯಕಿ. ಖೋಖೋದಲ್ಲಿ ತಾಲೂಕು ಪ್ರಥಮ, ಖೋಖೋದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಚತುರ್ಥ, ಕಬಡ್ಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ಸೆಮಿಫೈನಲ್ ಹಂತ ಪ್ರವೇಶಿಸಿದ ಬಾಲಕಿ. ಹಾಗೆ ತಾಲೂಕು ಮಟ್ಟದ ಉದ್ದ ಜಿಗಿತದಲ್ಲಿ ದ್ವಿತೀಯ, ತ್ರಿವಿಧ ಜಿಗಿತದಲ್ಲಿ ಕೂಡ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಶ್ರೇಯಾ ತಾಲೂಕು ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ. ಕೆ ಮನ್ವಿತಾ ತಾಲೂಕು ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ, ತಾಲೂಕು ಮಟ್ಟದ ಕಬಡ್ಡಿಯಲ್ಲಿ ಸೆಮಿಫೈನಲ್ ಹಂತವನ್ನು ಪ್ರವೇಶಿಸಿದ್ದಾರೆ. ಪ್ರಣಮ್ಯ ತಾಲೂಕು ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಚತುರ್ಥ ಸ್ಥಾನ, ಕಬಡ್ಡಿಯಲ್ಲಿ ಸೆಮಿಫೈನಲ್ ಹಂತ ಪ್ರವೇಶಿಸಿದಂತಹ ಬಾಲಕಿಯರು. ಸ್ವಪ್ನ ಖೋಖೋದಲ್ಲಿ ತಾಲೂಕು ಮಟ್ಟ ಪ್ರಥಮ, ಹೀನಾ ಕೌಸರ್ ತಾಲೂಕು ಮಟ್ಟದ 100 ಮೀಟರ್ ಮತ್ತು 200 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದ ವೇಗದ ಓಟಗಾರ್ತಿ. ಖೋಖೋದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ, ಹಾಗೆ ಜಿಲ್ಲಾ ಮಟ್ಟದಲ್ಲಿ ಚತುರ್ಥ ಸ್ಥಾನವನ್ನು ಪಡೆದಿದ್ದಾಳೆ. ಸುಪ್ರೀತಾ ಖೋಖೋದಲ್ಲಿ ತಾಲೂಕು ಪ್ರಥಮ, ಜಿಲ್ಲಾ ಮಟ್ಟದಲ್ಲಿ ಚತುರ್ಥ, ಕಬಡ್ಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ಸೆಮಿಫೈನಲ್ ಹಂತ. ಸುದೀಶ ತಾಲೂಕು ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇದೀಗ ರಾಜ್ಯ ಮಟ್ಟದ ಕ್ರೀಡಾ ಸಾಧಕರಿಗೆ ವಿಶೇಷವಾದಂತಹ ಸನ್ಮಾನ. ಕ್ರೀಡಾ ಕ್ಷೇತ್ರದಲ್ಲಿ 2024-25 ಈ ವರ್ಷ ಸುವರ್ಣಾಕ್ಷರಗಳಲ್ಲಿ ಬರೆದಿರಬೇಕಾದಂತಹ ವರ್ಷ. ನಮ್ಮ ಈರುವರು ಕ್ರೀಡಾಪಟುಗಳು ಖೋಖೋ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಆ ಹೆಮ್ಮೆಯ ಕ್ರೀಡಾಮಣಿಗಳು ಕಿಶನ್ ಕುಮಾರ್ ಮತ್ತು ಶ್ವೇತಾ. ಇವರಿರುವರು ಕೂಡ ವೇದಿಕೆಗೆ ಬಂದು ನಮ್ಮ ವಿಶೇಷ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಿಶನ್ ಕುಮಾರ್ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದು, ರಾಮನಗರದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಖೋಖೋ ಸ್ಪರ್ಧೆಯಲ್ಲಿ ಆಳ್ವಾಸ್ ತಂಡದೊಂದಿಗೆ ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿರುತ್ತಾನೆ. ಆರಂಭದಲ್ಲಿ ದಕ್ಷಿಣ ಬೆಂಗಳೂರು ತಂಡವನ್ನು ಗೆದ್ದು ಕ್ವಾರ್ಟರ್ ಫೈನಲ್ನಲ್ಲಿ ಯಾದಗಿರಿ ಜಿಲ್ಲಾ ತಂಡವನ್ನು ಸೋಲಿಸಿ ಫೈನಲ್ನಲ್ಲಿ ಹಾಸನವನ್ನು ಕೂಡ ಸೋಲಿಸಿ ದಾವಣಗೆರೆ ತಂಡದೊಂದಿಗೆ ಫೈನಲ್ನಲ್ಲಿ ಸೆಣಸಾಡಿ ದ್ವಿತೀಯ ಸ್ಥಾನವನ್ನು ಬೆಳ್ಳಿ ಪದಕದೊಂದಿಗೆ ಒಪ್ಪಿಕೊಂಡು ಪ್ರಶಸ್ತಿ ಪತ್ರವನ್ನು
ಸ್ವೀಕರಿಸಿ ಬಂದಂತಹ ನಮ್ಮ ಸಂಸ್ಥೆಯ ಅತ್ಯಂತ ಹೆಮ್ಮೆಯ ಕ್ರೀಡಾಮಣಿ ಇವರನ್ನು ಸನ್ಮಾನಿಸುವುದಕ್ಕೆ ನಾನೆಲ್ಲ ಅತ್ಯಂತ ಸಂತಸ ಪಡ್ತಾ ಇದ್ದೇನೆ. ಎಲ್ಲ ಗಣ್ಯರು ಸೇರಿ ಅವರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಕ್ರೀಡಾಪಟು ಶ್ವೇತಾ ದ್ವಿತೀಯ PUC ಕಲಾ ವಿಭಾಗದಲ್ಲಿ ಇವಳು ಕೂಡ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಬಾಲಕಿಯರ ವಿಭಾಗದಿಂದ ಖೋಖೋಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತಹ ಬಾಲಕಿ. ಬೆಂಗಳೂರಿನ ರಾಮನಗರದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾಳೆ. ಆರಂಭದಲ್ಲಿ ಮಂಡ್ಯ ಜಿಲ್ಲಾ ಖೋಖೋ ತಂಡವನ್ನು ಸೋಲಿಸಿದ್ದರು. ಮೈಸೂರು ತಂಡದೊಂದಿಗೆ ಸೆಣಸಾಡಿ ಕೊನೆಗೆ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು. ಆಳ್ವಾಸ್ ಕಾಲೇಜಿನ ಬಾಲಕಿಯರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದು ನಮ್ಮ ಸಂಸ್ಥೆಗೆ ಅತ್ಯಂತ ಹೆಮ್ಮೆಯ ವಿಚಾರ. ಇದು ನಾ ಭೂತು ಅಂತ ಹೇಳಿಕ್ಕೆ ನಾನು ಬಹಳ ಸಂತಸ ಪಡ್ತೇನೆ. ಯಾಕಂದ್ರೆ ಇದುವರೆಗೆ ಇಂಥ ಅವಕಾಶ ಆಗಲಿಲ್ಲ. ನಾ ಭವಿಷ್ಯತೆಯಿಂದ ಹೇಳೋದಿಲ್ಲ, ಯಾಕಂದ್ರೆ ಸಂಸ್ಥೆಯಲ್ಲಿ ಮುಂದೆ ಇಂಥ ಅವಕಾಶಗಳು ಸಾಕಾರ ಬರಲಿ ಅಂತ ಹಾರೈಸ್ತಾ ಇದ್ದೇನೆ. ಈವರೆಗೂ ಕೂಡ ಮುಂದಿನ ಕ್ರೀಡಾ ಸಾಧನೆಗೆ ಈ ವೇದಿಕೆ ಸ್ಫೂರ್ತಿಯಾಗಲಿ ಅಂತ ಹಾರೈಸ್ತಾ ಸಂಸ್ಥೆಯ ಕೀರ್ತಿಯನ್ನು ಎತ್ತರಿಸಿದ ಹೆತ್ತವರಿಗೆ ಸಂತಸ ತಂದ ಪ್ರಾಂಶುಪಾಲರ ಸೇವಾವಧಿಯ ಈ ಕೊನೆಯ ವರ್ಷದ ವಾರ್ಷಿಕೋತ್ಸವದಲ್ಲಿ ಅವರಿಗೆ ಹೆಮ್ಮೆಯ ಗರಿ ಮೂಡಿಸುವಂತೆ ಮಾಡಿದಂತಹ ಕ್ರೀಡಾ ಮಾರ್ಗದರ್ಶಿಯಾದ ನನಗೂ ಅಭಿಮಾನ ಮೂಡುವಂತೆ ಮಾಡಿದ ನಿಮಗೆ ಉತ್ತರೋತ್ತರ ಯಶಸ್ಸನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಹಾರೈಸ್ತಾ ಇದ್ದೇನೆ. ಭವಿಷ್ಯ ಉಜ್ವಲವಾಗಿ. ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಮೊದಲಿನಿಂದಲೂ ಕ್ರೀಡೆಗೆ ಬೆಂಬಲ ನೀಡಲು ದೈಹಿಕ ಉಪನ್ಯಾಸಕರ ಹುದ್ದೆ ಇಲ್ಲವೆಂದ ಮೇಲೆ ವ್ಯಕ್ತಿ ಎಲ್ಲಿಂದ ಬರಬೇಕು. ಆದರೆ ಈ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಕ್ರೀಡೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ನನಗೆ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಂತವರು ಶ್ರೀಯುತ ಅಜಿತ್ ಇವರು. ಕಬಡ್ಡಿಯಲ್ಲಿ ತಾಲೂಕಿನಲ್ಲಿ ದ್ವಿತೀಯ ಸ್ಥಾನ, ಖೋಖೋದಲ್ಲಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನ, ಜಿಲ್ಲೆಯಲ್ಲಿ ಚತುರ್ಥ ಸ್ಥಾನ, ರಾಜ್ಯದಲ್ಲಿ ಇಬ್ಬರು ಭಾಗವಹಿಸುವಂತಹ ಅವಕಾಶ, ಹೀಗೆ ಸಾಲು ಅವಕಾಶಗಳು ಲಭ್ಯವಾಗಬೇಕಾದರೆ ಇವರ ಮಾರ್ಗದರ್ಶನ ಅತ್ಯಂತ ಪ್ರಮುಖವಾಗಿತ್ತು. ಕಾಲೇಜಿನಲ್ಲಿ ತರಬೇತಿ ನೀಡುವುದರ ಜೊತೆಗೆ ಸ್ಪರ್ಧೆ ನಡೆಯುವುದರಿಗೂ ತನ್ನ ಕೆಲಸಕ್ಕೆ ಬಿಡುವು ಮಾಡಿಕೊಂಡು ಬಂದು ಮಕ್ಕಳಿಗೆ ಪ್ರೇರಣೆ ಕೊಡುವಂತಹ ಇವರ ಬಗೆಯೇ ಬಹಳ ವಿಶಿಷ್ಟವಾದದ್ದು. ಅದನ್ನು ಕಣ್ಣಾರೆ ಕಂಡಂತಹ ನಾನು ಅದನ್ನು ಮಾತಿನಲ್ಲಿ ವರ್ಣಿಸಲಾರೆ, ಆದರೆ ಅವರ ಬೆಂಬಲವನ್ನು ಈ ಸಂಸ್ಥೆ ಯಾವತ್ತಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಯಸ್ತೇನೆ. ವೃತ್ತಿಯಲ್ಲಿ ಹಿಟಾಚಿ ಡ್ರೈವರ್ ಆಗಿರುವ ಇವರು ಕ್ರೀಡೆಯಲ್ಲಿ ಬಹಳ ಆಸಕ್ತರು. ವಿವಿಧ ಮಟ್ಟಗಳಲ್ಲಿ ಯುವಕ ಮಂಡಲಗಳು ನಡೆಸುವಂತಹ ಸ್ಪರ್ಧೆಗಳಲ್ಲಿ ಸ್ವತಃ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆಯುತ್ತಿದ್ದಾರೆ. ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ಮಕ್ಕಳ ಬಗೆಗಿನ ಕಾಳಜಿಯಿಂದ ನಮ್ಮ ಬಾಲಕಿಯರಿಗೆ ಅತ್ಯುತ್ತಮ ತರಬೇತಿ ನೀಡಿ ಸಾಧನೆಗೆ ಶ್ರಮಿಸಿದ ಶ್ರೀಯುತ ಅಜಿತ್ ಅವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ವೇದಿಕೆಯಲ್ಲಿ ಇವರನ್ನು ಸನ್ಮಾನಿಸಲು ಬಹಳ ಸಂತಸ ಪಡುತ್ತೇನೆ. ಇನ್ನು ಮುಂದೆಯೂ ನಿಮ್ಮ ಸಹಾಯ ಸಹಕಾರವನ್ನು ನಾವು ಯಾಚಿಸುತ್ತಿದ್ದೇವೆ. ಮಗುದೊಮ್ಮೆ ನಿಮಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೀಗ ರೇಂಜರ್ಸ್ ಸಾಧಕರಿಗೆ ಸನ್ಮಾನ, ಭಾರತ್ ಸ್ಕೌಟ್ಸ್ ಮತ್ತು ಸನ್ಮಾನ ಬಹುಮಾನ ವಿತರಣೆ.
ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಮಟ್ಟದ ಸಂಸ್ಥೆಯ ನಿರ್ದೇಶನದಂತೆ ಬೆಳ್ತಂಗಡಿ ಸ್ಥಳೀಯ ಸಂಸ್ಥೆ ರೇಂಜರ್ಸ್ ವಿದ್ಯಾರ್ಥಿನಿಯರಿಗೆ ನಡೆಸಿದಂತಹ ಜನಪದ ಗೀತಗಾಯನ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನ ರೇಂಜರ್ಸ್ ವಿದ್ಯಾರ್ಥಿನಿಯರು ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ಸಂಸ್ಥೆಗೆ ಕೀರ್ತಿ ತಂದಿರ್ತಾರೆ. ಶ್ವೇತಾ, ನಿಕ್ಷಿತಾ, ನಿಶ್ಮಿತಾ, ವೀಕ್ಷಿತಾ, ನಿಖಿತಾ ಮತ್ತು ಕೆ ಮನ್ವಿತಾ ಇವರ ಮುಂದಿನ ಸಾಧನೆಗೆ ಶುಭ ಹಾರೈಕೆಗಳನ್ನು ಅರ್ಪಿಸ್ತಾ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯನ್ನು ಉದ್ಘಾಟಕರಾದಂತಹ ಶ್ರೀಯುತ ಮುರಳೀಧರ ಬಲಿಪ ಇವರನ್ನು ಪಡಿಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಬೆಳ್ತಂಗಡಿ ಸ್ಥಳೀಯ ಮಟ್ಟದಲ್ಲಿ ನಡೆದಂತಹ ಈ ಸ್ಪರ್ಧೆಯಲ್ಲಿ ನಮ್ಮ ಬಾಲಕಿಯರ ರೇಂಜರ್ಸ್ ತಂಡ ದ್ವಿತೀಯ ಸ್ಥಾನ ಗಳಿಸಿತು. ವಾಣಿ ಪದವಿ ಪೂರ್ವ ಕಾಲೇಜಿನ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿತು. ಆ ತಂಡ ವಾಣಿ ಕಾಲೇಜಿನ ತಂಡ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಕೊನೆಗೆ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡೆದಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡುತ್ತೇನೆ. ರೇಂಜರ್ಸ್ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನ ವಾಣಿ ಕಾಲೇಜು ಪ್ರಥಮ ಸ್ಥಾನವನ್ನು ಪಡೆದಿದೆ. ಆ ತಂಡದೊಂದಿಗೆ ನಮ್ಮ ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿತು. ಎಲ್ಲ ಮಕ್ಕಳಿಗೆ ಶುಭ ಹಾರೈಕೆಗಳು, ಮುಂದಿನ ಸಾಧನೆಗೆ ಶುಭಾಶಯ. ಅವಕಾಶ ಕಲ್ಪನೆ. ಇದೀಗ ವೇದಿಕೆಯಿಂದ ನಮ್ಮ ಉದ್ಘಾಟಕರನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ನಮ್ಮ ವಿನಂತಿಯ ಮೇರೆಗೆ ಇದುವರೆಗೆ ನಿಂತಂತಹವರಿಗೆ ನಾನು ಪೂರಕವಾದಂತಹ ವಂದನೆಗಳನ್ನು ಅರ್ಪಿಸ್ತೇನೆ. ಇದೀಗ ಅವರಿಗೆ ಗೌರವ ಕಾಣಿಕೆಯನ್ನು ಮಾನ್ಯ ಪ್ರಾಂಶುಪಾಲರು ಕೊಡಬೇಕು ಅಂತ ಹೇಳಿ ಕೇಳಿಕೊಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ನೆನಪಿನ ದ್ಯೋತಕವಾಗಿ ನೆನಪಿನ ಕಾಣಿಕೆ ಸಮರ್ಪಣೆ. ಶ್ರೀಯುತರಿಗೆ ಮಗುದೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಹಿತಾಕಾಂಕ್ಷಿಯಾಗಿರುವಂತಹ ಶ್ರೀಯುತ ಶ್ಯಾಮ್ ಸುಂದರ್ ಅವರು ಕೂಡ ಕಾರ್ಯಬಾಹುಳ್ಯದಿಂದ ತೆರಳುತ್ತಾ ಇದ್ದಾರೆ. ಅವರಿಗೂ ಕೂಡ ಗೌರವ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ಪ್ರಾಂಶುಪಾಲರಲ್ಲಿ ವಿನಂತಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಸಮಾರಂಭದ ಮುಖ್ಯ ಅತಿಥಿಯಾದ ಶ್ರೀಯುತ ಮುನಿರಾಜ ಅಜಯ್ ಅವರು ನಮ್ಮ ಸಮಾರಂಭವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪ್ರಥಮವಾಗಿ ಶಾರದಾ ಮಾತೆಗೆ ವಂದಿಸುತ್ತಾ ಗ್ರಾಮದ ಎಲ್ಲ ದೇವತೆಗಳನ್ನು ನೆನೆಸುತ್ತಾ ಈ ಒಂದು ಬಹಳ ಸಂತೋಷದ ಸಂಭ್ರಮದ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ಉದ್ಘಾಟಕರೇ, ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಸಂಸ್ಥೆಯ ಪ್ರಿನ್ಸಿಪಾಲ್ರೇ ಹಾಗೂ ಶಿಕ್ಷಕ ವೃಂದದವರೇ, ಭಾರತ ದೇಶದ ಮುಂದಿನ ಭವಿಷ್ಯದ ರತ್ನಗಳಾದಂತಹ ನಮ್ಮ
ಈ ಶಾಲಾ ವಿದ್ಯಾರ್ಥಿಗಳೇ ಹಾಗೂ ಹೆತ್ತವರೇ, ಈಗಾಗಲೇ ಸಮಯ ಮೀರಿದೆ. ಆದರೂ ಒಂದು ಧೈರ್ಯ ಉಂಟು, ಬಹುಶಃ ಸಾಂಸ್ಕೃತಿಕ ಕಾರ್ಯಕ್ರಮ ಮಧ್ಯಾಹ್ನ ನಂತರ ಅಂತ ನಾನು ಆಮಂತ್ರಣದಲ್ಲಿ ನೋಡಿದೆ. ಆದ ಕಾರಣ ಬಹುಶಃ ಮಕ್ಕಳು ಹೆಚ್ಚು ಬೇಸರ ಪಡಲಿಕ್ಕಿಲ್ಲ. ಇಲ್ಲದಿದ್ದರೆ ನಮ್ಮ ಕಾರ್ಯಕ್ರಮ ಇನ್ನು ಆರಂಭ ಆಗಬೇಕು, ಇವ್ರದ್ದು ಎಷ್ಟೊತ್ತು ಭಾಷಣಗಳು ಮುಗಿತದಪ್ಪ ಎಂಬ ಒಂದು ಹೆದರಿಕೆ ಇರ್ತದೆ. ಅಂದರೆ ನಾವು ಅಲ್ಲಿ ಕೂತಾಗ ಹೇಳ್ತಾ ಇದ್ದೇವೆ ಇದನ್ನು ಏಪ ಮುಖೀಡಪ್ಪ ಅಂತೇಳಿ. ಅದೊಂದು ಬಹಳ ಸಂತೋಷದ ವಿಷಯ, ಬಹಳ ಸಂತೋಷ. ಇವತ್ತಿನ ಈ ವೇದಿಕೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಬಹಳಷ್ಟು ಪ್ರಶಸ್ತಿಯನ್ನು ರಾಜ್ಯ ಮಟ್ಟಕ್ಕೆ ಕೊಂಡೋಗಿದೆ ಅಂತ ಹೇಳಿದರೆ ಇದು ನಮ್ಮ ಊರಿಗೆ, ನಮ್ಮ ಶಾಲೆಗೆ ಒಂದು ದೊಡ್ಡ ಒಂದು ಕೀರ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದಕ್ಕೆ ಶ್ರಮಿಸಿದ ಎಲ್ಲ ಶಿಕ್ಷಕರನ್ನು, ವಿದ್ಯಾರ್ಥಿಗಳಿಗೆ ಗ್ರಾಮಸ್ಥರ ಪರವಾಗಿ ನಾನು ವೈಯಕ್ತಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನಾವೊಂದು ಬೀಜ ಹಾಕಿ ಒಂದು ಗಿಡವನ್ನು ನೆಟ್ಟರೆ ಆ ಗಿಡ ಉತ್ತಮವಾಗಿ ಫಸಲು ಕೊಟ್ಟರೆ ಆ ಬೀಜ ಹಾಕಿದವರಿಗೆ ಬಹಳ ಸಂತೋಷ ಆಗ್ತದೆ. ಅದಕ್ಕೆ ಫಸಲು ಕೊಡದಿದ್ದರೆ ಬಹಳಷ್ಟು ಬೇಸರ ಆಗ್ತದೆ. ಈ ಮಾತು ಹೇಳಲಿಕ್ಕೆ ಕಾರಣ ಬಹುಶಃ 17 ವರ್ಷದ ಹಿಂದೆ ಈ ಕಾಲೇಜಿನ ಬೀಜ ಹಾಕಿದವರು ನಾವು. ಅದು ಇವತ್ತು ಬೆಳೆದು ಇವತ್ತು ಉತ್ತಮ ಫಸಲು ಕೊಡ್ತಂತ ಹೇಳಿದರೆ ಬಹುಶಃ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಆ ಕಾರಣದಿಂದ ನಾನು ನಿಮಗೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳು ಹೇಳ್ತಾ ಇದ್ದೇನೆ. ಬಹುಶಃ ನಾನು ಇತ್ತೀಚೆಗೆ ಒಂದು ಕಡೆ ಒಂದು ಮಾತು ಕೇಳಿದೆ. ಈಗಿನ ಕಾಲದಲ್ಲಿ ಉತ್ತಮ ಡಾಕ್ಟರ್ ಸಿಗ್ತಾರಂತೆ, ಉತ್ತಮ ಇಂಜಿನಿಯರ್ ಸಿಗ್ತಾರಂತೆ, ಬಹಳ ಉತ್ತಮ ವಕೀಲರು ಸಿಗ್ತಾರಂತೆ. ಆದರೆ ಉತ್ತಮ ಶಿಕ್ಷಕರು ಸಿಗುವುದು ಬಹಳ ವಿರಳ ಅಂತೆ. ಇದು ಹೇಳಲಿಕ್ಕೆ ಕಾರಣ ಇದೆ. ಆ ದೃಷ್ಟಿಯಲ್ಲಿ ನೋಡಿದರೆ ನಮ್ಮ ಶಾಲಾ ಈ ಕಾಲೇಜಿನ ಶಿಕ್ಷಕರು ಬಹಳ ಉತ್ತಮವಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಕಾರಣ ಇಷ್ಟೇ, ಕೇವಲ ನನ್ನನ್ನು ವೇದಿಕೆಗೆ ಕರೆದಿದ್ದಾರೆ ಅಥವಾ ಅವರ ಮುಖಸ್ತುತಿಗೆ ಹೇಳುವುದಲ್ಲ. ಸರ್ಕಾರಿ ಶಾಲೆ ಇದೆ, ಯಾವುದೇ ಕೆಲವು ಸೌಕರ್ಯಗಳು ಬಹಳಷ್ಟು ಕಡಿಮೆ ಇದ್ದಂಥ ಸಂದರ್ಭ. ಕಳೆದ ಬಹುಶಃ 1-2 ವರ್ಷದ ಹಿಂದೆ ನಮ್ಮ ಶಾಸಕರ ಪ್ರಯತ್ನದಲ್ಲಿ ಇದೊಂದು ಹಾಲ್ ಆದರೆ ಇತ್ತು. ಅದು ಮೊದಲು ಕೆಳಗಿನ ಅಂತಸ್ತಿನಲ್ಲಿ ಕನಿಷ್ಠ ಪಕ್ಷ ಒಂದು 15 ವರ್ಷ ಇಲ್ಲಿಯ ಎಲ್ಲ ಶಿಕ್ಷಕರು ಮಕ್ಕಳು ಸಾಕಷ್ಟು ಕಷ್ಟಪಡ್ತಿದ್ದರು. ಇಲ್ಲಿಗೆ ಬರುವ ವಿದ್ಯಾರ್ಥಿಗಳು 35% 50%ವರೆಗೆ ಮಾರ್ಕ್ ತೆಗೆದ ವಿದ್ಯಾರ್ಥಿಗಳು ಮಾತ್ರ ಬರುವುದು. ಆಗ ಸರ್ ಹೇಳಿದರು 500 ಮಾರ್ಕ್ ತೆಗೆದವರು ಇರ್ಬೋದು, ಬಹುಶಃ 500 ಮಾರ್ಕ್ ತೆಗೆದವರು ಕಾಲೇಜಿನಲ್ಲಿ ಇಲ್ಲ. ಅದು ಕೂಡ ಗ್ರಾಮೀಣ ಪ್ರದೇಶದ ಹಳ್ಳಿಯ ಹುಡುಗರು. ಇಂತಹ ವಿದ್ಯಾರ್ಥಿಗಳನ್ನು ಈ ಶಾಲೆಯಲ್ಲಿ 95%ಕ್ಕಿಂತಲೂ ಮೇಲೂ ಒಂದು ಫಲಿತಾಂಶ ಬರಬೇಕಾದ್ರೆ ಇಲ್ಲಿ ಉಪನ್ಯಾಸಕರ ಶ್ರಮ. ಅದಕ್ಕೆ ನಾನು ಹೇಳಿದ ಉತ್ತಮ ಶಿಕ್ಷಕರು ನಮ್ಮ ಈ ಕಾಲೇಜಿನಲ್ಲಿದ್ದ ಕಾರಣ ಇವತ್ತು ಸರ್ಕಾರಿ ಶಾಲೆ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ 95% ಫಲಿತಾಂಶ ಬಂದಿದೆ. ನಮಗೆಲ್ಲರಿಗೂ ಬಹಳ ಹೆಮ್ಮೆ. ಅದಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ನನ್ನ ಒಂದು ಬೇಡಿಕೆ, ನೀವೆಲ್ಲ ಎದ್ದು ನಿಂತು ಇಲ್ಲಿಯ ಶಿಕ್ಷಕರಿಗೆ ಚಪ್ಪಾಳೆ ತಟ್ಟಿ ಅವರನ್ನು ಗೌರವಿಸಬೇಕು ಅಂತ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಯಾಕೆಂದರೆ 95% ಕಳೆದ 17 ವರ್ಷದಿಂದ ಕೂಡ ಬರ್ತಾ ಇದೆ 90ರಿಂದ. ಯಾಕೆಂದರೆ ಅವರ ಶ್ರಮ ಅಷ್ಟಿಷ್ಟಲ್ಲ. ಆಗಲೇ ವರದಿಯಲ್ಲಿ ಹೇಳಿದ್ದಾರೆ, ಹಲವಾರು ಕೊರತೆಗಳನ್ನು ಹೇಳಿದ್ದಾರೆ. ಈ ಕೊರತೆಗಳ ಎಡೆಯಲ್ಲಿ ಈ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮದ ಶಾಲೆಯ ಇಷ್ಟೊಂದು ಮೇಲ್ಮಟ್ಟಕ್ಕೆ ಹೋಗಿದೆ ಅಂದರೆ ನಮ್ಮ ಊರಿಗೂ ಇಲ್ಲಿ ಇದ್ದವರಿಗೆ ಬಹಳ ಒಂದು ಸಂತೋಷದ ವಿಷಯ. ಇನ್ನು ನೀವೆಲ್ಲ ಕಲಿತು ಹೋಗ್ತೀರಿ, ಹಳೆ ವಿದ್ಯಾರ್ಥಿಗಳಾಗುತ್ತೀರಿ. ನಿಮಗೆಂದು ನನ್ನ
ಕೋರಿಕೆ, ನೀವು ಕಲಿತಂತಹ ಈ ವಿದ್ಯಾಸಂಸ್ಥೆಯನ್ನು ಯಾವತ್ತೂ ಮರಿಬಾರದು. ಯಾಕೆಂದರೆ ಇದು ಸರ್ಕಾರಿ ಶಾಲೆ, ಆರ್ಥಿಕ ಶಕ್ತಿ ಈ ಶಾಲೆಗಳಿಗೆ ಇಲ್ಲ. ಪ್ರೈವೇಟ್ ಶಾಲೆಗಳಿಗೆ ಆದರೆ ಬೇಕಾದಷ್ಟು ಡೊನೇಷನ್ ಕೊಟ್ಟು ಆ ಮನೆಯ ಹೆತ್ತವರು ಆ ಶಾಲೆಯ ಅಭಿವೃದ್ಧಿಗೆ ಸಹಕಾರ ಮಾಡ್ತಾರೆ. ಸರ್ಕಾರಿ ಶಾಲೆಗಾದರೆ ಒಂದು 500 ರೂಪಾಯಿ ಕೇಳಿದರೆ ಮನೆಯವರು ಹೇಳ್ತಾರೆ, ಹೌದಾನೆ ಗೌರ್ಮೆಂಟ್ ದುಡ್ಡಿದ್ದ ದಯ ಕೊಡುತ್ತೆ. ಆದರೂ ನೀವೆಲ್ಲ ಹಳೆ ವಿದ್ಯಾರ್ಥಿಗಳು, ಮುಂದೆ ಈ ವರ್ಷ ಸೆಕೆಂಡ್ PUC ಆದವರು, ನಾನು ಕಲಿತ ಶಾಲೆ ಅಂತ ಹೇಳಿ ಅಭಿಮಾನದಿಂದ ನಿಮಗೆಂದು ಜ್ಞಾನ ಕೊಟ್ಟು ಜೀವನದಲ್ಲಿ ಬದುಕುವ ಒಂದು ದಾರಿ ಹುಟ್ಟಿಸಿದಂತಹ ಸಂಸ್ಥೆ ಅಂತ ಹೇಳಿ ನೀವು ಮುಂದಿನ ದಿನದಲ್ಲಿ ಈ ಶಾಲೆಯ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಕಿಂಚಿತ್ತಾದರೂ ತನು ಮನು ಧನಗಳಿಂದ ಸಹಾಯ ಮಾಡುವಂಥ ಜವಾಬ್ದಾರಿ ಕರ್ತವ್ಯ ನಿಮ್ಮಲ್ಲಿದೆ. ದಯವಿಟ್ಟು ಇದನ್ನು ಯಾರು ಮರಿಬೇಡಿ. ಯಾಕೆಂದರೆ ಇನ್ನು ನಿಮ್ಮ ಮಕ್ಕಳು ಕೆಲವು ಶಾಲೆಗೆ ಇದೇ ಕಾಲೇಜಿಗೆ ಬರ್ತಾರೆ, ಅಥವಾ ನಿಮ್ಮ ತಮ್ಮಂದಿರು ಬರ್ತಾರೆ, ಅವರಿಗೂ ಕೂಡ ಉತ್ತಮವಾದ ಒಂದು ಶಿಕ್ಷಣ ಸಿಗಬೇಕಾದರೆ ಆ ಶಿಕ್ಷಣ ಸಂಸ್ಥೆ ಕೂಡ ಬಹಳ ಉತ್ತಮ ಬೆಳಿಬೇಕು. ಆ ದೃಷ್ಟಿಯಲ್ಲಿ ತಾವೆಲ್ಲ ಹಳೆ ವಿದ್ಯಾರ್ಥಿಗಳು ಸಾಕಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪ್ರತಿಭೆಗಳು, ಸಾಕಷ್ಟು ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಟ್ಟಿದೆ. ಅದು ಗ್ರಾಮೀಣ ಪ್ರದೇಶದ ಹಳ್ಳಿಯ ಶಾಲೆಯ ಮಕ್ಕಳಲ್ಲಿ ಇದ್ದಷ್ಟು ಪ್ರತಿಭೆ ನಿಮ್ಮ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಇಲ್ಲ. ಇದಕ್ಕೆ ಉದಾಹರಣೆ ನೀವೆಲ್ಲ ನೋಡಿರ್ಬೋದು, ಟಿವಿಯಲ್ಲಿ ಹನುಮಂತ ಅಂತ ಒಬ್ಬ ಇದ್ದಾನೆ, ಗೊತ್ತಲ್ಲ? ಹೌದು ಅಂತ ಹೇಳ್ತಾರೆ, ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಅಂತ ಕಾಣ್ತಾರೆ. ಅವನು ನೋಡಿ ಕುರಿ ಕಾಯುವ ಹುಡುಗ, ಅವನ ಇವತ್ತು ಸ್ಥಾನಮಾನ ಕೇವಲ ಒಂದು ಸರಿಗಮ ಪದದ ಪ್ರತಿಭೆಯಿಂದಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಾ ಇದೆ. ಮೊನ್ನೆಂದು ವಾಟ್ಸಪ್ಪಲ್ಲಿ ನೋಡಿದೆ ನಾನು, ಇವತ್ತು 2 ಕೋಟಿಯ ವ್ಯವಹಾರ ಅಥವಾ 2 ಕೋಟಿಯ ಒಬ್ಬ ಅವನು ಆರ್ಥಿಕ ಶಕ್ತಿಯನ್ನು ಹೊಂದಿದಂಥ ವ್ಯಕ್ತಿ ಅಂತೆ. ಅಂದರೆ ಒಂದು ಪ್ರತಿಭೆಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ಸಾಕಷ್ಟು ಈಗ ಕೇವಲ ಕೆಲಸಕ್ಕಾಗಿ ಮಾತ್ರ ಕೆಲವು ವಿದ್ಯೆ ಕಲಿಯುವುದುಂಟು. ನನಗೆ ಕೆಲಸ ಸಿಗಬೇಕು ಅಂತೇಳಿ. ಕೆಲಸ ಮುಖ್ಯ ಅಲ್ಲ, ಜ್ಞಾನ ಮುಖ್ಯ. ಇವತ್ತು ಉತ್ತಮ ಜ್ಞಾನ ಇದ್ದರೆ ಯಾವ ರೀತಿಯಲ್ಲಿ ಆದರೂ ಬದುಕಬಹುದು, ಎಷ್ಟೋ ಸಂಪಾದನೆ ಮಾಡ್ಬೋದು. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ, ತಾವು ಕೂಡ ತಿಳ್ಕೊಂಡಿದ್ದೀರಿ. ಆದ ಕಾರಣ ನೀವು ಕೇವಲ ಉದ್ಯೋಗದ ಬಗ್ಗೆ ಮಾತ್ರ ನಿರೀಕ್ಷೆ ಇಟ್ಟು ವಿದ್ಯಾಭ್ಯಾಸ ಮಾಡುವುದಲ್ಲ, ಬದುಕಿನ ಹಾಗೆ ಸುಗಮವಾಗಲಿಕ್ಕೆ ವಿದ್ಯಾಭ್ಯಾಸ ಅಂತ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ತಾವು ವಿದ್ಯೆ ಕಲಿಬೇಕು. ಯಾಕಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಇನ್ನಷ್ಟು ಉದ್ಯೋಗ ಕಡಿಮೆ ಆಗ್ತಾ ಹೋಗ್ತದೆ, ವಿದ್ಯಾವಂತರು ಜಾಸ್ತಿ ಆಗ್ತಾ ಹೋಗ್ತಾರೆ. ಕಾರಣ ಇಷ್ಟೇ, ಈಗಲೇ ತಂತ್ರಜ್ಞಾನ ಬಂದ ನಂತರ ಸ್ವಲ್ಪ ಉದ್ಯೋಗ ಕಡಿಮೆ ಆಗಿದೆ. ಮುಂದೆ ನಾವು ಸಾಯ್ಬೋದು. ಆ ಸಂದರ್ಭದಲ್ಲಿ ರೋಬೋಟೋ ಬರ್ತದೆ, ಮನುಷ್ಯನೇ ಇಲ್ಲ, ಎಲ್ಲ ಈಗಲೇ ಕೆಲವು ಕಡೆ ನಿಂತು ಅದು ಕೂಡ ಬಂದರೆ ಬಹುಶಃ ಉದ್ಯೋಗ ಇನ್ನಷ್ಟು ಕಡಿಮೆ ಆಗ್ತದೆ. ಅದಕ್ಕೆ ಯೋಚನೆ ಮಾಡಿ ಉದ್ಯೋಗದ ಒಂದೇ ಒಂದು ಆಸೆ ಇಟ್ಟುಕೊಳ್ಬೇಡಿ, ಕೇವಲ ಬದುಕುವ ದಾರಿಯನ್ನು ನೋಡಲಿಕ್ಕೆ ತಾವು ಪ್ರಯತ್ನಿಸಬೇಕು. ಅದಕ್ಕಾಗಿ ನಾವು ಶಿಕ್ಷಣವನ್ನು ಪಡಿಬೇಕು, ಅದಕ್ಕಾಗಿ ನಾವು ಶಿಕ್ಷಣ ಪಡೆಯುವುದು ಅಂತ ಹೇಳ್ತಾ ಹೆಚ್ಚು ಮಾತಾಡದೆ ಒಂದೇ ಒಂದು ವಿಷಯ, ತಮ್ಮ ಹೆತ್ತವರಿಗೆ ಗೌರವ ಹಾಗೂ ಶಿಕ್ಷಕರಿಗೆ ಗೌರವ, ಇದು ಎಲ್ಲರೂ ಹೇಳ್ತಾರೆ, ಎಲ್ಲ ಕೊಡ್ತೇನೆ. ಇದರಲ್ಲಿ ವಿಶೇಷವಾಗಿ ಇವರಿಗೆ ಕೊಡುವಂಥ ಗೌರವದಲ್ಲಿ ತಾಳ್ಮೆ ಅಂತ ಒಂದು ಬೇಕು. ನಮಗೆ ಬಹಳ ಬೇಸರ ಆಗ್ತದೆ, ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ, ಟಿವಿಯಲ್ಲಿ ನೋಡ್ತಾ ಇದ್ದೇವೆ, ಯುವ ಜನತೆ ತಾಳ್ಮೆ ಕಳ್ಕೊಂಡು ಅದೆಷ್ಟು ಆತ್ಮಹತ್ಯೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಕೆಲವರು ಸ್ವಲ್ಪ ಮಾರ್ಕ್ ಕಡಿಮೆ ಆದರೆ ಆತ್ಮಹತ್ಯೆ ಮಾಡಿಕೊಳ್ತಾರೆ, ಕೆಲವರು ಪ್ರೀತಿಸಿದ ಹುಡುಗ ಹುಡುಗಿ ಸಿಗದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ತಾರೆ, ಕೆಲವರು ಈಗ ಮೊಬೈಲಿಗೂ ಆತ್ಮಹತ್ಯೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ.
ಈ ಮಾತು ಯಾಕೆ ಹೇಳಿದ್ದೆ ನಾನು ಕಾರಣ ಅಂದರೆ ತಮಾಷೆಗಾಗಿ ಹೇಳಿದ್ದಲ್ಲ. ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿಯವರು ನಿಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆ ಇರ್ತಾರೆ. ನೀವೀಗ ಒಂದು 20 ವರ್ಷದ ಯುವಕ ಯುವತಿಯರಾಗುವ ಸಂದರ್ಭದಲ್ಲಿ ಈ 20 ವರ್ಷ ನಿಮ್ಮ ತಂದೆ ತಾಯಿಯವರು ಎಷ್ಟು ಕಷ್ಟಪಡುತ್ತಿದ್ದಾರೆ ಅಂತ ಹೇಳಿದರೆ, ತಂದೆ ಕೂಲಿ ಕೆಲಸ ಮಾಡಿ ಹಕ್ಕು ಬಟ್ಟೆ ಹೊತ್ತುಕೊಂಡು ಕೂಲಿ ಕೆಲಸ ಮಾಡಿ ಜೀವನ ಮಾಡಿ ನಿಮಗೆ ಸಹಾಯ ಮಾಡ್ತಾರೆ. ತಾಯಿ ಹರಕು ಬಟ್ಟೆ ಆದರೂ ಚಿಂತಿಲ್ಲ, ನನ್ನ ಮಗಳಿಗೆ ಉತ್ತಮವಾದದ್ದು ಚೂಡಿದಾರ ಬೇಕು ಅಂತೇಳಿ ನಿಮಗೆ ಯಾವುದೂ ಕೊರತೆ ಮಾಡುವುದಿಲ್ಲ, ಆಹಾರದಲ್ಲಿ ಕೊರತೆ ಮಾಡುವುದಿಲ್ಲ. ಅವರೆಲ್ಲ ಎಷ್ಟು ಕಷ್ಟಪಟ್ಟರು ನನ್ನ ಮಗ ಅಥವಾ ಮಗಳು ಸಮಾಜದಲ್ಲಿ ಯೋಗ್ಯ ವ್ಯಕ್ತಿ ಆಗಬೇಕು, ನಮ್ಮನ್ನು ಉತ್ತಮ ರೀತಿಯಲ್ಲಿ ಸಾಕುವಂತಹ ಒಂದು ಮಗು ಆಗಬೇಕು ನಿರೀಕ್ಷೆಯಲ್ಲಿ ನಿಮ್ಮ ತಂದೆ ತಾಯಿಯಾಗಿರ್ತಾರೆ. ನೀವೆಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆ ಈಗಿನ ಯುವ ಜನತೆ ಈ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದನ್ನು ಬಹಳಷ್ಟು ಧೈರ್ಯ ಮಾಡಿ, ಏನೇ ಆಗಲಿ, ಯಾವ ಕಷ್ಟನೇ ಬರಲಿ, ಯಾರೇ ಮೋಸ ಮಾಡಲಿ, ನಾನು ಬದುಕ್ತೇನೆ ಹೇಗಾದರೂ ಮಾಡಿ ಎಂಬ ಆ ಶಪಥವನ್ನು ಮಾಡಿದರೆ ಬಹುಶಃ ಈ ಯುವ ಜನತೆ ಖಂಡಿತ ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ. ನಿಮ್ಮನ್ನು ನಂಬಿದಂತಹ ನಿಮ್ಮ ತಂದೆ ತಾಯಿಯವರು ಎಷ್ಟು ಕೊರಗಬಹುದು ಎಂಬ ಯೋಚನೆ ಮಾಡಿ. ಯಾಕೆಂತ ಹೇಳಿದರೆ ಹಿಂದೆ ಎಲ್ಲ 4-5 ಮಕ್ಕಳಿದ್ದರು, ಇವತ್ತು ಪ್ರತಿಯೊಬ್ಬರಿಗೂ 1-2 ಮಗು ಮಾತ್ರ ಇರುವುದು. ಈ 1-2 ಮಗು ಇದ್ದವರು ಕೂಡ ಕೈ ತಪ್ಪಿದರೆ ನಿಮ್ಮ ಹೆತ್ತವರ ಮನಸ್ಸು ಯಾವ ರೀತಿ ಆಗ್ಬೋದು ಇದನ್ನು ನೀವು ಚಿಂತಿಸಿ. ಈ ಮಾತು ಯಾಕೆ ಹೇಳಿದ್ರೆ, ನೀವು ಯುವಜನಕ್ಕಾದರು, ನಿಮಗೆ ಈ ದೇಶದಾಗಲಿ ಈ ಸಮಾಜದಾಗಲಿ ನಿಮ್ಮ ಮನೆಯವರಾಗಲಿ ನಿಮ್ಮ ಹೆತ್ತವರಾಗಲಿ ಅವರಿಗೆ ಒಂದು ಒಳ್ಳೆಯ ಸಂತೋಷದ ದಿನ ಹಾಗೂ ಅಭಿವೃದ್ಧಿಯ ದಿನ ಕೊಡುವಂತಹ ಶಕ್ತಿ ನಿಮ್ಮಲ್ಲಿ ಇದೆ. ಆದ ಕಾರಣ ಯಾವ ಮಗು ಕೂಡ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಹಿಂದೆಲ್ಲ ನಾವೆಲ್ಲ ಶಾಲೆಗೆ ಹೋಗುವಾಗ ನಮಗೆ ಅನ್ನ ಇಲ್ಲ ಸರಿಯಾಗಿ ಊಟಕ್ಕೆ, ಹಾಕಲಿಕ್ಕೆ ಬಟ್ಟೆ ಇಲ್ಲ, ಕೂತ್ಕೊಳ್ಳಿಕ್ಕೆ ಸರಿಯಾದ ಮನೆ ಕೂಡ ಇಲ್ಲ, ಎಲ್ಲ ಮುಳುಹುಳಿನ ಜೋಪಡಿಯಲ್ಲಿ. ಆದರೂ ಆ ಕಷ್ಟದಲ್ಲಿ ಕೂಡ ನಮ್ಮ ಹಿರಿಯವರು ತಾಳ್ಮೆಯನ್ನು ಕಳ್ಕೊಳ್ಳಲಿಲ್ಲ. ನಿಮಗೆ ಎಲ್ಲ ಸೌಕರ್ಯ ಇದೆ, ಶಾಲೆಗಳಲ್ಲಿ ಕೂಡ ಮೊದಲು ಸೌಕರ್ಯ ಇರಲಿಲ್ಲ, ನಡ್ಕೊಂಡು ಹೋಗುವುದು. ಆದರೂ ಇವತ್ತು ಎಲ್ಲ ಸೌಕರ್ಯಗಳು ಇದ್ದರೂ ಕೂಡ ಈಗಿನ ಯುವಜನತೆ ತಾಳ್ಮೆಯನ್ನು ಕಳ್ಕೊಳ್ತಾರೆ. ನಾವು ಕೆಲವು ಪತ್ರಿಕೆಯಲ್ಲಿ ನೋಡುವ ಬಹಳಷ್ಟು ಬೇಸರ ಆಗ್ತದೆ. ಹುಡುಗರು ಕೂಡ ಹಾಗೆ, ಈಗೆಲ್ಲ 2 ವೀಲರ್ ಬರ್ತದೆ, ಅದು ಎಷ್ಟು ಹೋಗ್ತದೆ ಅಷ್ಟು ಹೋಗ್ತೀರಿ, ಅದರ ಪರಿಣಾಮ ಹೇಗಾಗ್ತದೆ. ಎಷ್ಟೋ ಜನ ಯುವಜನತೆ 2 ವೀಲರ್ನಲ್ಲಿ ತನ್ನ ಜೀವವನ್ನು ಕಳ್ಕೊಂಡು ಮನೆಯವರಿಗೆ ಅದೆಷ್ಟೋ ದುಃಖವನ್ನು ಮಾಡುತ್ತೆ. ದಯವಿಟ್ಟು ಎಲ್ಲವನ್ನು ಉಪಯೋಗಿಸಿ, ಆದರೂ ಅದಕ್ಕೆ ಒಂದು ಮಿತಿ ಬೇಕು, ಇತಿ ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಭವಿಷ್ಯ ಬಹಳ ಉತ್ತಮವಾಗಲಿ. ನಮ್ಮ ಈ ಕಾಲೇಜ್ ಸರ್ಕಾರಿ ಶಾಲೆ ಅದು ಕೂಡ ಸಾಕಷ್ಟು ನಾನು ನೋಡಿದೆ, ಸಾಕಷ್ಟು ಬಹುಮಾನಗಳನ್ನು ಪಡೆದಿರಿ, ಇನ್ನಷ್ಟು ಹೆಚ್ಚು ಬಹುಮಾನಗಳನ್ನು ಪಡೆಯಿರಿ. ಇದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಹೆಸರಾಗಲಿ. ಇದಕ್ಕೆ ಒಂದು ಉದಾಹರಣೆ, ನಮ್ಮ ಇಲ್ಲೇ ಅಂಗಳದಲ್ಲಿ ಇರುವಂತಹ ನಮ್ಮ ಹೈಸ್ಕೂಲು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸಿದೆ. ಮೊನ್ನೆ ತಾನೇ ಇತ್ತೀಚೆಗೆ ವೇದಿಕೆಯಲ್ಲಿದ್ದರೆ ಜಿಲ್ಲಾ ಮಟ್ಟದಲ್ಲಿ ಗುರುತಿಸುವಂತಹ ಯೋಗ ಬಂದಿದೆ. ಅದೇ ರೀತಿ ಈ ಶಾಲೆ ಕೂಡ ನಮ್ಮ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಹ ಯೋಗ ಬರಲಿ. ನಿಮ್ಮೆಲ್ಲ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ, ದೇವರು ನಿಮಗೆಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ, ಅವಕಾಶಕ್ಕಾಗಿ ವಂದಿಸ್ತಾ ನಿಮಗೆಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್, ನಿಮ್ಮ ಹಾರೈಕೆ ಹಾಗೂ ಮನತುಂಬಿದ ಮಾತುಗಳಿಗೆ. ಇನ್ನೋರ್ವ ಮುಖ್ಯ ಅಭ್ಯಾಗತರಾದಂತಹ ಕೊಡುಗೈ ದಾನಿ, ಶಿಕ್ಷಣ ಪ್ರೇಮಿ, ರಾಜಕೀಯ ಪಟು ಶ್ರೀಯುತ ಪ್ರವೀಣ್ ವಿಜಿ ಇವರಿಂದ 2 ಮಾತುಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಾತಿಗಳಿಗೆ, ಕಾಲೇಜಿನ ಉಪನ್ಯಾಸಕರೇ, ವಿದ್ಯಾರ್ಥಿ ಮಿತ್ರರೇ, ಇವತ್ತೊಂದು ಈ ಒಂದು ಕಾರ್ಯಕ್ರಮ ನೋಡುವಾಗ ಸರ್ಕಾರಿ ಶಾಲೆಯನ್ನು ದಾಟಿ ಖಾಸಗಿ ಕಾಲೇಜಿನಲ್ಲಿ ಯಾವ ರೀತಿ ಒಂದು ಕಾರ್ಯಕ್ರಮ ನಿರ್ವಹಿಸ್ತೇವೆ ಆ ಕಾರ್ಯಕ್ರಮ ನಾವು ಇಲ್ಲಿ ನೋಡ್ತಿದ್ದೇವೆ.
ನಗುಮೊಗದ ಸೇವೆಯನ್ನು ನೋಡ್ತಿರುವಂತ ನಮ್ಮ ಕಾಲೇಜಿನ ಪ್ರಾಂಶುಪಾಲರು. ನಾನು ತುಂಬಾ ವರ್ಷದಿಂದ ಅವರನ್ನು ನೋಡ್ತಾ ಇದ್ದೇನೆ. ಇಲ್ಲಿ ಹೋದ್ರು ಒಂದು ಕಣ್ಣು ಮಾತಾಡುವಾಗ ನಗುಮುಖದ ಸೇವೆಯನ್ನು ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಯಾವ ರೀತಿಯ ಸೇವೆಯನ್ನು ಕೊಟ್ಟಿದ್ರ ಆ ಸೇವೆಯನ್ನು ಈ ಕಾಲೇಜಿನ ಮಕ್ಕಳಿಗೆ ನೀವು ಕೊಟ್ಟಿದ್ದೀರಿ. ಈ ಒಂದು ಕಾಲೇಜಿನಲ್ಲಿ ಈ ಮಕ್ಕಳೆಲ್ಲ ರಾಜ್ಯ ಮಟ್ಟದ ಸ್ಪರ್ಧೆ ಅಥವಾ ಜಿಲ್ಲಾ ಮಟ್ಟದಲ್ಲಿ ಹೆಸರನ್ನು ಗಳಿಸಬೇಕಾದ್ರೆ ನಿಮ್ಮ ಸೇವೆ ಅತ್ಯಂತ ಗಣನೀಯವಾಗಿದೆ. ಇದಕ್ಕೆ ಪ್ರಥಮವಾಗಿ ಎಲ್ಲ ಉಪನ್ಯಾಸ ಮಿತ್ರರಿಗೆ ಹಾಗೂ ಪ್ರಾಂಶುಪಾಲರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ನಾನು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ಮೋಹನ್ ಸರ್ ಅವರು ಇಲ್ಲಿದ್ದು, ಹಾಗೆ ಲಿಲ್ಲಿ ಮೇಡಮ್ ಅವರು ಇಲ್ಲಿದ್ದು. ಆಗ ಒಂದು ನೀರಿನ ಸಮಸ್ಯೆ ಕಾಲೇಜಿಗೆ ತುಂಬ ಕಾಡ್ತಿತ್ತು. ಆ ಸಂದರ್ಭದಲ್ಲಿ ನಾವು ಕೂಡ ಪಂಚಾಯತಿನಿಂದ ಪೈಪ್ಲೈನ್ ಹಾಕಿಸಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಶ್ರಮಪಟ್ಟು ಈಗ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ನಂತರದಲ್ಲಿ ಕಲಾ ವಿಭಾಗದಲ್ಲಿ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇಲ್ಲಿ ಒಂದು ಉನ್ನತವಾದ ವಿದ್ಯಾಭ್ಯಾಸ ಕೊಡ್ತಿದ್ರಿ. ಆ ನಂತರ ಇಲ್ಲಿಗೆ ವಾಣಿಜ್ಯ ಪದವಿಯನ್ನು ಮಕ್ಕಳಿಗೆ ಓದುವಂತ ಒಂದು ಅವಕಾಶವನ್ನು ಕಲ್ಪಿಸಬೇಕಂತ ಒಂದು ಉದ್ದೇಶ ಲಿಲ್ಲಿ ಮೇಡಮ್ ಹಾಗೂ ಮೋಹನ್ ಅವರು ಇವರಿಗೆ ಅತ್ಯಂತ ಹೆಚ್ಚಿನ ಕಾಳಜಿಯಲ್ಲಿ ಇತ್ತು. ಆ ಸಂದರ್ಭದಲ್ಲಿ ವಸಂತ ಬಂಗೇರವರು ಅಧ್ಯಕ್ಷರಾಗಿದ್ದರು, ಕಾಲೇಜಿನ ಸಮಿತಿಯಲ್ಲಿ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಸೇರಿ ಬೆಂಗಳೂರಿಗೆ ಒಂದು 2-3 ಸಲ ಹೋಗುವುದರ ಮುಖಾಂತರ ಆ ಒಂದು ಕೊರತೆ ಏನಿತ್ತು ವಾಣಿಜ್ಯ ವಿಭಾಗವನ್ನು ತೆರೆಯುವಂತ ಒಂದು ಸದಾವಕಾಶ ಕಲ್ಪಿಸಿತು. ಆದ್ರೆ ಎಲ್ಲ ಅವಕಾಶ ಇರುವಾಗ ಇಲ್ಲಿ ಕಾಲೇಜಿಗೆ ಜಾಗದ ಸಮಸ್ಯೆ ಇತ್ತು. ನಾನು ಆ ಸಂದರ್ಭದಲ್ಲಿ ಹೈಸ್ಕೂಲಲ್ಲಿ ಭೇಟಿ ಆಗ್ತಿದ್ದು. ಆದ್ರೆ ಕಾಲೇಜಿಗೆ ಜಾಗದ ಸಮಸ್ಯೆ ಇರುವಂತ ಸಂದರ್ಭದಲ್ಲಿ ಏನಾದರೂ ಅಡ್ಜಸ್ಟ್ ಮಾಡಿ ಇಲ್ಲಿ ಪಾಪ ಮಕ್ಕಳಿಗೆ ತೊಂದರೆ ಆಗದಾಗೆ ವಿದ್ಯಾಭ್ಯಾಸ ಮುಂದುವರಿಸಿಕೊಂಡು ಆ ನಂತರ ತಾಲೂಕಿನ ಮಾಜಿ ಶಾಸಕರಾಗಿರುವಂತಹ ಹರೀಶ್ ಪೂಜಾರವರು ಸುಮಾರು 70 ಲಕ್ಷ ರೂಪಾಯಿಯ ನೆರವು ಅನುದಾನ ಈ ಕಾಲೇಜಿಗೆ ಕೊಡುವುದರ ಮುಖಾಂತರ ಈ ಒಂದು ಹೆಚ್ಚಿನ ಒಂದು ಸೌಲಭ್ಯವನ್ನು ಈ ಕಾಲೇಜಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೆ ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಿದೆ. ಈ ಒಂದು ಸಂದರ್ಭದಲ್ಲಿ ನಾನು ವರದಿಯನ್ನು ಈ ಕಾಲೇಜಿನ ನೋಡ್ತಾ ಇದ್ದೆ. ಎಲ್ಲ ವಿಭಾಗದಲ್ಲಿ ನೀವು ಒಂದು ಅತ್ಯಂತ ಉನ್ನತವಾದ ಕೆಲಸವನ್ನು ಮಾಡ್ಕೊಂಡಿದ್ದೀರಿ. ನಾನೊಂದು ರಿಕ್ವೆಸ್ಟ್ ಇದ್ದೇನೆ, ಅದರಲ್ಲಿ ಒಂದು NSS ಘಟಕ ಒಂದು ಈ ಕಾಲೇಜಿಗೆ ಹಾಕಿ ಕೊಟ್ರೆ ಕಾಲೇಜಿಗೆ ಹೆಚ್ಚಿನ ಒಂದು ಅವಕಾಶ ಈ ಕಾಲೇಜಿಗೆ ಬಂದಂತ ಆಗ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮ ಈ ಕಾಲೇಜಿನ ಪ್ರಾಂಶುಪಾಲರು ಸುಮಾರು 8 ವರ್ಷಗಳ ಕಾಲ NSS ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತ ಒಂದು ಕೆಲಸವನ್ನು ನಾನು ನೋಡಿದೆ. ನನ್ನ ಹತ್ರ ಇತ್ತೀಚೆಗೆ ಪದವಿ ಪೂರ್ವ ಕಾಲೇಜಿನ ವಾಣಿ ಪದವಿ ಪೂರ್ವ ಕಾಲೇಜಿನ ಮಕ್ಕಳು ಸುಮಾರು 7 ದಿವಸ ಕಾಲ ನಮ್ಮ ಕನ್ಯಾಡಿ ಶಾಲೆಯಲ್ಲಿ ಒಂದು NSS ಕ್ಯಾಂಪ್ ಅನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಮೋಹನ್ ಸರ್ ಅವರು ಹೇಳಿದ್ರು, ನಮ್ಮ ಕಾಲೇಜಿನ ಪ್ರಾಂಶುಪಾಲರು 8 ವರ್ಷಗಳ ಕಾಲ ಅದರಲ್ಲಿ ಯೋಜನಾ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ನನಗೆ ಮನಸ್ಸಿಗೆ ನೋವಾಯ್ತು. ಅವರನ್ನು ನಾನು ಅಲ್ಲಿ ಕರ್ಕೊಳ್ಬೇಕಿತ್ತು ಆ ಕಾರ್ಯಕ್ರಮಕ್ಕೆ. ಆದ್ರೆ ನನಗೆ ಗೊತ್ತಾಯ್ತು. ಆ ನಂತರ ಕ್ಷಮೆಯನ್ನು ಕೇಳ್ತಿದ್ದೇನೆ ಸರ್. ಈ ಒಂದು ಕಾಲೇಜಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ಕೂಡ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಈ ಕಾಲೇಜಿನ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸುವಂತ ಅವಕಾಶ ಈ ಕಾಲೇಜಿಗೆ ಬರಲಿ ಅಂತ ಅನಿಸ್ತಾ, ನಾನು ಮೊನ್ನೆ ಬಂದಂತ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದು ಒಂದು ಬ್ಯಾಂಕ್ ಸೆಟ್ ಅನ್ನು ಕಾಲೇಜಿಗೆ ಕೊಡ್ತೇನೆ ಅಂತ. ಒಂದು 2 ತಿಂಗಳ ಒಳಗಡೆ ಈ ಕಾಲೇಜಿಗೆ ಕೊಡುವಂತ ಬ್ಯಾಂಕ್ ಸೆಟ್ ನಾನು ನಿಮ್ಗೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಗುಮೊಗದ ಪ್ರಾಂಶುಪಾಲರ ಬಗ್ಗೆ, ಸಂಸ್ಥೆಯ ಸಾಧನೆಯ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿದಂತಹ ಶ್ರೀಯುತ ಪ್ರವೀಣ್ ವಿಜಯವರಿಗೆ ಹೃತ್ಪೂರ್ವಕ ವಂದನೆಗಳು. ವೇದಿಕೆಯಲ್ಲಿರುವ ಇನ್ನೋರ್ವ ಅತಿಥಿಯಾದ ಶ್ರೀಯುತ ಮೋಹನ್ ಬಾಬು ಸರ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆಗಳ, ತಾವು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲ ಗಣ್ಯರೇ ಹಾಗೂ ಉಪನ್ಯಾಸಕ ವೃಂದದವರೇ ಹಾಗೂ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಕೊನೆಗೆ ಮಾತಾಡೋರಿಗೆ ಪದಗಳ ಕೊರತೆ ಆಗುತ್ತೆ. ಎಲ್ಲ ಮಾತಾಡ್ತಾರೆ ಮತ್ತು ಪದಗಳ ಕೊರತೆಯನ್ನು ಎದುರಿಸಬೇಕಾಗುತ್ತೆ. ಒಂದು ಇತಿಹಾಸದ ಅಂದರೆ ಈ ಕಾಲೇಜು ಆರಂಭಗೊಂಡಂತ ವಿಚಾರವನ್ನು ನಮ್ಮ ಮಾನ್ಯ ಮುನಿರಾಜ್ ಅಜ್ರಿ ಸರ್ ಅವರು ನಮಗೆಲ್ಲ ತಿಳಿಯಪಡಿಸಿದ್ರು. ಅವರಿಗೆ ಆ ವಿಚಾರದ ಬಗ್ಗೆ ನಿಮಗೆಲ್ಲ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ 2007 ಮತ್ತು 8ನೇ ಸಾಲಿನಲ್ಲಿ ನಾನು ಮುಖ್ಯ ಶಿಕ್ಷಕನಾಗಿ ಪ್ರೌಢಶಾಲೆಯಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ದೆ. ಆವಾಗ ಶಾಲಾಭಿವೃದ್ಧಿಯ ಸಮಿತಿಯ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಮುನಿರಾಜ್ ಅಜ್ರಿ ಸರ್ ಇದ್ರು. ಅವರ ಜೊತೆಯಲ್ಲಿ ನಮ್ಮ ಗ್ರಾಮದ ಒಬ್ಬ ಶಿಕ್ಷಣ ಪ್ರೇಮಿ ಅಂತ ಹೇಳ್ಬೋದು ಶ್ರೀಯುತ ರಾಜಶೇಖರ ಅಜ್ರಿ ಸರ್ ಅವರು ಕೂಡ ಇದ್ರು. ಈ ಸಂಸ್ಥೆಯಲ್ಲಿ
ಪ್ರೌಢಶಾಲೆಯಲ್ಲಿ ಸಾಕಷ್ಟು ಜನ ಕಲಿತಾ ಇದ್ದಂಥ ವಿದ್ಯಾರ್ಥಿಗಳಿದ್ರು. ಈ ಭಾಗದಲ್ಲಿ ಅಂದರೆ ನಡ ಮತ್ತು ಬಂಗಾಡಿ ಈ ಭಾಗದ ನಾವೂರು ವಿದ್ಯಾರ್ಥಿಗಳು ಅಂದರೆ ಉನ್ನತ ಶಿಕ್ಷಣವನ್ನು PU ಶಿಕ್ಷಣವನ್ನು ಪಡೆಯಲಿಕ್ಕೆ ಅವರು ದೂರದ ನಮ್ಮ ಬೆಳ್ತಂಗಡಿಗೆ ಹೋಗುವಂಥ ಅನಿವಾರ್ಯತೆ ಇತ್ತು. ಸೊ ಆವಾಗ ಕಾಲೇಜು ಇಲ್ಲಿ ಪದವಿ ಪೂರ್ವ ಶಿಕ್ಷಣ ಮಕ್ಕಳಿಗೆ ಅವಕಾಶ ಸಿಕ್ಕರೆ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ, ಮಕ್ಕಳು ದೂರ ಹೋಗುವಂತ ತೊಂದರೆಯನ್ನ ಎದುರಿಸುವಂತ ಅನಿವಾರ್ಯತೆ ಇರಲ್ಲ ಅಂತ ಮನಗಂಡು ಇಲಾಖೆಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು. 2007ನೇ ಇಸ್ವಿಯಂದು ಬಹುಶಃ ಏಪ್ರಿಲ್ ತಿಂಗಳು ಅಂತ ಕಾಣುತ್ತೆ ಆದೇಶ ಆಯಿತು, ಪದವಿ ಪೂರ್ವ ಶಿಕ್ಷಣಕ್ಕೆ ನಮ್ಮ ನಡ ಗ್ರಾಮಕ್ಕೆ ಅವಕಾಶ ಸಿಕ್ತು. ಆವಾಗ ಆದೇಶ ಪತ್ರವನ್ನು ತರಲಿಕ್ಕೆ ನಾನೇ ಮಂಗಳೂರಿಗೆ ಹೋಗಿದ್ದೆ. ಆವಾಗ ಒಂದು ಸಮಸ್ಯೆ ಎದುರಾಯಿತು. ಏನು ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಇರಲಿಲ್ಲ. ನಮ್ಮ ಮುರುಘರಾಜ ಅಜ್ಜರಿ ಸರ್ ಅವರು ಮನೆ ಮನೆಗೆ ಭೇಟಿ ಕೊಟ್ಟಂತ ದಿನಗಳನ್ನ ನನಗೆ ಇವತ್ತು ನೆನಪಾಗ್ತಾ ಇದೆ. ಕಾಲೇಜ್ಗೆ SSLC ಶಿಕ್ಷಣವನ್ನು ಮುಗಿಸಿ PU ಶಿಕ್ಷಣಕ್ಕೆ ದಾಖಲಾಗದೆ ಉಳಿದುಕೊಂಡಿದ್ದಂತ ಸುಮಾರು 5 ಜನ ಮಕ್ಕಳನ್ನ ಅವರು ಪತ್ತೆ ಹಚ್ಚಿದ್ರು, ಅವರ ಪೋಷಕರನ್ನ ಮನವೊಲಿಸಿದ್ರು. ಆನಂತರ ಅವರನ್ನ ಫಸ್ಟ್ PUಗೆ ಅಡ್ಮಿಷನ್ ದಾಖಲಾತಿ ಮಾಡುವಂತ ಒಂದು ಕೆಲಸವನ್ನು ಅವರು ಶ್ರೀಯುತರು ನಿರ್ವಹಿಸಿದ್ರು. ಸಮಸ್ಯೆ ಎದುರಾಯಿತು. ಇಲ್ಲಿ ಯಾವೊಬ್ಬ ಉಪನ್ಯಾಸಕರು ಕೂಡ ನಮ್ಮ ಈ ಕಾಲೇಜು ಇದನ್ನು ನಡೆಸಲಿಕ್ಕೆ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಬೆಳ್ತಂಗಡಿಯ ಜೂನಿಯರ್ ಕಾಲೇಜಿಂದ ಒಬ್ಬರು ಉಪನ್ಯಾಸಕಿ, ನನಗೆ ಅವರು ನೆನಪಾಗಿದೆ, ರುಕ್ಸಾನಾ ಮೇಡಮ್ ಅಂತ ನನಗೆ ಗೊತ್ತಿದೆ, ಅವರನ್ನ ಇಲ್ಲಿಗೆ ನಿಯೋಜನೆ ಮಾಡ್ತಾರೆ. ಆದ್ರೆ ಇಲ್ಲಿ ಕೊಠಡಿಗಳ ಸಮಸ್ಯೆ ಇರ್ತದೆ, ಮಕ್ಕಳು ಕೂಡ ಬರ್ತಾ ಇರಲಿಲ್ಲ, ಎಲ್ಲ ಮನೆಯಲ್ಲೇ ಕೂತ್ಕೊಂಡಿದ್ರು. ಸೊ ಅವರ ಮನವೊಲಿಸಿ ದೂರದ ನಮ್ಮ ಬೆಳ್ತಂಗಡಿಗೆನೆ ಅವನಿಗೆ ಕಾಲೇಜು ಶಿಕ್ಷಣಕ್ಕೆ ಅಲ್ಲಿಗೆ ಹೋಗಿ ಬರ್ಲಿಕ್ಕೆ ಆ ವರ್ಷದ ಕೆಲವು ತಿಂಗಳಲ್ಲಿ ಅಲ್ಲಿ ಕ್ಲಾಸಸ್ ಅನ್ನ ಪಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆನಂತರ ಒಬ್ರು ಬಂಟ್ವಾಳದಿಂದ ಒಬ್ರು ವರ್ಗಾವಣೆಯಾಗಿ ಒಬ್ರು ಮೇಡಮ್ ಬರ್ತಾರೆ, ಪ್ರಮೀಳಾ ಕುಟೀನೋ ಅಂತ ಹೇಳಿ. ಸೊ ಅವರಿಬ್ಬರು ಬಂದ್ರು. ಆನಂತರ ನಮ್ಮ ಹೈಸ್ಕೂಲ್ ನಲ್ಲೇ ಇದ್ದಂತ ಶಿವಪುತ್ರ ಸರ್ ಇದ್ದಾರೆ, ನೀವೆಲ್ಲ ನೋಡಿದ್ದೀರಿ. ಅವರು ಇತಿಹಾಸ ಮತ್ತೆ ಸಮಾಜಶಾಸ್ತ್ರವನ್ನು ಕೂಡ ತರಗತಿಯನ್ನ ನಮ್ಮ ಹೈಸ್ಕೂಲ್ ತರಗತಿ ಕೋಣೆಯಲ್ಲೇ ಮಕ್ಕಳಿಗೆ ಪಾಠವನ್ನ ಹೇಳಿಕೊಡ್ತಾ ಇದ್ರು. ಸೊ ಇದೆಲ್ಲ ಇತಿಹಾಸ. ಈಗ ಈ ಒಂದು ಸಂಸ್ಥೆ ಬಹಳ ಖ್ಯಾತಿಯನ್ನು ಗಳಿಸಿದೆ. ಆರಂಭದ ದಿನಗಳಲ್ಲೂ ಕೂಡ ನಾವು ನೋಡಿದ್ದೇವೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಡ ಅಂತ ಹೇಳಿದ್ರೆ 95%ಕ್ಕಿಂತ ಅತಿ ಹೆಚ್ಚು ಫಲಿತಾಂಶವನ್ನ ಈ ನಮ್ಮ ತಾಲೂಕಿನಲ್ಲಿ ಪಡೀತಾ ಇರ್ತಕ್ಕಂಥ ಏಕೈಕ ಒಂದು ಸಂಸ್ಥೆ ಅದು ನಮ್ಮ ಸಂಸ್ಥೆಯಾಗಿದೆ. ಇದಕ್ಕೆ ಕಾರಣಕರ್ತರು, ಇಲ್ಲಿ ಸೇವೆ ಸಲ್ಲಿಸಿದಂತ ಎಲ್ಲ ಉಪನ್ಯಾಸಕ ವೃಂದದವರು, ಹಾಗೇನೆ ಪ್ರಾಂಶುಪಾಲರು. ಮುಖ್ಯವಾಗಿ ನಾನು ನಮ್ಮ ಚಂದ್ರಶೇಖರ್ ಸರ್ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲೇಬೇಕು. ನಮ್ಮ ಪ್ರವೀಣ್ ವಿಜಿ ಸರ್ ಅವರು ಹೇಳಿದ್ರು, ಒಂದು ನಗುಮುಖದ ಒಂದು ಶಾಂತ ಸ್ವಭಾವದ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಚಂದ್ರಶೇಖರ್ ಸರ್ ಅವರು. ಅವರು ಕೊಡುಗೈ ದಾನಿಗಳು ಕೂಡ ಆಗಿದ್ದಾರೆ. ಅವರ ಮುಖದಲ್ಲಿ ಬಹುಶಃ ನಾನು ಇದುವರೆಗೂ ಕೂಡ ಸುಮಾರು ಸರಿ 8 ವರ್ಷ ಆಯ್ತಾ ಬಂತು, 6-7 ವರ್ಷ ಆಗ್ತಾ ಬಂತು. ಯಾವತ್ತಿಗೂ ಕೂಡ ಅವರು ಯಾವುದೇ ಒಂದು ರೀತಿ ಟೆನ್ಷನ್ ಮಾಡಿಕೊಂಡು ಇಲ್ಲಿ ಇದ್ದದ್ದನ್ನ ನಾನು ಬಹುಶಃ ನೋಡಲಿಲ್ಲ. ಒಬ್ಬ ಸಂಸ್ಥೆಯ ಮುಖ್ಯಸ್ಥನಾದವನಿಗೆ ಇರಬೇಕಾದ ಒಂದು ಅತಿ ದೊಡ್ಡ ಒಂದು ಲಕ್ಷಣ, ಬಹುಮುಖ್ಯ ಲಕ್ಷಣ ಅಂತ ಹೇಳಿದ್ರೆ ಆ ಶಾಂತ ಸ್ವಭಾವ. ಸೊ ಅದಿದ್ರೆ ಯಾವೊಬ್ಬ ವ್ಯಕ್ತಿಯು ಕೂಡ ನಿರ್ಭೀತಿಯಿಂದ ಯಾವುದೇ ಕೆಲಸವನ್ನು ಕೂಡ ಹೊರೆಯನ್ನ ತನ್ನ ಹೆಗಲ ಮೇಲೆ ಹಾಕಿಕೊಳ್ಳದೆ ಅದನ್ನು ಸರಾಗವಾಗಿ ನಡೆಸಿಕೊಂಡು ಹೋಗುವಂತ ಸಾಮರ್ಥ್ಯ ಆ ವ್ಯಕ್ತಿಗೆ ಇರ್ತದೆ. ಸೊ ಅಂತ ಒಬ್ಬ ಸಾಮರ್ಥ್ಯ ಉಳ್ಳಂತ ಒಬ್ಬ ವ್ಯಕ್ತಿ ನಮ್ಮ ಪ್ರಾಂಶುಪಾಲರು. ನೀವೆಲ್ಲ ಬಹಳಷ್ಟು ಅದೃಷ್ಟವಂತರು. ನನಗೆ ನಮ್ಮ ಕೊಕ್ರಾಡಿ ಕಾಲೇಜಿನ ಪ್ರಾಂಶುಪಾಲರು ಅವಾಗ ಮಾತಾಡ್ತಾ ಹೇಳಿದ್ರು, ಇನ್ನು ಕೆಲವು ತಿಂಗಳಲ್ಲಿ ನಾವು ಏನು ಸೇವೆಯಿಂದ ನಿವೃತ್ತಿ ಕೊಡ್ತಾ ಇದ್ದೀವಿ ಅಂತ. ಸೊ ನಮ್ಮ ಚಂದ್ರಶೇಖರ್ ಸರ್ ಬಗ್ಗೆ ಹೇಳಿದ್ರು, ಸೆಪ್ಟೆಂಬರ್ ತಿಂಗಳಲ್ಲಿ ನಿವೃತ್ತಿ ಕೊಡ್ತಾ ಇದ್ದೇನೆ ಅಂತ. ನನಗೆ ನಂಬಲಿಕ್ಕೆ ಇದುವರೆಗೂ ಈಗಲೂ ಸಾಧ್ಯವಾಗ್ತಿಲ್ಲ. ಯಾಕೆಂದ್ರೆ ನೋಡ್ಲಿಕ್ಕೆ ಅಷ್ಟೊಂದು ಹೆಂಗಾಗಿದ್ದಾರೆ ಅವರು. ಅದಕ್ಕೆ ಕಾರಣ ಅವರ ನಗುಮುಖ, ಯಾವುದೇ ಟೆನ್ಷನ್ ಮಾಡ್ಕೊಳ್ಳದೆ ಇರುವಂತ ವ್ಯಕ್ತಿ. ನೋಡುವಾಗ ಸುಮಾರು 45-50 ವರ್ಷ ಪ್ರಾಯದ ಒಳಗೆ ಕಾಣ್ತಾರೆ. ಸೊ ಅವರಿಗೆ 60 ವರ್ಷ ಆಗಿದೆ ಅಂತ ಹೇಳಿ ನನಗೆ ನಿಜಕ್ಕೆ ನಂಬಲಿಕ್ಕೆ ಆಗ್ತಾ ಇಲ್ಲ ಸರ್. ನಿಜಕ್ಕೂ ನನಗೆ ಬೇಸರ ಆಗ್ತಾ ಇದೆ. ಯಾಕೆಂದ್ರೆ ನಿಮ್ಮಂತ ಒಬ್ಬ ವ್ಯಕ್ತಿಯ ಒಂದು ಸೇವೆ ಬಹುಶಃ ಈ ನಮ್ಮ ನಡ ಪದವಿ ಪೂರ್ವ ಕಾಲೇಜು ಕಳ್ಕೊಳ್ತಾ ಇದೆ, ಇಲ್ಲಿ ಮಕ್ಕಳು ಕಳ್ಕೊಳ್ತಾ ಇದ್ದಾರೆ. ನಿಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ ಈ ಸಂಸ್ಥೆ ಬಹಳಷ್ಟು ಸಾಧನೆಯನ್ನ ಖಂಡಿತವಾಗಿಯೂ ಕೂಡ ಮಾಡಿದೆ. ಎಲ್ಲ ನಿಟ್ಟಿನಲ್ಲಿ ಆ ವರದಿ ವಾಚನದಲ್ಲೇ ನಾವು ಯೋಚನೆ ಮಾಡಿದ್ವಿ,
ಸರ್ ಅವರು ಹೇಳಿದ್ರು, ಮುರಳಿ ಬಲಿಪ ಸರ್ ಹೇಳಿದ್ರು, ಇದು 1 ವರ್ಷದ ವರದಿ ವಾಚನ ಅಥವಾ 17 ವರ್ಷದ ಅಂತ ಹೇಳಿ. ಅಷ್ಟೊಂದು ಎಲ್ಲ ನಿಟ್ಟಿನಲ್ಲೂ ಕೂಡ, ಎಲ್ಲ ರಂಗದಲ್ಲೂ ಕೂಡ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವಕಾಶವನ್ನ ನೀಡ್ತಾ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಈ ಅವಕಾಶ ಮತ್ತಷ್ಟು ಹೆಚ್ಚು ಮಕ್ಕಳು ಪಡೆಯುವಂತಾಗಲಿ, ಈ ಸಂಸ್ಥೆ ಮತ್ತಷ್ಟು ಬೆಳೆಯಲಿ ಅಂತ ಹಾರೈಸ್ತೇನೆ. ಮತ್ತೊಂದು ಬಹುಶಃ ಎಲ್ಲರ ಬೇಡಿಕೆ ಕೂಡ ಆಗಿರ್ಬೋದೇನೋ, ನಿಮ್ಮೆಲ್ಲರ ಪ್ರಯತ್ನದಿಂದ ಈ ಒಂದು ಸಂಸ್ಥೆಯಲ್ಲಿ ವಿಜ್ಞಾನ ವಿಭಾಗವು ಕೂಡ ಆರಂಭಗೊಂಡ್ರೆ ಇಲ್ಲಿಯ ಮಕ್ಕಳಿಗೆ ಮತ್ತಷ್ಟು ಶಿಕ್ಷಣ ದೊರೆಯುತ್ತದೆ. ಅದರಲ್ಲೂ ಕೂಡ ಸರ್ಕಾರಿ ಸಂಸ್ಥೆಗಳಲ್ಲಿ ಆ ಶಿಕ್ಷಣವನ್ನು ಪಡೆಯುವಂತಾಗಲಿ ಈ ಗ್ರಾಮದ ಎಲ್ಲ ಮಕ್ಕಳು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್ ನಮ್ಮ ಅಭಿಮಾನದ ಮಾತುಗಳಿಗೆ. ಕಾರ್ಯಕ್ರಮದ ನೋಟಕ್ಕೆ ಇನ್ನೋರ್ವ ಅತಿಥಿಯಾದ ಶ್ರೀಯುತ ಅಜಿತ್ ಅಯ್ಯರ್, ಉಪಾಧ್ಯಕ್ಷರು ಕಾಲೇಜ್ ಅಭಿವೃದ್ಧಿ ಸಮಿತಿ, ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಡೆದ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುಳವನ್ನು ಉದ್ಘಾಟನೆ ಮಾಡಿದ ಮುರಳಿ ಬಳಿಪರವೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಕಾಲೇಜಿನ ಪ್ರಾಂಶುಪಾಲರೇ, ನಮ್ಮ ಎಲ್ಲ ಉಪನ್ಯಾಸ ಮಿತ್ರರೇ, ಕಾಲೇಜಿನ ವಿದ್ಯಾರ್ಥಿನಿಯರೇ, ಮಕ್ಕಳ ಪೋಷಕರೇ, ಇದು ಭಾಷಣದಲ್ಲಿ ಕೊನೆಯದಿರಬೇಕು. ಏನೆಲ್ಲ ಮಾತಾಡಬೇಕು ಬಹುಶಃ ಅಧ್ಯಕ್ಷರು ಮಾತಾಡಲಿಕ್ಕಿದೆ. ಆದರೆ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಇಲ್ಲಿ ಬಹಳ ಸಂತೋಷದ ವಿಷಯ ಏನಂತ ಹೇಳಿದರೆ, ನಮ್ಮ ಕಾಲೇಜಿನ ಮಕ್ಕಳು ಒಂದು ವರ್ಷದಲ್ಲಿ ನಾವು ನಮ್ಮ ಪ್ರತಿಭೆ ಏನಿದೆ ಅದನ್ನೆಲ್ಲ ಪ್ರದರ್ಶಿಸಿ ಒಂದು ಪುರಸ್ಕಾರವನ್ನು ಪಡೆಯುವಂಥ ದಿವಸ. ಅಂದರೆ ಬಹಳ ಸಂತೋಷದ ದಿವಸ. ಇನ್ನು ಮಧ್ಯಾಹ್ನ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಅಂದರೆ ಕಾಲೇಜ್ ಡೇ. ಇದು ಈ ವರ್ಷದ ಕೊನೆಯ ಒಂದು, ಅಂದರೆ ಎಂಜಾಯ್ ಮಾಡುವಂಥದ್ದು ಇವತ್ತಿಗೆ ಕೊನೆ. ಇನ್ನು ಮುಂದೆ ಉಳಿದಂಥ ಭಾಗ ಏನು ಪರೀಕ್ಷೆಗೆ ತಯಾರಿಯನ್ನು ಮಾಡುವಂಥದ್ದು. ಹಾಗಾಗಿ ನಾವೆಲ್ಲರೂ ಬಹಳ ಸಂತೋಷದಲ್ಲಿದ್ದೀರಿ. ಇವತ್ತು ಈ ಕಾಲೇಜಿನಲ್ಲಿ ಈಗಾಗಲೇ ಹೇಳಿದ ಹಾಗೆ ಯಾವುದೇ ಒಂದು ಸರ್ಕಾರಿ ಕಾಲೇಜ್ ಆದರೂ ಪ್ರೈವೇಟ್ ಕಾಲೇಜುಗಳಿಗೆ ಅಥವಾ ಶಾಲೆಗಳಿಗೆ ಕಡಿಮೆ ಇಲ್ಲದಂತಹ ಎಲ್ಲ ವಿಚಾರಗಳನ್ನು ಇಲ್ಲಿ ಮಾಡ್ತಾ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಬಹಳ ಸಂತೋಷದ ವಿಷಯ. ಈಗಾಗಲೇ ನಮ್ಮ ಪ್ರಾಂಶುಪಾಲರ ಬಗ್ಗೆ ತುಂಬ ಹೇಳಿದರು, ಅದು ಇದ್ದ ವಿಚಾರ. ಇಲ್ಲಿ ಏನೇ ಒಂದು ಕಾರ್ಯಕ್ರಮ ಆಗುವುದಿದ್ರೂ ಅವರು ಪ್ರತಿಯೊಂದಕ್ಕೂ ನನಗೆ ತಿಳಿಸ್ತಾರೆ. ಆದರೆ ನನಗೆ ಪುರುಸತ್ತಿಲ್ಲದಿಂದ ನಾನು ಕಾಲೇಜಿರ್ಬೋದು ಹೊರತು ನಾನು ಹೆಚ್ಚಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಹಾಗಾಗಿ ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ನನಗೆ ಗೊತ್ತಿದೆ. ನಮ್ಮ ಈ ಪ್ರತಿಭೆ ಇವತ್ತು ಈ ಹಂತಕ್ಕೆ ಬರಬೇಕಾದ್ರೆ ಪ್ರಾಂಶುಪಾಲರೊಂದಿಗೆ ಎಲ್ಲ ಉಪನ್ಯಾಸಗಳು, ಬಹುಶಃ ಈ ರೀತಿಯ ಒಂದು ತಂಡ ಅದು ಹೇಳಿದ ಹಾಗೆ ಬಹುಶಃ ಎಲ್ಲಿಯೂ ನಾನು ಕಾಣಲಿಕ್ಕಿಲ್ಲ ಅಂತ ಹೇಳಿ ಕಾಣ್ತದೆ. ಈ ರೀತಿಯ ಒಂದು ರಿಸಲ್ಟ್ ಬರಲಿಕ್ಕೆ ಇರ್ಬೋದು, ಅಥವಾ ಎಲ್ಲ ವಿಚಾರದಲ್ಲಿಯೂ ಅದು ರಾಜ್ಯ ಮಟ್ಟಕ್ಕೆ ಹೋಗುವಂಥದ್ದು ಇರ್ಬೋದು, ಎಲ್ಲವೂ ಎಲ್ಲರ ಈ ಒಂದು ಪ್ರಯತ್ನದಿಂದ ಆಗಿದೆ ಅಂತ ಹೇಳುವಂಥ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಮೋಹನ್ ಸರ್ ಅವರು ಇವತ್ತು ಕುಯ್ಯೂರಿಗೆ ಹೋದರೂ ಯಾವುದೇ ಕಾರ್ಯಕ್ರಮ ಆಗುವುದಾದರೂ ಅವರು ಬೇಕು. ಚಂದ್ರಶೇಖರ್ ಸರ್ ಅವರು ಅಲ್ಲಿಗೆ ಹೋಗ್ತಾರೆ ಇಲ್ಲ ನನಗೆ ಗೊತ್ತಿಲ್ಲ, ಕುಯ್ಯೂರಿಗೆ ಇವರು ಹೋದ ನಂತರ. ಆದರೆ ಇಲ್ಲಿ ಏನು ಕಾರ್ಯಕ್ರಮ ಇದ್ದರೂ ಮೋಹನ್ ಸರ್ ಬೇಕು. ಅದರ ಜೊತೆಗೆ ಕ್ಲರ್ಕ್ ಒಬ್ಬರಿದ್ದರು, ಇಬ್ಬರು ಇಲ್ಲಿ ಹೋದ ನಂತರ ಬಹುಶಃ ಅವರಿಗೆ ಒಂದು ಎಡಗೈ ಮತ್ತು ಬಲಗೈ ಉಳಿದಾಗೆ ಆಗಿದೆ. ಎಲ್ಲ ಕೆಲಸಗಳನ್ನು ನಿರ್ವಹಿಸಿ ಸಹ ಅವರ ಆ ರೀತಿಯ ಒಂದು ಅನುಕೂಲದಿಂದ ಸೇವೆಯನ್ನು ಕೊಡುವಂಥದ್ದು ಬಹುಶಃ ಅದು ಅವರಿಗೆ ಮಾತ್ರ ಸಾಧ್ಯ ಅಂತ ಹೇಳಿ ನನಗೆ ಕಾಣ್ತಾ ಇದೆ. ಈ ರೀತಿಯಾಗಿ ಮಕ್ಕಳಲ್ಲಿ ಒಂದು ವಿಷಯವನ್ನು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಹುಶಃ ಜೀವನದಲ್ಲಿ ಈಗಾಗಲೇ ನಾವು ಗ್ರಾಮೀಣ ಪ್ರದೇಶದ ಮಕ್ಕಳು ಹೆಚ್ಚಾಗಿ ನಾವು ಇರುವಂಥವರು. ನಮ್ಮ ಮನೆಯಲ್ಲಿ ತುಂಬ ಕೆಲಸ ಕಾರ್ಯಗಳು ಇರ್ತವೆ. ಆದರೆ ಹಳ್ಳಿಯ ಅಂದರೆ ಗ್ರಾಮೀಣ ಪ್ರದೇಶದ ಕೆಲಸಗಳನ್ನು ಮಾಡಲಿಕ್ಕೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಅಂತ ಕಾಣ್ತದೆ. ಯಾಕಂತ ಹೇಳಿದರೆ ಏನಾದರೂ ಮನೆಯ ಕೆಲಸ, ಒಂದು ಹಾಲು ಕೊಡುವುದಿರ್ಬೋದು ಅಥವಾ ಅಡಿಕೆ ಎತ್ತುವಂಥದ್ದು ಇರ್ಬೋದು,
ಅದೆಲ್ಲ ಸ್ವಲ್ಪ ಕಷ್ಟದ ಕೆಲಸ ಅಂತ ಹೇಳಿ ನಿಮಗೆ ಕಾಣಬಹುದು. ನಾನು ಮೊನ್ನೆ ಒಂದು ಯಾವುದೋ ಇದರಲ್ಲಿ ಒಂದು ನೋಡಿದೆ, ತಂದೆ ಹತ್ರ ಮಗ ಹೋಗಿ ಹಣ ಕೇಳ್ತಾನೆ. ಅವನಿಗೆ ಅಂದರೆ ಗೆಳೆಯರೊಟ್ಟಿಗೆ ಎಂಜಾಯ್ ಮಾಡಲಿಕ್ಕೆ ನನಗೆ 2,000 ರೂಪಾಯಿ ಬೇಕು ಅಂತೇಳಿ. ಆ ತಂದೆ ಕೂಲಿ ಕೆಲಸಕ್ಕೆ ಅಂದರೆ ಗಾರೆ ಕೆಲಸಕ್ಕೆ ಹೋಗುವವರಾಗಿರ್ತಾರೆ. ಅವ ತುಂಬ ಒತ್ತಾಯ ಮಾಡ್ತಾನೆ, ನನಗೆ ಅಷ್ಟೇ ಹಣ ಬೇಕು ಅಂತೇಳಿ. ಆವಾಗ ಕೊಡ್ತೇನೆ ನಾನು ಅಂತ ಹೇಳ್ತಾರೆ, ಅವರು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ಆದರೆ ಅವರಿಗೆ ಕೊಡಲಿಕ್ಕೆ ಅವರಲ್ಲಿ ಇರುವುದಿಲ್ಲ. ಇಲ್ಲಿ ಎಲ್ಲಿ ಹೋಗಿ ಮಾತುಕತೆ ಮಾಡ್ತಾನೆ ಅಂತ ಹೇಳಿದ್ರೆ ಅವರು ಕೆಲಸ ಮಾಡುವಲ್ಲಿ ಅವರು ಮಾತುಕತೆ ಆಗ್ತದೆ. ಆವಾಗ ಅದರ ಓನರ್ ಬಂದು ಅದನ್ನು ಕೇಳ್ತಾ ಇರ್ತಾರೆ. ಕೊನೆಗೆ ಅವನನ್ನು ಕರೀತಾರೆ, ನಿನಗೆ ಎಷ್ಟು ಹಣ ಬೇಕು? 2,000 ರೂಪಾಯಿ ನಾನು ಕೊಡ್ತೇನೆ, ನೀನೊಂದು ಕೆಲಸ ಮಾಡು, ಬೆಳಿಗ್ಗೆಯಿಂದ ಸಂಜೆಯವರೆಗೆ ಒಂದು ದಿವಸ ನೀನು ಅವರ ಕೆಲಸವನ್ನು ನೀನು ಮಾಡು, ನಿನಗೆ 2 ಅಲ್ಲದ್ರೆ 5,000 ಕೊಡ್ತೇನೆ ಅಂತ ಹೇಳ್ತಾರೆ. ಕೊನೆಗೆ ಅವ ಹೋಗ್ತಾನೆ, ಹೋಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಅವರಿಗೆ ಸಂಜೆಯವರೆಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ಎಷ್ಟು ಶ್ರಮ ಇದೆ, ಅದು ಏನು ಅನ್ನುವಂಥದ್ದು ಅವರಿಗೆ ಗೊತ್ತಿರುವುದಿಲ್ಲ. ಕೊನೆಗೆ ಅವರಿಗೆ ಗೊತ್ತಾಗ್ತದೆ, ಇಷ್ಟು ಶ್ರಮಪಟ್ಟು ನನ್ನ ತಂದೆ ಕೆಲಸ ಮಾಡಿ ನನಗೆ ವಿದ್ಯಾಭ್ಯಾಸ ಪಡಿಸಿದ್ದಾರೆ ಅಥವಾ ಏನು ನಾನು ಕೇಳುವುದನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಶ್ರಮ ಎಷ್ಟಿದೆ ಅನ್ನುವಂಥದ್ದು ಅವರಿಗೆ ಗೊತ್ತಾಗ್ತದೆ. ಅದೇ ರೀತಿ ಇವತ್ತು ಏನಾಗ್ತದೆ ಅಂದರೆ ಕೆಲಸ ಹೇಳಿದರೆ ಅದು ನಮಗೆ ಕಷ್ಟ ಅಂತ ಹೇಳಿ ಕಾಣ್ತದೆ. ಅದರಲ್ಲಿ ಶ್ರಮ ಎಷ್ಟಿದೆ ಅನ್ನುವಂಥದ್ದನ್ನು ತಾವೆಲ್ಲ ತಿಳ್ಕೊಂಡು ನಿಮ್ಮ ಭವಿಷ್ಯದಲ್ಲಿ ಈಗಾಗಲೇ 14ರಿಂದ 25 ವರ್ಷದ ಏಜ್ ಅಂತ ಹೇಳಿದರೆ ಅದು ಏನನ್ನು ಮಾಡಿಯೇವು ಅನ್ನುವಂಥ ಒಂದು ಪ್ರಾಯ ಅಂತ ಹೇಳ್ತೇವೆ. ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಿಮ್ಮ ಜೀವನವನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ಈ ಒಂದು ಹಂತದಲ್ಲಿ ಏನೆಲ್ಲ ಅಂದರೆ ವೃತ್ತಿಯಾಗಿರ್ಬೋದು ಅಥವಾ ಬೇರೆ ಏನು ವಿಚಾರಗಳಿರಬೇಕು ಅದನ್ನೇ ತಿಳ್ಕೊಂಡು ನೀವು ಭವಿಷ್ಯದಲ್ಲಿ ಮುಂದುವರಿಯಬೇಕು ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಒಂದು ನನ್ನ ಮಾತುಗಳಿಗೆ ಧನ್ಯವಾದಗಳು ಸರ್, ತಮ್ಮ ಹಿತ ನೋಡಿದ್ದೀರಿ. ಕಾರ್ಯಕ್ರಮದ ಮುಂದಕ್ಕೆ 2024 ಮಾರ್ಚ್ ತಿಂಗಳಲ್ಲಿ ನಡೆದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ವಿಷಯವಾರು ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ವಿತರಣೆ ಹಾಗೂ ದತ್ತಿ ನಿಧಿ ವಿತರಣೆ ಕಾರ್ಯಕ್ರಮದ ನಿರೂಪಣೆ ಮಾಡಲಿದ್ದಾರೆ ನಮ್ಮ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಮತಿ ಚೇತನಿ ಮೇಡಮ್ ಇವರು. ಎಲ್ಲರಿಗೂ ವಂದಿಸುತ್ತಾ ನಾನೀಗ ದತ್ತಿ ನಿಧಿಯ ವಿವರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಶ್ರೀಮತಿ ವಸಂತಿ ಪಿ, ಅರ್ಥಶಾಸ್ತ್ರ ಉಪನ್ಯಾಸಕಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಡ. ಇವರು ತಮ್ಮ ಮಾತೃಶ್ರೀಯವರಾದ ಪಿ ಸುಬ್ಬಮ್ಮರವರ ಪ್ರೇರಣೆ ಮತ್ತು ಆಶೀರ್ವಾದಗಳ ಮೇರೆಗೆ ತಾವು ಕಾಲೇಜಿನಲ್ಲಿ ಬೋಧಿಸುತ್ತಿರುವ ಅರ್ಥಶಾಸ್ತ್ರ ವಿಷಯದಲ್ಲಿ ಪ್ರತಿ ವರ್ಷ ನಡೆಯುವ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ ವಿದ್ಯಾರ್ಥಿನಿಗೆ ನಗದು ಬಹುಮಾನ ನೀಡಬೇಕೆಂಬ ಅಪೇಕ್ಷೆಯಿಂದ ಕಾಲೇಜು ದತ್ತಿ ನಿಧಿಗೆ ಸುಮಾರು 5,000 ರೂಪಾಯಿಯನ್ನು ದಿನಾಂಕ 11/1/2011 ಸಂದಾಯ ಮಾಡಿರುತ್ತಾರೆ. ಹೀಗೆ ಸಂದಾಯ ಮಾಡಿದ ಹಣದಲ್ಲಿ ಪ್ರತಿ ವರ್ಷ ವಾರ್ಷಿಕ ಬಡ್ಡಿಯನ್ನು ಲೆಕ್ಕ ಹಾಕಿ ಲಭ್ಯವಾಗುವ ಬಡ್ಡಿಯನ್ನು ನಗದು ಬಹುಮಾನವಾಗಿ ನೀಡಬೇಕೆಂಬ ಕೋರಿಕೆ ಮೇರೆಗೆ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಬೆಳ್ತಂಗಡಿ ಇಲ್ಲಿ ಖಾತೆಯನ್ನು ದಿನಾಂಕ 11/1/2011 ತೆರೆಯಲಾಗಿದೆ. ಅದರಂತೆ 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆದ ವಾರ್ಷಿಕ ಪರೀಕ್ಷೆಯಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ 100ಕ್ಕೆ 96 ಅಂಕಗಳನ್ನು ಗಳಿಸಿ ದತ್ತಿ ನಿಧಿಯ ನಗದು ಬಹುಮಾನವನ್ನು ಪಡೆದುಕೊಂಡಿರುವ ವಿದ್ಯಾರ್ಥಿಗಳು ನಿಶಿತಾ ಎನ್, ವಂದನಾ ಹಾಗೂ ಸೌಮ್ಯ. ಇವರಿಗೆ ಈ ಬಹುಮಾನವನ್ನು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಂತಹ ಮಂಜುಳಾ ಮೇಡಮ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಹಾಗೂ ಬಹುಮಾನ ನೀಡಿದ ತಮಗೂ ಧನ್ಯವಾದಗಳು ಮೇಡಮ್. ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಎಂದು ಹೇಳುತ್ತಾ
2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆದ ವಾರ್ಷಿಕ ಪರೀಕ್ಷೆಯಲ್ಲಿ ವಿಷಯವಾರು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರವನ್ನು ನಾನೀಗ ಹೇಳಲಿದ್ದೇನೆ. ಈ ಬಹುಮಾನವನ್ನು ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ರಾಬರ್ಟ್ ಮಾರ್ಟಿಸ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕನ್ನಡ ಭಾಷಾ ವಿಷಯದಲ್ಲಿ 100ಕ್ಕೆ 98 ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳು ಲಾವಣ್ಯ, ಸೌಮ್ಯ, ಆಯಿಷತುಲ್ ಫರ್ಹಾನಾ, ಪವನ್ KS, ರೆನಿಶಾ, ಸುದೀಕ್ಷಾ ಹಾಗೂ ಆಶಾ KS. ವಿಷಯದಲ್ಲಿ 100ಕ್ಕೆ 93 ಅಂಕ ಗಳಿಸಿದ ವಿದ್ಯಾರ್ಥಿನಿ ಆಯಿಷತುಲ್ ಫರ್ಹಾನಾ. ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಅಸ್ಮಿತಾ, ದೀಕ್ಷಾ ಹಾಗೂ ಆಶಾ KS. ವಿದ್ಯಾರ್ಥಿಗಳು ಲಾವಣ್ಯ, ದೀಕ್ಷಾ, ಸೌಮ್ಯ ಹಾಗೂ ಅಫ್ರೀನಾ ಬಾನು. ಕೊನೆಯದಾಗಿ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಪ್ರಪ್ರಥಮ ಬಾರಿಗೆ 100ಕ್ಕೆ 100 ಅಂಕ ಗಳಿಸಿ ತಮ್ಮ ಕಾಲೇಜಿನ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಿದ ಪ್ರತಿಭಾವಂತ ವಿದ್ಯಾರ್ಥಿನಿ ಆಯಿಷತುಲ್ ಫರ್ಹಾನಾ.
ಅತಿ ಹೆಚ್ಚು ಅಂಕ ಗಳಿಸಿ ಕಾಲೇಜಿಗೆ ಕೀರ್ತಿಗೆ ಭಾಜನರಾಗಿ ನಗದು ಬಹುಮಾನ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಹಾಗೂ ಬಹುಮಾನ ನೀಡಿದ ತಮಗೂ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ನಗದು ಬಹುಮಾನವನ್ನು ನೀಡಿದಂತಹ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಲಿಲಿ ಪಿವಿ, ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಮೋಹನ್ ಗೌಡ, ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಶಿಲ್ಪಾಡಿ, ಸಮಾಜಶಾಸ್ತ್ರ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರಾದಂತಹ ಶ್ರೀಯುತ ಚಂದ್ರಶೇಖರ್, ಹಾಗೆ ವ್ಯವಹಾರ ಅಧ್ಯಯನದ ಉಪನ್ಯಾಸಕರಾಗಿರುವ ಶ್ರೀಮತಿ ಪವಿತ್ರ ಇವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಶಿಷ್ಟ ಶ್ರೇಣಿಯಲ್ಲಿ ಆಗ ಸೌಮ್ಯ ಬಂದಿರಲಿಲ್ಲ, ಈಗ ಬಂದಿದ್ದಾಳೆ. ಅವಳನ್ನ ಕೂಡ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಗೆ ಸೌಮ್ಯ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಸೌಮ್ಯ 537 ಅಂಕಗಳೊಂದಿಗೆ ಕಾಲೇಜಿಗೆ ಪ್ರಥಮ ಸ್ಥಾನಿಯಾಗಿರ್ತಾರೆ. ವಿಷಯ ಕೂಡ ಬಂದಿದ್ದಾಳೆ. ಅವಳನ್ನ ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಾರೆ. ಅವಳಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ವಿದ್ಯಾರ್ಥಿನಿ ಫಾತಿಮತ್ ಮಿಶ್ರಿಯ 563 ಅಂಕಗಳನ್ನು ಗಳಿಸಿದಂತಹ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಗಳು. ಇವಳನ್ನು ಕೂಡ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿ ಸನ್ಮಾನಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಈವರು ವಿದ್ಯಾರ್ಥಿನಿಯರು ಕೂಡ ಉತ್ತರೋತ್ತರ ಯಶಸ್ಸನ್ನು ಹಾರೈಸ್ತಾ ಇದ್ದೇವೆ. ಇದೀಗ ಕ್ರೀಡಾ ಸ್ಪರ್ಧೆಗಳ ಬಹುಮಾನ ವಿತರಣೆ. ತಮ್ಮ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯದಿಂದ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗೆಲುವಿನ ನಗೆ ಬೀರಿದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸುವ ಸಂಭ್ರಮಗಳಿಗೆ ಇದರ ನಿರ್ವಹಣೆಯನ್ನು ಇತಿಹಾಸ ಉಪನ್ಯಾಸಕರಾದಂತಹ ಶ್ರೀಮತಿ ಶರ್ಮಿಳಾ ಇವರು ನಡೆಸಿಕೊಡ್ತಾ ಇದ್ದಾರೆ. ಇದೀಗ ಮುಖ್ಯ ಅಭ್ಯಾಸಕರಲ್ಲೊಬ್ಬರಾದಂತಹ ಶ್ರೀಯುತ ಮುನಿರಾಜ ಅಜ್ರೆ ಇವರು ತೆರಳುತ್ತಾ ಇದ್ದಾರೆ. ಇವರಿಗೆ ನೆನಪಿನ ಕಾಣಿಕೆಯನ್ನು ನಮ್ಮ ಪ್ರಾಂಶುಪಾಲರು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದೈಹಿಕ ಅಶಕ್ತರಿಗೆ ಅನುಕಂಪ ಬೇಡ, ಅವಕಾಶ ಬೇಕು ಎಂಬ ಮಾತಿನಂತೆ ತನಗೆ ಸಿಕ್ಕಂತಹ ವಿದ್ಯಾಭ್ಯಾಸದ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡ
ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿನಿ ಆಶಾ. ಈಗ ನಾನು ಬಂದಂತಹ ಉದ್ದೇಶ ಎಲ್ಲ ಸಬ್ಜೆಕ್ಟಿನಲ್ಲಿ ಹೆಚ್ಚಿನ ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಗೌರವಧನವನ್ನು ನೀಡ್ತಾ ಇದ್ದಾರೆ. ಆದರೆ ನಾನು ಇಲ್ಲಿ ಬಂದಂತಹ ಉದ್ದೇಶ ಏನಂತಂದ್ರೆ ವಿಶೇಷವಾಗಿ ಆಶಾರನ್ನು ಗುರುತಿಸುವ ಉದ್ದೇಶದಿಂದ ನಾನು ಇಲ್ಲಿ ಬಂದಿದ್ದೇನೆ. ಯಾಕಂತ ಹೇಳಿದ್ರೆ ಈ ಮೊದಲೇ ನಮ್ಮ ಅತಿಥಿಗಳು ಹೇಳ್ತಾರೆ, ಅಂದ್ರೆ ಯಾವುದೇ ಕೆಲಸದಲ್ಲಿ ನಿಷ್ಠೆ ಬೇಕು ಹೇಳಿ, ನಾನು ಕೇವಲ ದೈಹಿಕ ಅಶಕ್ತತೆ ಇದೆ ಅಂತ ಹೇಳಿ ಗುರುತಿಸ್ತಾ ಇಲ್ಲ, ಬದಲಾಗಿ ಆಶನ ಜೊತೆಗಿರುವಂತಹ ನಿಷ್ಠೆಗೋಸ್ಕರ ಅದನ್ನು ಗೌರವಿಸಬೇಕೆನ್ನುವ ಉದ್ದೇಶದಿಂದ ನಾನು ಇಲ್ಲಿ ಬಂದಿದ್ದೇನೆ. ಅದರ ಜೊತೆಗೆ ನಮ್ಮ ಆಶನಿಗೆ ಎಲ್ಲ ವಿಷಯದಲ್ಲಿ ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು ಅವರ ತಂದೆ. ಎಷ್ಟೋ ಸಲ ಯಾರು ಗುರುತಿಸ್ಬೋದು, ಆದರೆ ನಾನು ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಹೇಳ್ತಿದ್ದೇನೆ. ಎಲ್ಲ ತಂದೆ ತಾಯಿಯರು ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ತಾರೆ, ಆದರೆ ಆ ತಂದೆಯ ತ್ಯಾಗವನ್ನ ನಾನು ಲಾಸ್ಟ್ ಇಯರ್ ನೋಡ್ತೇನೆ, ಆದರೆ ಬೇರೆ ಉಪನ್ಯಾಸಕರು 2 ವರ್ಷದಿಂದ ನೋಡ್ತಾ ಇರ್ಬೋದು. ಆ ತಂದೆ ಪ್ರತಿ ಸಲ ಅವರನ್ನ ಕರ್ಕೊಂಡು ಬಂದು ಆ ವೀಲ್ ಚೇರಲ್ಲಿ ಕೂತ್ಕೊಳಿಸಿ ಊಟ ಮಾಡಿಸಿ ಹೋಗುವಂತಹ ದೃಶ್ಯ ನೋಡಿದ್ರೆ ಆ ತ್ಯಾಗಮಯ್ಯಾದಂತಹ ತಂದೆಯನ್ನ ಈ ಸಂದರ್ಭದಲ್ಲಿ ನಾವು ಗೌರವಿಸಲೇಬೇಕು. ಅದರ ಜೊತೆಗೆ ಇನ್ನೊಂದು ತ್ಯಾಗದ ಮೂರ್ತಿಗಳು ಇರ್ಬೋದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. ಯಾಕಂದ್ರೆ ನಾನಿಲ್ಲಿ ಗುರುತಿಸ್ತಾ ಇದ್ದೇನೆ, ನಮ್ಮ ಆಶೆ ಇಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು. ಯಾಕಂದ್ರೆ ಈ PUC ಏಜಲ್ಲಿ ಬರುವಾಗ ಮಕ್ಕಳ ತುಂಟತನ ಏನಾದರೂ ಚುಡಾಯಿಸುವುದು ಆ ಥರ ಇರ್ತದೆ. ಆದರೆ ನಮ್ಮ ಮಕ್ಕಳ ಒಂದು ಮಾನವೀಯತೆ, ಶಿಕ್ಷಣದ ಒಂದು ಅಂಗ ಅಂತ ಹೇಳ್ಬೋದು, ಮಾನವೀಯತೆ ಎಷ್ಟು ನಮ್ಮ ಮಕ್ಕಳಲ್ಲಿ ಇದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಬೇರೆ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ನಗಾಡ್ಬೋದು, ತಮಾಷೆ ಮಾಡ್ಬೋದು. ಆದರೆ ಇಂತಹ ಅಶಕ್ತತೆ ಇರುವ ಮಕ್ಕಳು ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ನಗಾಡುವುದಿಲ್ಲ, ಪ್ರೋತ್ಸಾಹ ಕೊಡ್ತಾರೆ. ಆ ಪ್ರೋತ್ಸಾಹ ಆಮೇಲೆ ಏನಾದರೂ ಪ್ರೋಗ್ರಾಮ್ ಅಂತ ಇದ್ರೆ ತಕ್ಷಣವೇ ಅವರು ಆ ವೀಲ್ಚೇರ್ ಎತ್ಕೊಂಡು ಬಂದು ಹುಡುಗರು ಅಂತಿಲ್ಲ, ಹುಡುಗಿಯರು ಅಂತಿಲ್ಲ, ಜಾತಿ ಭೇದ ಯಾವುದೇ ರೀತಿ ಇಲ್ಲ. ಆದ್ರಿಂದ ನಮ್ಮ ಕಾಲೇಜಲ್ಲಿ ಕಲಿತಂತಹ ವಿದ್ಯಾರ್ಥಿಗಳ ಶಿಕ್ಷಣ ಮಾತ್ರ ಅಲ್ಲ, ಮಾನವೀಯತೆ ನೋಡ್ಬೋದು, ಸಹಕಾರ ನೋಡ್ಬೋದು. ಆದ್ರಿಂದಾಗಿ ಇಲ್ಲಿ ಕೇವಲ ನಮ್ಮ ವಿದ್ಯಾರ್ಥಿಗಳಿಗೆ ಗೌರವ ಕೊಡ್ತಾ ಇಲ್ಲ, ಬದಲಾಗಿ ಆಶಾದಲ್ಲಿರುವಂತಹ ನಿಷ್ಠೆ, ತ್ಯಾಗದಿಂದಾಗಿ ನಾನು ನನ್ನದೊಂದು ಚಿತ್ರ ಕಾಣಿಕೆಯನ್ನು ಪ್ರೀತಿಪೂರ್ವಕವಾಗಿ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮುಂದೆ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹಾರೈಸುತ್ತಾ ನನ್ನ ಈ ಪ್ರೀತಿಯ ಕಾಣಿಕೆಯನ್ನು ಕೊಡ್ತಾ ಇದ್ದೇನೆ. ಈ ಜಗತ್ತಿನಲ್ಲಿ ಸೋಲದೆ ಗೆದ್ದವರು ಯಾರು ಇಲ್ಲ, ಸೋತು ಗೆದ್ದವರೇ ಸಾಧಕರಿಲ್ಲ ಎಂಬ ಮಾತಿನಂತೆ 2024-25ನೇ ಸಾಲಿನ ನಮ್ಮ ಕಾಲೇಜಿನಲ್ಲಿ ಅನೇಕ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಹಳ ಉತ್ಸುಕತೆಯಿಂದ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳ ವಿವರ ಈ ಕೆಳಗಿರುತ್ತದೆ. ಹುಡುಗರ ವಿಭಾಗದಲ್ಲಿ ಕೇರಳ ವಿಭಾಗ ಪ್ರಥಮ ಸ್ಥಾನ ವಿಶಾಂತ್ ಮತ್ತು ಸಂಕೇತ್. ಈ ಬಹುಮಾನವನ್ನ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ಮಂಜುಳಾ ಇವರಲ್ಲಿ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೇರಳ ವಿಭಾಗದಲ್ಲಿ ಪ್ರಥಮ ಸ್ಥಾನ ವಿಶಾಂತ್ ಮತ್ತು ಸಂಕೇತ್, ದ್ವಿತೀಯ ಸ್ಥಾನ ನಮಿತ್ ಮತ್ತು ಅಭಿಷೇಕ್. ಕ್ರೀಡಾ ಬಹುಮಾನ ತಗೊಳ್ಳಿರುವಂತಹ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ನಿಲ್ಲಬೇಕು. ಎಲ್ಲ ಹುಡುಗರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸ್ಥಾನ ನಮಿತ್ ಮತ್ತು ಅಭಿಷೇಕ್. ಕ್ರೀಡಾ ಬಹುಮಾನ ತಗೊಂಡಿರುವ ಎಲ್ಲ ಹುಡುಗರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶಟಲ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಮೊದಲ ಸ್ಥಾನ ಧೀರಜ್ ಮತ್ತು ಪ್ರಣೀತ್. ಧೀರಜ್ ಮತ್ತು ಪ್ರಣೀತ್. ದ್ವಿತೀಯ ಸ್ಥಾನ ಸಂಕೇತ್ ಮತ್ತು ವಿಶಾಂತ್. ವಿಭಾಗದಲ್ಲಿ ಪ್ರಥಮ ಸ್ಥಾನ ದೀಕ್ಷಿತ್, ದ್ವಿತೀಯ ಸ್ಥಾನ ಸಂಕೇತ್. ಚೆಸ್ ವಿಭಾಗ ಪ್ರಥಮ ಸ್ಥಾನ ದೀಕ್ಷಿತ್, ದ್ವಿತೀಯ ಸ್ಥಾನ ಸಂಕೇತ್. ಕಬಡ್ಡಿ ವಿಭಾಗ ಪ್ರಥಮ ಸ್ಥಾನ ಮೊಹಮ್ಮದ್ ಅನ್ಸೀರ್ ತಂಡ. ಈ ಬಹುಮಾನವನ್ನು ಇಂದಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಶ್ರೀಯುತ ನೌಕರ್ ಮಾಡಿ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಅನ್ಸೀರ್ ತಂಡದ ಸದಸ್ಯರು ಮೊಹಮ್ಮದ್ ಅನ್ಸೀರ್, ಕಿಶನ್, ಕಿರಣ್, ದೀಪಕ್,
ವಿಶಾಂತ್ ತಂಡ. ತಂಡದ ಸದಸ್ಯರು ವಿಶಾಂತ್, ಮೊಹಮ್ಮದ್ ನಿಯಾಜ್, ಜಿತೇಶ್, ಮೊಹಮ್ಮದ್ ಸ್ವಾಲಿ, ಮೊಹಮ್ಮದ್ ಸಾಜಿದ್, ಅಬುಬಕರ್ ಸಿದ್ದಿಕ್, ಮೊಹಮ್ಮದ್ ಶಾಹಿದ್. ದ್ವಿತೀಯ ತಂಡ ವಿಶಾಂತ್ ತಂಡ. ದ್ವಿತೀಯ ತಂಡ ವಿಶಾಂತ್ ತಂಡ. ನಂತರದ ವಿಭಾಗ ಖೋ ಖೋ. ಪ್ರಥಮ ಸ್ಥಾನ ಮೊಹಮ್ಮದ್ ಅನ್ಸೀರ್ ತಂಡ. ಪ್ರಥಮ ಸ್ಥಾನ ಮೊಹಮ್ಮದ್ ಅನ್ಸೀರ್ ತಂಡ. ತಂಡದ ಸದಸ್ಯರು ಮೊಹಮ್ಮದ್ ಅನ್ಸೀರ್, ಕಿಶನ್, ಸುಮಂತ್, ದೀಪಕ್, ಅಕ್ಷಯ್, ಸುಮಂತ್ ಎಂ, ಮೊಹಮ್ಮದ್ ಮುಫೀದ್, ಅಭಿಷೇಕ್, ಭವಿತ್. ಖೋ ದ್ವಿತೀಯ ಸ್ಥಾನ ವಿಶಾಂತ್ ತಂಡ. ದ್ವಿತೀಯ ಸ್ಥಾನ ವಿಶಾಂತ್ ತಂಡ. ವಿಶಾಂತ್ ತಂಡದ ಸದಸ್ಯರು ವಿಶಾಂತ್, ಮೊಹಮ್ಮದ್ ನಿಯಾಜ್, ಸಂಕೇತ್, ಧನುಷ್, ತೇಜಸ್, ಅಬುಬಕರ್ ಸಿದ್ದಿಕ್, ಮೊಹಮ್ಮದ್ ಸ್ವಾಲಿ, ಮೊಹಮ್ಮದ್ ಶಾಹಿದ್, ಗೌತಮ್. ಖೋ ಖೋ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ವಿಶಾಂತ್ ತಂಡ. ಪ್ರಾಂಶುಪಾಲರಾದ ಶ್ರೀಯುತ ಚಂದ್ರಶೇಖರ್ ಸರ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ವಿಭಾಗ ವಾಲಿಬಾಲ್. ಪ್ರಥಮ ಸ್ಥಾನ ಮೊಹಮ್ಮದ್ ಅನ್ಸೀರ್ ತಂಡ. ತಂಡದ ಸದಸ್ಯರು ಮೊಹಮ್ಮದ್ ಅನ್ಸೀರ್, ಕಿಶನ್, ದೀಪಕ್, ಅಕ್ಷಯ್, ಮೊಹಮ್ಮದ್ ಮುಫೀದ್, ಮೊಹಮ್ಮದ್ ನಿಹಾದ್. ಪ್ರಥಮ ಸ್ಥಾನ ಮೊಹಮ್ಮದ್ ಅನ್ಸೀರ್ ತಂಡ. ದ್ವಿತೀಯ ಸ್ಥಾನ ಧೀರಜ್ ತಂಡ. ತಂಡದ ಸದಸ್ಯರು ಧೀರಜ್, ರಕ್ಷಿತ್, ಶಶಾಂಕ್, ಹರೀಶ್, ಮೊಹಮ್ಮದ್ ಮುಕ್ತಾರ್, ಚೇತನ್. ದ್ವಿತೀಯ ಸ್ಥಾನ ಧೀರಜ್ ತಂಡ. ದ್ವಿತೀಯ ಸ್ಥಾನ ಧೀರಜ್ ತಂಡ. ಮುಂದಿನ ವಿಭಾಗ ಕ್ರಿಕೆಟ್. ವಿಭಾಗದಲ್ಲಿ ಪ್ರಥಮ ಸ್ಥಾನ ವಿಶಾಂತ್ ತಂಡ. ಕ್ರಿಕೆಟ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ವಿಶಾಂತ್ ತಂಡ. ತಂಡದ ಸದಸ್ಯರು ವಿಶಾಂತ್, ಮೊಹಮ್ಮದ್
ಅಮೀರ್, ಅಹಮದ್ ಯಾಸೀನ್, ಸೈಯದ್ ಸಫ್ರುದ್ದೀನ್. ಕ್ರಿಕೆಟ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ವಿಶಾಂತ್ ತಂಡ, ದ್ವಿತೀಯ ಸ್ಥಾನ ಮೊಹಮ್ಮದ್ ಅನ್ಸೀರ್ ತಂಡ. ತಂಡದ ಸದಸ್ಯರು ಮೊಹಮ್ಮದ್ ಅನ್ಸೀರ್, ಕಿಶನ್, ಸುಮಂತ್, ದೀಪಕ್, ಅಕ್ಷಯ್, ದೀಪಕ್, ಮೊಹಮ್ಮದ್ ನಿಹಾದ್, ಅಲ್ಫಾಜ್, ಕಿರಣ್, ಅಭಿಷೇಕ್, ಮೊಹಮ್ಮದ್ ಮುಫೀದ್. ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಮೊಹಮ್ಮದ್ ಅನ್ಸೀರ್ ತಂಡ. ದ್ವಿತೀಯ ಮೊಹಮ್ಮದ್ ಅನ್ಸೀರ್ ತಂಡ. ತಂಡದ ಸದಸ್ಯರು ಅನ್ಸೀರ್, ಕಿಶನ್, ಸುಮಂತ್, ದೀಪಕ್, ಅಕ್ಷಯ್, ದೀಪಕ್, ಮೊಹಮ್ಮದ್ ನಿಹಾದ್, ಅಲ್ಫಾಜ್, ಕಿರಣ್, ಅಭಿಷೇಕ್, ಮೊಹಮ್ಮದ್ ಮುಫೀದ್. ಕ್ರಿಕೆಟ್ ಪಂದ್ಯಾಟದಲ್ಲಿ ಹೆಚ್ಚು ಸಿಕ್ಸರ್ ಬಾರಿಸಿದ ದಾಂಡಿಗಳಿಗೆ ಮಾನ್ಯ ಪ್ರಾಂಶುಪಾಲರಿಂದ ವಿಶೇಷವಾದ ಬಹುಮಾನ. ಇದಕ್ಕೆ ಅರ್ಹನಾದ ವಿದ್ಯಾರ್ಥಿ ವಿಶಾಂತ್, ದ್ವಿತೀಯ ಕಲಾ ವಿಭಾಗ. ಇವರು 6 ಸಿಕ್ಸರ್ ಬಾರಿಸುವುದರ ಮೂಲಕ ಈ ವಿಶೇಷ ಬಹುಮಾನಕ್ಕೆ ಅರ್ಹರಾಗಿದ್ದಾರೆ. ಇವರನ್ನು ಗೌರವಿಸಬೇಕಾಗಿ ಮಾನ್ಯ ಪ್ರಾಂಶುಪಾಲರನ್ನು ಕೇಳಿಕೊಳ್ತಾ ಇದ್ದಾರೆ. ಮುಂದಿನ ವಿಭಾಗ ಅಗ್ಗಜಗಾಟ. ಈ ಬಹುಮಾನವನ್ನ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಶ್ರೀಯುತ ಕೃಷ್ಣಪ್ಪ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಗ್ಗಜಗಾಟ ಪ್ರಥಮ ಸ್ಥಾನ ವಿಶಾಂತ್ ತಂಡ. ತಂಡದ ಸದಸ್ಯರು ವಿಶಾಂತ್, ಸಂಕೇತ್, ಅಬೂಬಕರ್ ಸಿದ್ದಿಕ್, ಗೌತಮ್, ಮೊಹಮ್ಮದ್ ಸ್ವಾಲಿ, ಮೊಹಮ್ಮದ್ ನಿಯಾಜ್, ಜಿತೇಶ್, ಮೊಹಮ್ಮದ್ ಫಾಜಿಲ್, ಸುಚಿತ್. ದ್ವಿತೀಯ ಸ್ಥಾನ ಮೊಹಮ್ಮದ್ ಅನ್ಸೀರ್ ತಂಡ. ತಂಡದ ಸದಸ್ಯರು ಮೊಹಮ್ಮದ್ ಅನ್ಸೀರ್, ಕಿಶನ್, ದೀಪಕ್, ಜೀವನ್, ಅಭಿಷೇಕ್, ಕಿರಣ್, ಮೊಹಮ್ಮದ್ ಅಫ್ರಾಜ್, ಮೊಹಮ್ಮದ್ ಜಿಯಾವುದ್ದೀನ್, ಸುಮಂತ್. ಅಗ್ಗಜಗಾಟ ದ್ವಿತೀಯ ಸ್ಥಾನ ಮೊಹಮ್ಮದ್ ಅನ್ಸೀರ್ ತಂಡ. ಹುಡುಗಿಯರ ವಿಭಾಗ ಕೇರಂ. ಪ್ರಥಮ ಸ್ಥಾನ ಯೋಗಿನಿ ಮತ್ತು ಆಯಿಷತುಲ್ ನಿಶಾ. ಕೇರಂ ವಿಭಾಗದಲ್ಲಿ ಪ್ರಥಮ ಸ್ಥಾನ ಯೋಗಿನಿ ಮತ್ತು ಆಯಿಷತುಲ್ ನಿಶಾ. ಈ ಬಹುಮಾನವನ್ನು ಇಂದಿನ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿದ ಶ್ರೀಯುತ ಪ್ರವೀಣ್ ಬೀದಿಯವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೇರಂ
ಪ್ರಥಮ ಸ್ಥಾನ ಯೋಗಿನಿ ಮತ್ತು ನಫಿಸತುಲ್ ಮಿಶ್ರಿಯಾ. ಶಟಲ್ ಬ್ಯಾಡ್ಮಿಂಟನ್ ಪ್ರಥಮ ಸ್ಥಾನ ಯೋಗಿನಿ ಮತ್ತು ನಫಿಸತುಲ್ ಮಿಶ್ರಿಯಾ. ದ್ವಿತೀಯ ಸ್ಥಾನ ಶ್ವೇತಾ ಮತ್ತು ಸುದೀಕ್ಷಾ. ದ್ವಿತೀಯ ಸ್ಥಾನ ಶ್ವೇತಾ ಮತ್ತು ಸುದೀಕ್ಷಾ. ಮುಂದಿನ ವಿಭಾಗ ಚೆಸ್. ಬಹುಮಾನ ತಗೊಳ್ಳಿರುವಂತಹ ಎಲ್ಲ ಹುಡುಗಿಯರು ಕೂಡ ವೇದಿಕೆಯ ಮುಂಭಾಗಕ್ಕೆ ಚೆಸ್ ಬರಬೇಕು. ವಿಭಾಗದಲ್ಲಿ ಪ್ರಥಮ ಸ್ಥಾನ ಯಜ್ಞ ಮತ್ತು ಸಮಿತಾ. ಮುಂದಿನ ಎಲ್ಲ ತಂಡದ ವಿದ್ಯಾರ್ಥಿನಿಯರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನೀವು ಅದನ್ನು ಕಾಯುವಾಗಿಲ್ಲ, ಸಮಯ ಮೀರಿದೆ. ಚೆಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಯಜ್ಞ ಮತ್ತು ಸಮಿತಾ. ದ್ವಿತೀಯ ಸ್ಥಾನ ನಿಶ್ಮಿತಾ ಮತ್ತು ನಿಕ್ಷಿತಾ. ವಿಭಾಗ ಪ್ರಥಮ ಸ್ಥಾನ ಯಜ್ಞ ಮತ್ತು ಸಮಿತಾ. ದ್ವಿತೀಯ ಸ್ಥಾನ ನಿಶ್ಮಿತಾ ಮತ್ತು ನಿಕ್ಷಿತಾ. ಮುಂದಿನ ವಿಭಾಗ ಥ್ರೋಬಾಲ್. ಮುಂದಿನ ಬಹುಮಾನವನ್ನು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಶ್ರೀಯುತ ಮೋಹನ್ ಬಾಬು ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ವಿಭಾಗ ಥ್ರೋಬಾಲ್. ಪ್ರಥಮ ಸ್ಥಾನ ನಿಖಿತಾ ತಂಡ. ಪ್ರಥಮ ಸ್ಥಾನ ನಿಖಿತಾ ತಂಡ. ತಂಡದ ಸದಸ್ಯರು ನಿಖಿತಾ, ಫಾತಿಮಾ ರಸೀನಾ, ನೀನಾ ಕೌಸರ್, ಕೆ ಮನ್ವಿಕಾ, ಅವಿಷಾ, ಸುಪ್ರೀತಾ, ದೀಕ್ಷಾ, ನಸೀಮಾ, ನಿಖಿತಾ. ಥ್ರೋಬಾಲ್ ದ್ವಿತೀಯ ಸ್ಥಾನ ನಿಕ್ಷಿತಾ ತಂಡ. ಥ್ರೋಬಾಲ್ ದ್ವಿತೀಯ ಸ್ಥಾನ ನಿಕ್ಷಿತಾ ತಂಡ. ಪ್ರಥಮ ಸ್ಥಾನ ನಿಖಿತಾ ತಂಡ. ಥ್ರೋಬಾಲ್ ದ್ವಿತೀಯ ಸ್ಥಾನ ನಿಕ್ಷಿತಾ ತಂಡ. ತಂಡದ ಸದಸ್ಯರು ನಿಕ್ಷಿತಾ, ನಿಶ್ಮಿತಾ, ಆಯಿಷತುಲ್ ಮುಜಮಿರಾ, ನಿಕ್ಷಿತಾ, ಫಾತಿಮತ್ ರುಫಾದ, ಫಾತಿಮತ್ ಸಮೀರಾ, ನಫಿಸತುಲ್ ಮಿಶ್ರಿಯಾ, ಚೈತನ್ಯ, ಪೂಜಾ. ಥ್ರೋಬಾಲ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ನಿಕ್ಷಿತಾ ತಂಡ. ಮುಂದಿನ ವಿಭಾಗ ಕಬಡ್ಡಿ. ಕಬಡ್ಡಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ನಿಕ್ಷಿತಾ ತಂಡ. ನಿಕ್ಷಿತಾ ತಂಡ ಕಬಡ್ಡಿ ವಿಭಾಗದಲ್ಲಿ ಪ್ರಥಮ ಸ್ಥಾನ. ನಿಕ್ಷಿತಾ ತಂಡ. ತಂಡದ ಸದಸ್ಯರು ನಿಕ್ಷಿತಾ, ನಿಶ್ಮಿತಾ, ಪೂಜಾ, ಫಾತಿಮತ್ ಸಮೀರಾ, ಫಾತಿಮತ್ ರುಫಾದ, ನಿಕ್ಷಿತಾ, ಆಯಿಷತುಲ್ ಮುಜಮಿರಾ. ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ ನಿಖಿತಾ ತಂಡ. ಕಬಡ್ಡಿ ವಿಭಾಗ ಪ್ರಥಮ ಸ್ಥಾನ ನಿಕ್ಷಿತಾ ತಂಡ. ದ್ವಿತೀಯ ಸ್ಥಾನ ನಿಖಿತಾ ತಂಡ. ತಂಡದ ಸದಸ್ಯರು ನಿಖಿತಾ, ಕೆ ಮನ್ವಿತಾ, ಸುಪ್ರೀತಾ, ಸಿಂಚನ, ನೀನಾ ಕೌಸರ್, ಶ್ರೇಯಾ, ಮೋಕ್ಷಾ. ಕಬಡ್ಡಿ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ನಿಖಿತಾ ತಂಡ.
ಖೋ ಪ್ರಥಮ ಸ್ಥಾನ ಸುದೀಕ್ಷಾ ತಂಡ. ಖೋ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸುದೀಕ್ಷಾ ತಂಡ. ತಂಡದ ಸದಸ್ಯರು ಸುದೀಕ್ಷಾ, ಶ್ವೇತಾ, ಸಮಿತಾ, ರಾಜೇಶ್ವರಿ, ಪ್ರಣಮ್ಯ, ತುಳಸಿ, ಮೇಘನ, ಸುರಕ್ಷಿತಾ, ಸುದೀಕ್ಷಾ. ಖೋ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸುದೀಕ್ಷಾ ತಂಡ. ದ್ವಿತೀಯ ಸ್ಥಾನ ನಿಖಿತಾ ತಂಡ. ಖೋ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ನಿಖಿತಾ ತಂಡ. ತಂಡದ ಸದಸ್ಯರು ನಿಖಿತಾ, ಶ್ರೇಯಾ, ಆಸಿಫಾ, ಮನ್ವಿತಾ, ಹೀನಾ ಕೌಸರ್, ನಿಖಿತಾ, ರಾಫಿಯಾ, ಸಿಂಚನ, ದಯಾನ. ಖೋ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ನಿಖಿತಾ ತಂಡ. ವಿಭಾಗದಲ್ಲಿ ಪ್ರಥಮ ಸ್ಥಾನ ನಿಕ್ಷಿತಾ ತಂಡ. ಹಗ್ಗಜಗ್ಗಾಟ ಪ್ರಥಮ ಸ್ಥಾನ ನಿಕ್ಷಿತಾ ತಂಡ. ನಿಕ್ಷಿತಾ ತಂಡ. ತಂಡದ ಸದಸ್ಯರು ನಿಕ್ಷಿತಾ, ನಿಶ್ಮಿತಾ, ಚೈತನ್ಯ, ಫಾತಿಮತ್ ರುಫಾನ, ದೀಕ್ಷಾ, ಪೂಜಾ, ನಿಕ್ಷಿತಾ, ಆಯಿಷತುಲ್ ಮುಜಾಮಿರ, ಸುಷ್ಮಿತಾ. ಹಗ್ಗಜಗ್ಗಾಟ ಪ್ರಥಮ ಸ್ಥಾನ ನಿಕ್ಷಿತಾ ತಂಡ. ದ್ವಿತೀಯ ಸ್ಥಾನ ಸುದೀಕ್ಷಾ ತಂಡ. ಹಗ್ಗಜಗ್ಗಾಟದಲ್ಲಿ ದ್ವಿತೀಯ ಸ್ಥಾನ ಸುದೀಕ್ಷಾ ತಂಡ. ತಂಡದ ಸದಸ್ಯರು ಸುದೀಕ್ಷಾ, ಶ್ವೇತಾ, ಸಮಿತಾ, ತುಳಸಿ, ಭವಾನಿ, ಫಾತಿಮತ್ ರಶೀದಾ, ಶಶಿಕಲಾ, ಸುದೀಕ್ಷಾ, ಪ್ರಣಮ್ಯ. ಹಗ್ಗಜಗ್ಗಾಟ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಸುದೀಕ್ಷಾ ತಂಡ. ಶ್ರೀಯುತ ನಾರ್ಬರ್ಟ್ ಮಾರ್ಟಿನ್ ಸರ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 2024-25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹುಡುಗರ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ ನಮ್ಮ ಕಾಲೇಜಿನ ಹೆಮ್ಮೆಯ ಪ್ರತಿಭಾನ್ವಿತ ಕ್ರೀಡಾಪಟುಗಳಾದ ಕಿಶನ್ ಕುಮಾರ್ ಮತ್ತು ವಿಶಾಂತ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ವರ್ಷದ ಹುಡುಗರ ವಿಭಾಗದಲ್ಲಿ ಚಾಂಪಿಯನ್ ಪಟ್ಟವನ್ನ ತಮ್ಮ ಹೊಂದಿದ್ದಾರೆ ನಮ್ಮ ಕಾಲೇಜಿನ ಹೆಮ್ಮೆಯ ಕ್ರೀಡಾಪಟುಗಳಾದ ಕಿಶನ್ ಕುಮಾರ್ ಮತ್ತು ವಿಶಾಂತ್ ಇವರು. ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಬರ್ಟ್ ಮಾರ್ಟಿನ್ ಸರ್ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಭಾಗದಲ್ಲಿ 3 ಕ್ರೀಡಾ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದ ನಮ್ಮ ಕಾಲೇಜಿನ ಚಿನ್ನದ ಹುಡುಗಿ ಸುದೀಕ್ಷಾ ಇವರು ಈ ವರ್ಷದ ಚಾಂಪಿಯನ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ.
ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಪ್ರಸ್ತುತ ವರ್ಷದ ಕ್ರೀಡಾಕೂಟದಲ್ಲಿ ಬಹಳ ಉತ್ತಮವಾಗಿ ಪಾಲ್ಗೊಂಡು 128 ಅಂಕಗಳನ್ನು ಪಡೆದು ಸಮಗ್ರ ಪ್ರಶಸ್ತಿಯನ್ನ ಬಾಚಿಕೊಂಡ ತಂಡ ರೆಡ್ ಟೀಮ್. ಈ ತಂಡದ ನಾಯಕ ಮತ್ತು ನಾಯಕಿ ಮೊಹಮ್ಮದ್ ಅನ್ಸೀರ್ ಮತ್ತು ಸುದೀಕ್ಷಾ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಮಗ್ರ ಪ್ರಶಸ್ತಿಯನ್ನ ಪಡೆದಂತಹ ಟೀಮ್ ರೆಡ್ ಟೀಮ್. ಇದರ ನಾಯಕ ಮತ್ತು ನಾಯಕಿ ಮೊಹಮ್ಮದ್ ಅನ್ಸೀರ್ ಮತ್ತು ಸುದೀಕ್ಷಾ. ಮೊಹಮ್ಮದ್ ಅನ್ಸೀರ್ ಮತ್ತು ಸುದೀಕ್ಷಾ. ಸಮಗ್ರ ಪ್ರಶಸ್ತಿ ಅದೇ ರೀತಿ 117 ಅಂಕಗಳೊಂದಿಗೆ ವಿಶಾಂತ್ ಮತ್ತು ನಿಖಿತಾ ನಾಯಕತ್ವದ ಯೆಲ್ಲೋ ಟೀಮ್ ಮತ್ತು ಧೀರಜ್ ಮತ್ತು ನಿಖಿತಾ ನಾಯಕತ್ವದ ಬ್ಲೂ ಟೀಮ್ 110 ಅಂಕಗಳನ್ನು ಪಡೆದುಕೊಳ್ಳುವ ಮೂಲಕ ಸಮಗ್ರ ಪ್ರಶಸ್ತಿ ಪಡೆದ ರೆಡ್ ತಂಡಕ್ಕೆ ಕೈಗೋಟಿಯನ್ನು ನೀಡಿದೆ. ಧನ್ಯವಾದಗಳು. ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಗೆಳೆಯರು ಅಲ್ಲ ನಾವು ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು, ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ವಿದ್ಯಾಲಯವನ್ನು ಬೆಳಗುವ ನೇಸರ, ಅವರ ಪ್ರತಿಭೆಗೆ ಬಹುಮಾನವೇ ಪ್ರೇರಣೆ. ಈಗ ನಮ್ಮ ಕಾಲೇಜಿನಲ್ಲಿ ನಡೆದ ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನ ವಿತರಣೆಯ ಸಮಯ. ಇದರ ನಿರೂಪಣೆಗೈದಿದ್ದಾರೆ ನಮ್ಮ ವಾಣಿಜ್ಯಶಾಸ್ತ್ರ ಉಪನ್ಯಾಸಕಿಯಾದ ಶ್ರೀಮತಿ ಸುಗೀತಾ ಮೇಡಮ್. ಎಲ್ಲರಿಗೂ ವಂದಿಸುತ್ತಾ, ವ್ಯಕ್ತಿಯು ಜೀವನವನ್ನು ರೂಪಿಸಿಕೊಳ್ಳಲು ಕೌಶಲ್ಯಗಳ ಅವಶ್ಯಕ. ಸಾಂಸ್ಕೃತಿಕ ಚಟುವಟಿಕೆಗಳು ವಿದ್ಯಾರ್ಥಿಗಳ ಕೌಶಲ್ಯ ಪ್ರಾವೀಣ್ಯತೆಯನ್ನು ಗುರುತಿಸಿ ಬೆಳೆಸಲು ಸಹಾಯಕವಾಗಿದೆ. ಸಾಂಸ್ಕೃತಿಕ ಚಟುವಟಿಕೆಗಳು ಸಾಹಿತ್ಯ, ಕಲೆ, ಸಾಂಸ್ಕೃತಿಕ ತೊರಡೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿಯಲ್ಲಿ ಅಡಕವಾಗಿರುವ ಕ್ರಿಯಾಶೀಲತೆಯನ್ನು ಗುರುತಿಸಬಹುದು. ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ನೃತ್ಯ, ಸಂಗೀತ, ಕರಕುಶಲತೆ, ಚಿತ್ರಕಥೆಗಳಲ್ಲಿ ಅವರವರ ಬುದ್ಧಿವಂತಿಕೆ, ಕೌಶಲ್ಯತೆಯನ್ನು ಪ್ರದರ್ಶಿಸಲು ಸಾಂಸ್ಕೃತಿಕ ಚಟುವಟಿಕೆಗಳು ಸಹಾಯಕವಾಗಿವೆ. ಇದೀಗ ಅತ್ಯಂತ ಕುತೂಹಲದಿಂದ ಕಾಯುತ್ತಿರುವಂತಹ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನ ಪಟ್ಟಿಗೆ ಓದಲು ನಿಮ್ಮ ಮುಂದೆ ಆಶಿಸ್ತಾ ಇದ್ದೇನೆ. ಮೊದಲಿಗೆ ಭಕ್ತಿಗೀತೆ. ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದದ್ದು ಶ್ವೇತಾ, ಸೆಕೆಂಡ್ ಆರ್ಟ್ಸ್. ಬಹುಮಾನವನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ದ್ವಿತೀಯ ಬಹುಮಾನ ನಿಕ್ಷಿತಾ, ಸೆಕೆಂಡ್ ಕಾಮರ್ಸ್. ತೃತೀಯ ಬಹುಮಾನ ಸುಮನ್, ಸೆಕೆಂಡ್ ಕಾಮರ್ಸ್. ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಬಹುಮಾನ ಪಡೆಯಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನಿಮ್ಮ ಹೆಸರು ಹೇಳೋದ್ರೊಳಗೆ ಕಾಯಿದು ಬೇಡ, ಎಲ್ಲರೂ ಎದುರು ನಿಲ್ಲಿ. ಹೆಸರು ಹೇಳಿದ ಕೂಡ ಮೇಲೆ ಸ್ಟೇಜಿಗೆ ಹೋದ್ರೆ ಆಯ್ತು. ಮುಂದಿನ ಬಹುಮಾನ ಭಾವಗೀತೆ. ಇದರಲ್ಲಿ ಪ್ರಥಮ ಸ್ಥಾನ ಶ್ವೇತಾ, ದ್ವಿತೀಯ ಸ್ಥಾನ ಫಾತಿಮಾ, ಫಸ್ಟ್ ಕಾಮರ್ಸ್. ಥರ್ಡ್ ನಿಶ್ಚಿತಾ, ಸೆಕೆಂಡ್ ಕಾಮರ್ಸ್. ಫಾತಿಮಾ ಫಸ್ಟ್ ಕಾಮರ್ಸ್, ನಿಶ್ಚಿತಾ ಸೆಕೆಂಡ್ ಕಾಮರ್ಸ್. ಮುಂದಿನ ಬಹುಮಾನ ಜನಪದ ಗೀತೆ. ಫಸ್ಟ್ ಶ್ವೇತಾ, ಸೆಕೆಂಡ್ ಆರ್ಟ್ಸ್, ದೀಕ್ಷಾ, ನಿಶ್ಚಿತಾ. ಜನಪದ ಗೀತೆ ಶ್ವೇತಾ, ಸೆಕೆಂಡ್ ಆರ್ಟ್ಸ್. ದ್ವಿತೀಯ ಬಹುಮಾನ ದೀಕ್ಷಾ, ತೃತೀಯ ಬಹುಮಾನ ನಿಶ್ಚಿತಾ. ಮುಂದಿನ ಬಹುಮಾನವನ್ನು ಶ್ರೀಮತಿ ಮಂಜುಳಾ ಮೇಡಮ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಲನಚಿತ್ರ ಗೀತೆ. ಫಸ್ಟ್ ಶ್ವೇತಾ, ಸೆಕೆಂಡ್ ಆರ್ಟ್ಸ್. ಸೆಕೆಂಡ್ ಫಾತಿಮಾ, ಫಸ್ಟ್ ಕಾಮರ್ಸ್. ಥರ್ಡ್ ಮುಫೀನ್, ಫಸ್ಟ್ ಕಾಮರ್ಸ್. ಚಲನಚಿತ್ರ ಗೀತೆ ಶ್ವೇತಾ, ಸೆಕೆಂಡ್ ಆರ್ಟ್ಸ್. ಫಾತಿಮಾ, ಫಸ್ಟ್ ಕಾಮರ್ಸ್. ಮುಫೀನ್, ಫಸ್ಟ್ ಕಾಮರ್ಸ್. ಆಶುನಟನೆ. ಫಸ್ಟ್ ದೀಕ್ಷಿತ್, ಸೆಕೆಂಡ್ ಆರ್ಟ್ಸ್. ರಕ್ಷಿತ್ ಬಾಯ್, ಸೆಕೆಂಡ್ ಕಾಮರ್ಸ್. ಸಂಜನ್, ಫಸ್ಟ್ ಆರ್ಟ್ಸ್. ಸಂಜನ್, ಫಸ್ಟ್ ಆರ್ಟ್ಸ್. ಎಲ್ಲರೂ ಚಪ್ಪಾಳೆಗಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಆಶುನಟನೆ ದೀಕ್ಷಿತ್, ಸೆಕೆಂಡ್ ಆರ್ಟ್ಸ್. ರಕ್ಷಿತ್ ಬಾಯ್, ಸಂಜನ್. ಆಶು ಭಾಷಣ
ವಿಜಯ್ ಥರ್ಡ್. ಕನ್ನಡ ಭಾಷಣ ರಕ್ಷಿತ್ ವೈ, ಹಸೀನಾ ಸೆಕೆಂಡ್, ಥರ್ಡ್ ವಿಜಯ್. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನ ಪ್ರಾಂಶುಪಾಲರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕನ್ನಡ ಭಾಷಣ ರಕ್ಷಿತ್ ವೈ, ಹಸೀನಾ ಸೆಕೆಂಡ್, ವಿಜಯ್ ಥರ್ಡ್. ಇಂಗ್ಲಿಷ್ ಭಾಷಣ ರಕ್ಷಿತ್ ವೈ ಫಸ್ಟ್, ಸೆಕೆಂಡ್ ಪ್ರಿಯಾ, ಥರ್ಡ್ ಧೀರಜ್. ಇಂಗ್ಲಿಷ್ ಭಾಷಣ ರಕ್ಷಿತ್ ವೈ ಫಸ್ಟ್, ಸೆಕೆಂಡ್ ಪ್ರಿಯಾ, ಥರ್ಡ್ ಧೀರಜ್. ಸೆಕೆಂಡ್ ಪ್ರಿಯಾ. ಪ್ರಬಂಧ ಕನ್ನಡ ಫಾತಿಮತುಲ್ ರಸೀನಾ ಸೆಕೆಂಡ್ ಕಾಮರ್ಸ್, ಮೊಹಮ್ಮದ್ ಯಾಸಿನ್ ಸೆಕೆಂಡ್ ಕಾಮರ್ಸ್, ಶಶಿಕಲಾ ಫಸ್ಟ್ ಕಾಮರ್ಸ್. ಪ್ರಬಂಧ ಕನ್ನಡ ಪ್ರಬಂಧ ಫಾತಿಮತುಲ್ ರಸೀನಾ ಸೆಕೆಂಡ್ ಕಾಮರ್ಸ್, ಯಾಸಿನ್ ಸೆಕೆಂಡ್ ಕಾಮರ್ಸ್, ಶಶಿಕಲಾ ಫಸ್ಟ್ ಕಾಮರ್ಸ್. ಇಂಗ್ಲಿಷ್ ಪ್ರಬಂಧ ಫಾತಿಮತುಲ್ ರಸೀನಾ ಸೆಕೆಂಡ್ ಕಾಮರ್ಸ್, ಫಾತಿಮಾ ಸೆಕೆಂಡ್ ಆರ್ಟ್ಸ್, ರಾಫಿಯಾ ಸೆಕೆಂಡ್ ಕಾಮರ್ಸ್. ಇಂಗ್ಲಿಷ್ ಪ್ರಬಂಧ ಫಾತಿಮತುಲ್ ರಸೀನಾ ಸೆಕೆಂಡ್ ಕಾಮರ್ಸ್, ಫಾತಿಮಾ ಸೆಕೆಂಡ್ ಆರ್ಟ್ಸ್, ರಾಫಿಯಾ ಸೆಕೆಂಡ್ ಕಾಮರ್ಸ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನ ಪ್ರವೀಣ್ ವಿಜಿ ಸರ್ ನೀಡಬೇಕಾಗಿ ಕೇಳಿಕೊಳ್ತೇನೆ. ರಸಪ್ರಶ್ನೆ ಪ್ರಥಮ ರಕ್ಷಿತ್ ಮತ್ತು ಯಾಸಿನ್, ವಿದ್ಯಾ ಯತೀಶ್ ಮತ್ತು ಅಶ್ವರ್, ತೃತೀಯ ವಿಜಯ್ ಮತ್ತು ರಕ್ಷಿತ್ ವಿಜಯ್. ರಕ್ಷಿತ್ ಮತ್ತು ಯಾಸಿನ್, ಯತೀಶ್ ಮತ್ತು ಅಶ್ವರ್, ವಿಜಯ್ ಮತ್ತು ರಕ್ಷಿತ್ ವಿಜಯ್. ಸಮೂಹ ನೃತ್ಯ ಪ್ರಥಮ ರಕ್ಷಿತ್ ಮತ್ತು ಬಳಗ, ವಿದ್ಯಾ ಮೇಘನ ಮತ್ತು ಬಳಗ, ಸುಪ್ರೀತಾ ಮತ್ತು ಬಳಗ. ಟೀಮ್ ಬನ್ನಿ. ರಕ್ಷಿತ್ ಮತ್ತು ಬಳಗದಲ್ಲಿ ಹರೀಶ್, ಶಶಾಂಕ್, ಚೇತನ್, ದೀಪಕ್. ಮೇಘನ ಮತ್ತು ಬಳಗದಲ್ಲಿ ಕವಿತಾ, ಭವಾನಿ, ಸುಭಾಷಿಣಿ, ಅಕ್ಷತಾ, ಶಶಿಕಲಾ, ದೀಕ್ಷಾ ಮತ್ತು ಸುಷ್ಮಿತಾ. ಸುಪ್ರೀತಾ ಮತ್ತು ಬಳಗದಲ್ಲಿ ನಿಖಿತಾ, ರಾಜೇಶ್ವರಿ, ಚೈತನ್ಯ, ನಿಶಿತಾ, ಯೋಗಿನಿ. ದ್ವಿತೀಯ ಮೇಘನ ಮತ್ತು ಬಳಗ, ತೃತೀಯ ಸುಮಿತಾ ಮತ್ತು ಬಳಗ. ಮುಂದಿನ ಸ್ಪರ್ಧೆ ದೇಶಭಕ್ತಿ ಗೀತೆ. ಫಾತಿಮಾ ಮತ್ತು ಬಳಗ, ಫಾಸಿಲ್ ಮತ್ತು ಸ್ವಾಲಿ, ವಿದ್ಯಾ, ತೃತೀಯ ಶ್ವೇತಾ. ದೇಶಭಕ್ತಿ ಗೀತೆ ಪ್ರಥಮ ಫಾತಿಮಾ, ರೊಬದಾ, ನಸೀಮಾ, ರಾಜೇಶ್ವರಿ, ಫಸೀಹಾ, ಮುಸ್ತಾನವಾನು, ಭಾರತಿ. ವಿದ್ಯಾ, ಫಾಸಿಲ್ ಮತ್ತು ಸ್ವಾಲಿ. ತೃತೀಯ ಶ್ವೇತಾ, ನಿಖಿತಾ, ವೀಕ್ಷಿತಾ, ನಿಶ್ಮಿತಾ, ತುಳಸಿ, ಸುದೀಕ್ಷಾ.
ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನದ ಮೊಹಮ್ಮದ್ ಬಾಬು ಸರ್ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಿತ್ರಕಲೆ ಸಂಕೇತ್ ಸೆಕೆಂಡ್ ಆರ್ಟ್ ಸಂಕೇತ್ ಹರೀಶ್ ವಿದ್ಯಾ ತೃತೀಯ ಯತೀಶ್ ಸೆಕೆಂಡ್ ಕಾಮರ್ಸ್. ಚಿತ್ರಕಲೆ ಸಂಕೇತ್ ಫಸ್ಟ್ ಸೆಕೆಂಡ್ ಹರೀಶ್ ತೃತೀಯ ಯತೀಶ್. ಮುಂದಿನ ಸ್ಪರ್ಧೆ ರಂಗೋಲಿ ರೋಹಿತ್ ಅಂಡ್ ಧನುಷ್ ಫಸ್ಟ್ ಸೆಕೆಂಡ್ ಯೋಗಿನಿ ಅಂಡ್ ನಿಶ್ಚಿತಾ ಥರ್ಡ್ ನಿಶ್ಚಿತ್ ಅಂಡ್ ವೀಕ್ಷಿತಾ. ರಂಗೋಲಿ ರೋಹಿತ್ ಅಂಡ್ ಧನುಷ್ ಯೋಗಿನಿ ಅಂಡ್ ನಿಶ್ಚಿತಾ ಥರ್ಡ್ ನಿಶ್ಚಿತ ಅಂಡ್ ವೀಕ್ಷಿತಾ. ಏಕಪಾತ್ರ ಅಭಿನಯ ರಕ್ಷಿತ್ ಬಾಯ್ ಫಸ್ಟ್ ಸೆಕೆಂಡ್ ಸುರಕ್ಷಿತಾ ಫಸ್ಟ್ ಕಾಮರ್ಸ್ ಥರ್ಡ್ ನಿಶಿತ್ ಸೆಕೆಂಡ್ ಆರ್ಟ್. ಏಕಪಾತ್ರ ಅಭಿನಯ ರಕ್ಷಿತ್ ಬಾಯ್ ಫಸ್ಟ್ ಸುರಕ್ಷಿತಾ ಸೆಕೆಂಡ್ ದೀಕ್ಷಿತ್ ಸೆಕೆಂಡ್ ಆರ್ಟ್. ಮುಂದಿನ ಸ್ಪರ್ಧೆ ಮುಂದಿನ ಬಹುಮಾನದ ಅಧಿಕಾರಿಗಳ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೆಹಂದಿ ನಿಖಿತಾ ಸೆಕೆಂಡ್ ಕಾಮರ್ಸ್ ಮುಜಾಮಿರಾ ಸೆಕೆಂಡ್ ಕಾಮರ್ಸ್ ಮೇಘನಾ ಸೆಕೆಂಡ್ ಆರ್ಟ್ಸ್. ಮೆಹಂದಿ ಫಸ್ಟ್ ನಿಖಿತಾ ಸೆಕೆಂಡ್ ಮುಜಾಮಿರಾ ಥರ್ಡ್ ಮೇಘನಾ. ಇನ್ನು ಅತಿಥಿಗಳಿಗೆ ನೀಡಿದಂತಹ ಹೂಗುಚ್ಛವನ್ನ ವಿದ್ಯಾರ್ಥಿಗಳೇ ತಯಾರಿಸಿದ್ದು ಆ ತಯಾರಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಯನ್ನು ತಿಳಿಸುತ್ತಾ ಅದರಲ್ಲಿ ಹೂಗುಚ್ಛದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು ನಿಶ್ಮಿತಾ ಫಸ್ಟ್ ಕಾಮರ್ಸ್, ಸುಹಾನಾ ಸೆಕೆಂಡ್ ಕಾಮರ್ಸ್, ಫಾತಿಮತ್ ಸಾಜಿಯಾ ಫಸ್ಟ್ ಆರ್ಟ್ಸ್. ಹೂಗುಚ್ಛ ನಿಶ್ಮಿತಾ ಫಸ್ಟ್ ಕಾಮರ್ಸ್, ಸುಹಾನಾ ಸೆಕೆಂಡ್ ಕಾಮರ್ಸ್, ಫಾತಿಮತ್ ಸಾಜಿಯಾ ಫಸ್ಟ್ ಆರ್ಟ್ಸ್. ತಂಡ ಸ್ಪರ್ಧೆ ಹಸೀನಾ ಮತ್ತು ವಿಜಯ್ ಫಸ್ಟ್ ಸೆಕೆಂಡ್ ರಕ್ಷಿತ್ ಬಾಯ್ ದೀಕ್ಷಿತ್ ಥರ್ಡ್ ಮೇಘನಾ ಸುರಕ್ಷಿತಾ. ತಂಡ ಸ್ಪರ್ಧೆಯಲ್ಲಿ ಫಸ್ಟ್ ಹಸೀನಾ ಮತ್ತು ವಿಜಯ್ ಸೆಕೆಂಡ್ ರಕ್ಷಿತ್ ಬಾಯ್ ಮತ್ತು ದೀಕ್ಷಿತ್. ನಿಶ್ಮಿತಾ ಫಸ್ಟ್ ಕಾಮರ್ಸ್ ನಿಶ್ಮಿತ ಇಲ್ಲ ಫಸ್ಟ್ ಆರ್ಟ್ಸ್. ನಿಶ್ಮಿತ ಅಂತ ಫಸ್ಟ್ ಇಯರ್ ಅಲ್ಲಿ ಇಲ್ಲ, ಸೆಕೆಂಡ್ ಇಯರ್ ಅಲ್ಲಿ ಬಂತು. ಫಸ್ಟ್ ಆರ್ಟ್ಸ್ ನಿಶ್ಮಿತಾ. ಸುಷ್ಮಿತವಾ ಅದಕ್ಕೆ ಬರ್ತಾ ಇಲ್ಲ. ಸುಷ್ಮಿತ ಇಲ್ಲ, ಸುಷ್ಮಿತ ಫಸ್ಟ್ ಕಾಮರ್ಸ್.
ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು, ಹಾಗೆ ನಿರ್ವಹಣೆ ಮಾಡಿಕೊಟ್ಟಂತಹ ಸುರೇಶ್ ಅವರಿಗೆ ಕೂಡ ಧನ್ಯವಾದಗಳು. ಇದೀಗ ಸರ್ವತೋಮುಖ ಸಾಧಕ ವಿದ್ಯಾರ್ಥಿ ಪ್ರಶಸ್ತಿ ಹಾಗೂ ಸಾಂಸ್ಕೃತಿಕ ಸಮಗ್ರ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ, ಇದರ ನಿರ್ವಹಣೆ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಲಿಲ್ಲಿ ಮೇಡಮ್ ಇವರು. ಬೆಂಕಿ ರಂಜಿತ ಅಡುಗೆ ಇದೊಂದು ಸಾಂಸ್ಕೃತಿಕದ ವಿಭಾಗವಿದೆ. ಅದು ಕೊನೆಯಲ್ಲಿ ನಡೆಸಿದಂತಹ ಸ್ಪರ್ಧೆ. ಈ ಬೆಂಕಿ ರಂಜಿತ ಅಡುಗೆಯಲ್ಲಿ ನಮ್ಮ ಹುಡುಗರೇನೋ ಅಡುಗೆಯಲ್ಲಿ ಕಡಿಮೆ ಇಲ್ಲ ಅನ್ನುವ ಹಾಗೆ ದೀಕ್ಷಿತ್ ಮತ್ತು ಬಳಗ ಪ್ರಥಮ ಸ್ಥಾನ ಪಡೆದಿದೆ. ದೀಕ್ಷಿತ್, ಅಹಮದ್ ಯಾಸೀನ್, ನೀರಜ್, ರುದ್ರಶ್ರೀ. ದ್ವಿತೀಯ ನಿಶ್ಮಿತಾ, ಚೈತನ್ಯ, ನಿಶ್ಚಿತಾ ಮತ್ತು ಸುದೀಕ್ಷಾ. ಮಾನ್ಯ ಪ್ರಾಂಶುಪಾಲರಿಗೆ ಇದನ್ನ ಈ ಬಹುಮಾನವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಅಡುಗೆ ಮಾಡಿದ ಇನ್ನೊಂದು ವಿದ್ಯಾರ್ಥಿಗಳಿಗೂ ಬಹುಮಾನ ಬಂದಿದೆ. ಅದು ತೃತೀಯದಲ್ಲಿ ಶ್ವೇತಾ, ತುಳಸಿ, ನಿಖಿತಾ ಮತ್ತು ಸಮಿತಾ. ಎಲ್ಲ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಬಹಳ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ. ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಯಶಸ್ಸು ಅದು ಯಾರೊಬ್ಬರ ಸತ್ತು ಅಲ್ಲ, ಸತತವಾಗಿ ಪ್ರಯತ್ನಿಸಿದರೆ ಎಲ್ಲರಿಗೂ ದೊರಕುವ ವಸ್ತು ಅದು. ದೃಢವಾದ ಮನಸ್ಸು, ಸ್ಪಷ್ಟವಾದಂತಹ ಗುರಿ, ತ್ರಿವಿಕ್ರಮನಂತಹ ಛಲವಿದ್ದರೆ ಯಶಸ್ಸು ನಮಗೆ ಖಂಡಿತ ಸಾಧ್ಯ. ಸಾಧಿಸಿದರೆ ಸಬಳವನ್ನು ನುಂಗಬಹುದು ಎಂಬ ಹಿರಿಯರ ಅನುಭವದ ಮಾತು ಖಂಡಿತವಾಗಿಯೂ ಸತ್ಯ. ಕಾಲೇಜಿನ ಅನೇಕ ಚಟುವಟಿಕೆಗಳಾದ ನಾಟಕ, ಭಾಷಣ, ನೃತ್ಯ, ರಸಪ್ರಶ್ನೆ, ಚರ್ಚಾ ಸ್ಪರ್ಧೆ, ಕ್ರೀಡಾ ಚಟುವಟಿಕೆ ಇತ್ಯಾದಿಗಳಲ್ಲೆಲ್ಲ ಭಾಗಿಯಾಗಲು ಹಿಂದಿರುತ್ತಾರೆ. ಇದಕ್ಕೆ ಕಾರಣ ಅವರಲ್ಲಿರತಕ್ಕಂಥ ಆತ್ಮವಿಶ್ವಾಸ. ಆದರೆ ನಮ್ಮಲ್ಲಿ ಈ ನಡೆಸುತ್ತಿದ್ದಂತಹ ಎಲ್ಲ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಹಳಷ್ಟು ಮೌಲ್ಯಾಧಾರಿತ ಬದುಕಿನ ರೀತಿ, ಆತ್ಮವಿಶ್ವಾಸ, ಆಮೇಲೆ ಒಂದು ಒಳ್ಳೆಯ ನಡವಳಿಕೆ, ಆಮೇಲೆ ಎಲ್ಲರನ್ನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಎಲ್ಲರೂ ಕೂಡ ಅಚ್ಚುಮೆಚ್ಚುವಂತಹ ಒಂದು ವಿದ್ಯಾರ್ಥಿ ಸುಮಾರು ಮಂದಿ ಇದ್ದಾರೆ. ಆದರೆ ಅದರಲ್ಲಿ ನಾವೆಲ್ಲ ಏನು ಕ್ಷೇತ್ರಗಳಲ್ಲೂ ಕೂಡ ಅಂಕಗಳನ್ನ ನೀಡಿ ಆಯ್ಕೆ ಮಾಡುವಾಗ ನಮಗೊಂದು ಬೆಸ್ಟ್ ಔಟ್ ಗೋಯಿಂಗ್ ಅಂತ ಒಬ್ಬ ಸ್ಟೂಡೆಂಟ್ ಸಿಕ್ಕಿದ್ದಾನೆ. ಆ ಕಲಾವಿದನ ಹೆಸರೇ ನಮ್ಮವನೇ ಆದಂತಹ ರಕ್ಷಿತ್ ವೈ ಇವರು. ಬೆಸ್ಟ್ ಔಟ್ ಗೋಯಿಂಗ್ 2024-25 ಇದನ್ನ ಮಾಟಿ ಸರ್ ಅವರು ಅವನಿಗೆ ಬಹುಮಾನವನ್ನು ಕೊಟ್ಟು ಅವನನ್ನು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ 2024-25. ಒಲವಿನಲ್ಲಿ ಗೆಲುವಿದೆ, ಗೆಲುವಿನಲ್ಲಿ ಬಲವಿದೆ, ಗೆಲುವಿನ ಗದ್ದೆಗೆ ಛಲದಲ್ಲಿ ಮುನ್ನುಗ್ಗಿದೆ ಎನ್ನುವಂತೆ ನಮ್ಮ ಎಲ್ಲ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲೂ ಕೂಡ ಬಹಳಷ್ಟು ಉತ್ಸಾಹದಿಂದ ಭಾಗವಹಿಸಿರ್ತಕ್ಕಂತಹ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ನಾವು ಸಾಂಸ್ಕೃತಿಕ ಸ್ಪರ್ಧೆಗೆ 6 ಗುಂಪುಗಳಾಗಿ ವಿಂಗಡಿಸಿದ್ವಿ. ಆ 6 ಗುಂಪುಗಳಲ್ಲಿ ಹೆಚ್ಚು ಅಂಕಗಳನ್ನ ಗ್ರೂಪಲ್ಲೂ ಮತ್ತು ಇಂಡಿವಿಜುವಲ್ ಅಲ್ಲೂ ಎರಡಲ್ಲೂ ಕೂಡ ಅತಿ ಹೆಚ್ಚು ಅಂಕಗಳನ್ನ ಪಡೆದಂತಹ ತಂಡ ಬೇರೆ ಯಾರಿಗೂ ಅಲ್ಲ, ಈಗ ಬೆಸ್ಟ್ ಔಟ್ ಗೋಯಿಂಗ್ ತಗೊಂಡು
ಅಧ್ಯಕ್ಷೀಯ ನುಡಿಗಳು. ಹಾಗೂ ಉಪನ್ಯಾಸಕ ವೃಂದದವರೇ, ವಿದ್ಯಾರ್ಥಿಗಳು, ಇವತ್ತು ನಿಮ್ಮ ಸಾಧನೆಯ ಬಗ್ಗೆ ಬಹಳ ಸಂತೋಷ ಆಯಿತು. ಇನ್ನಷ್ಟು ನಿಮ್ಮ ಸಾಧನೆಗಳು ಎತ್ತರಕ್ಕೆ ಇರಲಿ, ಹಾಗೆ ನಿಮ್ಮೆಲ್ಲ ವಿದ್ಯಾರ್ಥಿ ಜೀವನ ನನಸಾಗಿ ಅಂತ ಹಾಗೆಯೇ ಇವತ್ತಿನ ಕಾರ್ಯಕ್ರಮ ಮಧ್ಯಾಹ್ನ ನಡೆಯುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ನಿಮ್ಮ ವಿದ್ಯಾಭ್ಯಾಸವು ಸುಗಮವಾಗಿ ಸಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮುಖ್ಯ ಅಭ್ಯಾಸಕರುಗಳಿಗೆ ನೆನಪಿನ ಕಾಣಿಕೆಯನ್ನು ಕೊಡುವಂತಹ ಗಳಿಗೆ ಮಾನ್ಯ ಪ್ರಾಂಶುಪಾಲರು ಇದನ್ನು ನೆರವೇರಿಸಬೇಕು ಎಂದು ಕೇಳಿಕೊಳ್ತೇನೆ. ಹೋಗ್ಬಿಟ್ಟು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದು ಇಷ್ಟು ಸಮಯ ನಮ್ಮ ಜೊತೆಗಿದ್ದು ತಮ್ಮ ಅಮೂಲ್ಯ ವೇಳೆಯನ್ನು ಕಳೆದ ಗಣ್ಯರಿಗೆ ಧನ್ಯವಾದ ಹೇಳುವುದು. ನಲ್ನುಡಿಗಳ ಮೂಲಕ ಆಭಾರ ಮನ್ನಣೆಗಾಗಿ ಬರುತ್ತಿದ್ದಾರೆ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರಾದ ಶ್ರೀಮತಿ ಪವಿತ್ರ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಇಂದು ನಾನು ನೆರೆದಿರುವ ಎಲ್ಲ ಗಣ್ಯರಿಗೆ ವಂದನಾರ್ಪಣೆಗೈಯಲು ಇಚ್ಛಿಸುತ್ತೇನೆ. ಮೊದಲನೆಯದಾಗಿ ನಮ್ಮ ಇಂದಿನ ಪ್ರತಿಭಾ ಪುರಸ್ಕಾರ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ಹಿತನುಡಿಗಳನ್ನಾಡಿದ ಶ್ರೀಯುತ ಮುರಳಿ ಜೋಸಪ್ಪ ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ಮಂಜುಳಾ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇಂದಿನ ಸಮಾರಂಭಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಹಿತನುಡಿಗಳನ್ನಾಡಿದ ಶ್ರೀಯುತ ರಾಬರ್ಟ್ ಮಾರ್ಟಿನ್ ಸರ್ ತಮಗೆ ಮನದಾಳದ ಕೃತಜ್ಞತೆಗಳು. ಅಂತೆಯೇ ಇಂದಿನ ಕಾರ್ಯಕ್ರಮದಲ್ಲಿರುವ ಮುಖ್ಯ ಅತಿಥಿಗಳಾದ ಶ್ರೀಯುತ ಮುನಿರಾಜಾಚಾರ್ಯ, ಶ್ರೀಯುತ ಪ್ರವೀಣ್ ವಿಜಿ, ಶ್ರೀಯುತ ಶ್ಯಾಮ್ ಸುಂದರ್, ಶ್ರೀಯುತ ಮೋಹನ್ ಸರ್ ಹಾಗೂ ಶ್ರೀಯುತ ಅಜಿತ್ ಅರಿ ಹಾಗೂ ಶ್ರೀಯುತ ಕೃಷ್ಣಪ್ಪ ಇವರಿಗೂ ಎಲ್ಲರಿಗೂ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇಂದಿನ ಪ್ರತಿಭಾ ಪುರಸ್ಕಾರ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಜರುಗಲು ಕಾರಣಕರ್ತರಾದಂತಹ ನಮ್ಮ ಸಂಸ್ಥೆಯ ಕೇಂದ್ರ ಬಿಂದುಗಳಾದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಚಂದ್ರಶೇಖರ್ ಸರ್ ತಮಗೂ ತುಂಬು ಮನದಾಳದ ವಂದನೆಗಳು. ಹಾಗೆಯೇ ವೇದಿಕೆಯ ಮೇಲಿರುವ ಉಪನ್ಯಾಸಕರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಉಪನ್ಯಾಸಕರೇ ತಮಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪೋಷಕರು ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದಂತಹ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದಗಳನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಧನ್ಯವಾದಗಳು ಪವಿತ್ರ, ಇನ್ನೂ ಕೂಡ ಧನ್ಯವಾದಗಳು. ವಿದ್ಯೆಗೆ ಆಸಕ್ತಿಯೇ ತಾಯಿ, ಅಭ್ಯಾಸವೇ ತಂದೆ. ಅಂತಹ ಆಸಕ್ತಿ ಅಭ್ಯಾಸಗಳಿಂದ ವಿದ್ಯಾರ್ಥಿಗಳಾದ ನೀವು ನಿಗದಿತ ಗುರಿಯನ್ನು ತಲುಪುವ ಹಾಗಾಗಿ ಎಂಬ ಸದಾಶಯದೊಂದಿಗೆ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದೀಗ ಊಟದ ಒಂದು ಬಹುಶಃ ಒಳಗೆ ತಾಳ ಆಗ್ತಾ ಇದೆ. ಹಾಗೆ ಮೊದಲು ಹೋಗಿ